ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಕರಾವಳಿ ಭಾಗದಲ್ಲಿ. ಅದರಲ್ಲೂ ಕೂಡ ಇದು ನಮ್ಮ ಕರಾವಳಿ ಭಾಗದ ಜನರ ನಂಬಿಕೆ, ಧಾರ್ಮಿಕತೆ ಜೊತೆಗೆ ಅವರ ಭಾವನೆಗಳಿಗೆ ಪ್ರಶ್ನೆ ಮಾಡುವಂತಹ ವಿಚಾರ. ಆ ರೀತಿ ಪ್ರಶ್ನೆ ಆಗಿದೆ ಅನ್ನುವಂತಹ ಒಂದು ವಿಚಾರ ಈಗಾಗಲೇ ನಮ್ಮ ಸಮಾಜದ ಮುಂದೆ ತೆರೆದುಕೊಂಡಿರುವಂಥದ್ದು. ತಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ನಮ್ಮ ಕರಾವಳಿ ಭಾಗ ಅಂತ ಬಂದಾಗ, ನಮ್ಮ ತುಳುನಾಡು ಅಂತ ಬಂದಾಗ ಅತ್ಯಂತ ಪರಮ ಭಾವನ ಕ್ಷೇತ್ರ, ಪುಣ್ಯ ಕ್ಷೇತ್ರ, ನಂದಿನಿ ನದಿಯ ದಂಡೆಯಲ್ಲಿರುವಂತಹ ಶ್ರೀ ಕಟೀಲು ಮಾತೆಯ ದುರ್ಗಾ ಪರಮೇಶ್ವರಿ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಬಹಳ ಇತಿಹಾಸ ಪ್ರಸಿದ್ಧವಾಗಿ ನೂರಾರು ವರ್ಷಗಳಿಂದ ಅತ್ಯಂತ ಧಾರ್ಮಿಕವಾಗಿ ನಡೆದುಕೊಂಡು ಬರುವಂತಹ ಒಂದು ಯಕ್ಷಗಾನ ಮೇಳ. ತಮಗೆಲ್ಲರಿಗೂ ಕೂಡ ಗೊತ್ತಿದೆ 6 ಮೇಳಗಳು. ಕಟೀಲು ಯಕ್ಷಗಾನ ಅಂತ ಬಂದಾಗ ಅಂತಿಂತ ಯಕ್ಷಗಾನಗಳಲ್ಲ, ಅದರಲ್ಲಿ 2 ಮಾತುಗಳೇ ಇಲ್ಲ. ಯಾಕಂದ್ರೆ ಇಡೀ ವಿಶ್ವ ನೋಡುತ್ತೆ ನಮ್ಮ ಕರಾವಳಿ ಭಾಗದತ್ತ, ತುಳುನಾಡಿನಂತ ಯಕ್ಷಗಾನ ಅಂತ ಬಂದಾಗ ಆ ಗಂಡು ಕಲೆಯನ್ನ ಆರಾಧಿಸುತ್ತೆ, ಪೂಜಿಸುತ್ತೆ. ಅದರಲ್ಲೂ ಕೂಡ ಕಟೀಲು ಕ್ಷೇತ್ರದ ಯಕ್ಷಗಾನ ಅನ್ನುವಂಥದ್ದು ಇದು ಕಲೆ ಮಾತ್ರ ಅಲ್ಲ, ಬದಲಾಗಿ ಇದು ದೈವಿ ಶಕ್ತಿ ಇರುವಂತಹ ಒಂದು ಯಕ್ಷಗಾನ ಆಟ. ಹಾಗಾಗಿ ಬಹಳಷ್ಟು ಪ್ರಸಿದ್ಧಿ, ಬಹಳಷ್ಟು ಕಾರಣಿಕ ಮೆರೆದಂತಹ ಕಥೆಗಳು ಕೂಡ ನಮ್ಮ ಕಣ್ಣ ಮುಂದೆ, ನಿಮ್ಮ ಕಣ್ಣ ಮುಂದೆ ಇದೆ. ಈ ವಿಚಾರ ಯಾಕೆ ಈಗ ಚರ್ಚೆಗೆ ಬರ್ತಾ ಇದೆ ಅಂತ ಬಂದಾಗ, ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಕಟೀಲು ದೇವಿಯ ಯಕ್ಷಗಾನ ಮೇಳ ಏನಿದೆ, ಈ ಯಕ್ಷಗಾನ ಮೇಳಕ್ಕೆ ಇದೀಗ ಕಾಲಮಿತಿಯ ಒಂದು ಅಡಚಣೆ ಬಂದಿದೆ, ಅಥವಾ ಕಾಲಮಿತಿಯ ಒಂದು ಚೌಕಟ್ಟು ಬಂದಿದೆ ಅನ್ನುವಂಥದ್ದು ಇದೀಗ ಪರ ವಿರೋಧವಾಗಿ ಚರ್ಚೆಯಾಗ್ತಾ ಇರುವಂತಹ ವಿಚಾರ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ನೇರವಾಗಿ ತಮ್ಮ ಅಪಸ್ವರಗಳಿಗೆ, ತಮ್ಮ ಗೊಂದಲಗಳಿಗೆ, ತಮ್ಮ ಪ್ರಶ್ನೆಗಳಿಗೆ, ಜೊತೆಗೆ ತಮ್ಮಲ್ಲಿ ಮೂಡಿರುವಂತಹ ಕೆಲವು ಧಾರ್ಮಿಕ ಭಾವನೆಗಳಿಗೆ ನೇರವಾಗಿರುವಂತಹ ಉತ್ತರವನ್ನು ಕೊಡಬೇಕು ಅನ್ನುವಂತಹ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನ. ವಿಶೇಷ ಕಾರ್ಯಕ್ರಮ ಕಟೀಲು ಮೇಳ ಕಾಲಮಿತಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಇದು ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಸರ್ಕಾರದ ಆದೇಶದ ಹಿನ್ನೆಲೆ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಕಟೀಲು ಮೇಳ ಕಾಲಮಿತಿಯಾಗಿ ಇನ್ನು ಆಟ ಪ್ರದರ್ಶಿಸಲ್ಪಡುತ್ತೆ. ಇವೆಲ್ಲದರ ಜೊತೆಗೆ ಸಂಜೆ 5 ಗಂಟೆಯಿಂದ, ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಸಂಜೆ 5 ಗಂಟೆಯಿಂದ 10:30 ತನಕ ಕಟೀಲು ಮೇಳದ ಯಕ್ಷಗಾನ ಪ್ರಸಂಗ ನಡೀಲಿಕ್ಕಿದೆ. ಯಾಕೆ ಅಂತ ಬಂದಾಗ, ಈಗಾಗಲೇ ಸರ್ಕಾರದ ಆದೇಶ, ಜೊತೆಗೆ 50 ಡೆಸಿಬಲ್ಗಿಂತ ರಾತ್ರಿ 10ರ ನಂತರ 50 ಡೆಸಿಬಲ್ಗಿಂತ ಜಾಸ್ತಿ ಧ್ವನಿವರ್ಧಕಗಳನ್ನ ಬಳಸುವಂತಿಲ್ಲ ಸರ್ಕಾರದ ಆದೇಶ. ಹಾಗಾಗಿ ಈ ಒಂದು ಕಾಲಮಿತಿ ನಿಯಮವನ್ನ ಜಾರಿಗೊಳಿಸಲಾಗಿದೆ. ಜೊತೆಗೆ ಈಗಾಗಲೇ ಬಂದಿರುವಂತಹ ಕೆಲವು ಪ್ರಶ್ನೆಗಳು, ಆ ಪ್ರಶ್ನೆಗಳನ್ನು ಕೂಡ ಇವತ್ತು ನಾನು ನೇರವಾಗಿ ನಿಮ್ಮ ಮುಂದೆ ಇಡ್ತೀನಿ. ಜೊತೆಗೆ ನಮ್ಮ ಜೊತೆ ಕ್ಷೇತ್ರದ ಪ್ರಮುಖರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಎಲ್ಲಾ ವಿಚಾರದ ಬಗ್ಗೆ ಮಾತನಾಡಬೇಕು. ಸಂಕ್ಷಿಪ್ತವಾಗಿ ವಿವರಣೆ ಬರ್ತಾ ಇದೆ, ಒಂದ್ಸಲ ನೋಡ್ಕೊಂಬನ್ನಿ. ಸರ್ಕಾರದ ಆದೇಶದ ಹಿನ್ನೆಲೆ ಇತಿಹಾಸ ಪ್ರಸಿದ್ಧ ಕಟೀಲು ಮೇಳಕ್ಕೂ ಕಾಲಮಿತಿ. ರಾತ್ರಿ ಪೂರ್ತಿ ನಡೆಯುತ್ತಿದ್ದ ಯಕ್ಷಗಾನಕ್ಕೆ ಇನ್ನು ಮುಂದೆ ಬೀಳುತ್ತಾ ಬ್ರೇಕ್. ರಾತ್ರಿ ಧ್ವನಿವರ್ಧಕ ನಿರ್ಬಂಧದ ಹಿನ್ನೆಲೆಯಲ್ಲಿ ಯಕ್ಷಗಾನಕ್ಕೆ ಕಾಲಮಿತಿ ತಡೆ ಹಾಕಿರುವ ವಿರುದ್ಧ ಯಕ್ಷಗಾನ ಪ್ರಿಯರು ಗರಂ ಆಗಿದ್ದು, ಇದುವರೆಗೂ ಬೆಳಗ್ಗಿನವರೆಗೂ ನಡೆಯುತ್ತಿದ್ದ ಕಟೀಲು ಮೇಳದ ಯಕ್ಷಗಾನ ಇನ್ನು ಮುಂದೆ ಕಾಲಮಿತಿಯನ್ನ ಅಳವಡಿಸಿಕೊಳ್ಳಲಿದ್ದು, ರಾತ್ರಿ 10:30ಕ್ಕೆ ಪ್ರದರ್ಶನ ಕೊನೆಗೊಳ್ಳಲಿದೆ. ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಅಧೀನದ 6 ಯಕ್ಷಗಾನ ಮೇಳಗಳ ಯಕ್ಷಗಾನ ಪ್ರದರ್ಶನ ಮುಂದಿನ ತಿರುಗಾಟದಿಂದ ಕಾಲಮಿತಿ ಅಳವಡಿಸಿಕೊಳ್ಳುವ ಕುರಿತು ಆಡಳಿತ ಮಂಡಳಿ ತೀರ್ಮಾನವನ್ನ ಕೈಗೊಂಡಿದೆ. ರಾತ್ರಿ 10:30ರ ನಂತರ 50 ಡೆಸಿಬಲ್ಗಿಂತ ಹೆಚ್ಚಿನ ಧ್ವನಿವರ್ಧಕ ಬಳಸದಂತೆ ಸರ್ಕಾರದಿಂದ ಸೂಚನೆ ಇರೋದ್ರಿಂದ ಯಕ್ಷಗಾನ ಪ್ರದರ್ಶನದ ಸಮಯ ಬದಲಾವಣೆ ಅನಿವಾರ್ಯವಾಗಿತ್ತು. ಈ ಕುರಿತು ದೇವರ ಎದುರು ಪ್ರಶ್ನೆ ಇಟ್ಟಾಗ ಒಪ್ಪಿಗೆ ದೊರೆತಿದೆ. ಬೆಳಗ್ಗಿನವರೆಗೂ ನಡೆಯುತ್ತಿದ್ದ ಆಟ ಇನ್ನು ಮುಂದೆ ರಾತ್ರಿ 10:30ರವರೆಗೆ ಮಾತ್ರನಾ? ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯ ಯಕ್ಷಗಾನವನ್ನ ಕಾಲಮಿತಿಗೆ ಒಳಪಡಿಸುವ ಕುರಿತು ಆಡಳಿತ ಮಂಡಳಿ ನಿರ್ಧಾರವನ್ನ ಕೈಗೊಂಡಿದೆ. ಅದರಂತೆ ಸಂಜೆ 5 ಗಂಟೆಯಿಂದ ರಾತ್ರಿ 10:30ರವರೆಗೆ ಮಾತ್ರ ಯಕ್ಷಗಾನ ನಡೆಯಲಿದೆ. ಯಕ್ಷಗಾನ ಪ್ರದರ್ಶನದ ಸ್ವರೂಪದ ಬಗ್ಗೆ ಮುಂದಿನ ದಿನಗಳಲ್ಲಿ ನಿರ್ಧರಿಸಲಾಗುವುದು ಎಂದು ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಅನುವಂಶಿಕ ಮುಕ್ತೇಸರ ಕೊಡೆತ್ತೂರು ಗುತ್ತು ಸನತ್ ಕುಮಾರ್ ಶೆಟ್ಟಿ, ಅನುವಂಶಿಕ ಮುಕ್ತೇಸರ ಅರ್ಚಕ ವಾಸುದೇವ ಅಸ್ರಣ್ಣ ಅವರು ತಿಳಿಸಿದ್ದಾರೆ. ಕಾಲಮಿತಿಗೆ ಅಪಸ್ವರ, ದೇವಿಯ ಮೊರೆ ಹೋಗಲು ನಿರ್ಧಾರ.
ರಾತ್ರಿ ಪೂರ್ತಿ ಪ್ರದರ್ಶನಕ್ಕೆ ಆಗ್ರಹ. ಬೆಳಗ್ಗಿನವರೆಗೂ ಆಟ ನಡೆಸಬೇಕೆಂದು ಕಟೀಲು ಯಕ್ಷ ಸೇವಾ ಸಮನ್ವಯ ಸಮಿತಿ. ಯಕ್ಷಗಾನದ ಪಾರಂಪರಿಕ ಮೇಳವೆಂದೇ ಖ್ಯಾತವಾಗಿರುವ ಕಟೀಲು ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿಯ ಬಯಲಾಟ ಪ್ರದರ್ಶನವನ್ನ ಕಾಲಮಿತಿಗೆ ಒಳಪಡಿಸಿರುವ ಆಡಳಿತ ಮಂಡಳಿಯ ನಿರ್ಧಾರಕ್ಕೆ ಭಕ್ತಾದಿಗಳ ವಲಯದಿಂದ ತೀವ್ರವಾದ ಅಸಮಾಧಾನ ವ್ಯಕ್ತವಾಗಿದೆ. ಯಕ್ಷಗಾನ ಪರಂಪರೆಯಂತೆ ಬೆಳಗಿನವರೆಗೂ ನಡೆಯಬೇಕೆಂದು ಆಗ್ರಹಿಸಿ ಶ್ರೀ ಕಟೀಲು ಯಕ್ಷ ಸೇವಾ ಸಮನ್ವಯ ಸಮಿತಿಯ ಸದಸ್ಯರು ನವೆಂಬರ್ 6ರಂದು ಬಜಪೆ ಶ್ರೀ ಶಾರದಾ ಶಕ್ತಿ ಮಂಟಪದಿಂದ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದವರೆಗೆ ಕಟೀಲಮ್ಮ ನೆಡೆಗೆ ಭಕ್ತರ ನಡೆ ಪಾದಯಾತ್ರೆಯನ್ನ ನಡೆಸಲು ನಿರ್ಧರಿಸಿದ್ದಾರೆ. ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಪದಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಶ್ರೀ ಕಟೀಲು ಕ್ಷೇತ್ರದಿಂದ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿಯವರು ಆಡಿ ತೋರಿಸಲಿರುವ ಯಕ್ಷಗಾನವು ಶ್ರೀ ಕಟೀಲು ಅಮ್ಮನವರಿಗೆ ಅತ್ಯಂತ ಪ್ರಿಯವಾದ ಯಕ್ಷಗಾನ ಸೇವೆ. ದೇವಸ್ಥಾನದ ಮೇಳದವರು ಹಿಂದಿನಿಂದಲೂ ನಡೆಸಿಕೊಂಡು ಬಂದಿರುವ ರಾತ್ರಿ ಯಕ್ಷಗಾನ ಸೇವೆಯಾಟಗಳನ್ನು ಸಂಜೆ 4:30ರಿಂದ ರಾತ್ರಿ 10ರವರೆಗೆ ಕಾಲಮಿತಿಗೆ ಸೀಮಿತಗೊಳಿಸಿದ ನಿರ್ಧಾರ ಭಕ್ತಾದಿಗಳ ಮನಸ್ಸಿಗೆ ಆಘಾತವನ್ನ ಉಂಟು ಮಾಡಿದೆ ಎಂದು ತಿಳಿಸಿದ್ದಾರೆ. ಕಾಲಮಿತಿಯ ಯಕ್ಷಗಾನದ ನಿರ್ಧಾರದಿಂದ ಕಟೀಲಿನ ಯಕ್ಷಗಾನ ಪರಂಪರೆಗೆ ಚ್ಯುತಿಯಾಗಿದೆ. ಜನರ ಧಾರ್ಮಿಕ ನಂಬಿಕೆಗೆ ತೊಂದರೆಯಾಗಿದೆ. ತಮ್ಮ ನಿರ್ಧಾರವನ್ನು ಕೈಬಿಟ್ಟು ಈ ಹಿಂದಿನಂತೆಯೇ ಬೆಳಗ್ಗಿನವರೆಗೆ ಯಕ್ಷಗಾನ ನಡೀಲಿಕ್ಕೆ ಅನುವು ಮಾಡಿಕೊಡಬೇಕು ಅಂತ ಆಡಳಿತ ಮಂಡಳಿಯವರನ್ನು ಕೇಳಿಕೊಳ್ಳಲಾಗಿತ್ತು. ಸಾರ್ವತ್ರಿಕ ನಂಬಿಕೆಗೆ ಧಕ್ಕೆ. ಭಕ್ತಾದಿಗಳು ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗಿ ತ್ವರಿತ ಪರಿಹಾರವಾದಲ್ಲಿ ತಮ್ಮ ಕ್ಷೇತ್ರದಲ್ಲಿ ಬಯಲಾಟ ಆಡಿಸುವುದಾಗಿ ಹರಕೆ ಹೊತ್ತು ಊರಿನ 10 ಸಮಸ್ತರು ಗ್ರಾಮದಲ್ಲಿ ದುಷ್ಟಾರಿಷ್ಟಗಳು ಕಳೆದು ಗ್ರಾಮ ರಾಷ್ಟ್ರಕ್ಕೆ ಸುಭಿಕ್ಷೆಯಾಗಲಿ ಎಂದು ಪ್ರಾರ್ಥಿಸಿ ಭಕ್ತಿ ಪುರಸ್ಸರವಾಗಿ ಶ್ರದ್ಧಾ ಭಕ್ತಿ ನಂಬಿಕೆ ಭಾವ ಪರವಶತೆಯಿಂದ ಪರಂಪರಾಗತವಾಗಿ ತುಳುನಾಡಿನ ಮಣ್ಣಿನ ಪ್ರತೀತಿಯಂತೆ ಸಮರ್ಪಿಸುವ ಸೇವೆ ಯಕ್ಷಗಾನ. ಕಟೀಲು ತಾಯಿ ರಾತ್ರಿಯ ಪೂಜೆಯ ನಂತರ ಕಟೀಲು ಮೇಳದ ಯಕ್ಷಗಾನವನ್ನ ವೀಕ್ಷಿಸಲು ತೆರಳುತ್ತಾಳೆ ಎಂಬುದು ಒಂದು ಸಾರ್ವತ್ರಿಕವಾದ ನಂಬಿಕೆ. ಬಜಪೆಯಿಂದ ಕಟೀಲಿಗೆ ಪಾದಯಾತ್ರೆ. ಕಟೀಲು ಮೇಳದವರ ಈ ಆಘಾತಕಾರಿ ನಿರ್ಧಾರದಿಂದ ನೊಂದ ಸಹಸ್ರಾರು ಭಕ್ತಾದಿಗಳು ನಮ್ಮ ಸಮಿತಿಯ ನೇತೃತ್ವದಲ್ಲಿ ಯಕ್ಷಗಾನ ಪರಂಪರೆಯಂತೆ ಬೆಳಗ್ಗಿನವರೆಗೂ ನಡೆಯಲೇಬೇಕು ಎಂದು ಆಗ್ರಹಿಸಿ ದಿನಾಂಕ 6/11/2022ರಂದು ಬೆಳಿಗ್ಗೆ 8:30ರಿಂದ ಬಜಪೆ ಶ್ರೀ ಶಾರದಾ ಶಕ್ತಿ ಮಂಟಪದಿಂದ ಕಟೀಲಮ್ಮ ನಡೆ ಭಕ್ತರ ನಡೆ ಪಾದಯಾತ್ರೆಯನ್ನ ನಡೆಸಲಿದ್ದೇವೆ ಹಾಗೂ ಶ್ರೀದೇವಿಯಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸುವರಿದ್ದೇವೆ. ಕಾರ್ಯಕ್ರಮದಲ್ಲಿ 8,000ಕ್ಕೂ ಅಧಿಕ ಮಂದಿ ಭಕ್ತಾದಿಗಳು ಭಾಗವಹಿಸಲಿದ್ದಾರೆ ಅಂತ ಹೇಳಿದ್ರು. ಶ್ರೀ ಕಟೀಲಮ್ಮ ನೆಡೆಗೆ ಭಕ್ತರ ನಡೆ ಅನ್ನುವ ಪಾದಯಾತ್ರೆಯನ್ನ ನಾವು ಯೋಚನೆ ಮಾಡಿದ್ದೇವೆ. ಆ ಕಾರ್ಯಕ್ರಮ ಇದೇ ಬರುವ ಭಾನುವಾರ ತಾರೀಕು 6 ನವೆಂಬರ್ ಬೆಳಿಗ್ಗೆ 8:00 ಸರಿಯಾಗಿ ಬಜಪೆ ಪೇಟೆಯ ಶ್ರೀ ಶಾರದಾ ಶಕ್ತಿ ಮಂಟಪದಿಂದ ಪ್ರಾರಂಭಗೊಳ್ಳಲಿಕ್ಕಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಶ್ರೀದೇವರ ಭಕ್ತರು ಅಂದಾಜು 8,000 ಸಂಖ್ಯೆಯಲ್ಲಿ ಭಾಗವಹಿಸುವವರಿದ್ದೇವೆ. ಶ್ರೀದೇವರಲ್ಲಿ ಯಕ್ಷ ಸೇವೆ ಹಿಂದಿನಂತೆಯೇ ಆಗಬೇಕು ಅಂತ ಪ್ರಾರ್ಥಿಸುವವರಿದ್ದೇವೆ. ಇದು ಯಕ್ಷಗಾನ ಅಂತ ಬಂದಾಗ ಕಟೀಲು ಕ್ಷೇತ್ರ ಅಂತ ಬಂದಾಗ ಯಕ್ಷಗಾನ. ಇವೆಲ್ಲದರ ಜೊತೆಗೆ ಇಷ್ಟು ದಿನ ಕಟೀಲು ಮಾತೆಯ ಯಕ್ಷಗಾನ ಮೇಳ ರಾತ್ರಿಯಿಂದ ಬೆಳಗಿನ ತನಕ ನಡೀತಾ ಇತ್ತು. ಆದರೆ ಇನ್ನು ಮುಂದಕ್ಕೆ ಕಾಲಮಿತಿ, ಸರ್ಕಾರದ ಆದೇಶದ ಹಿನ್ನೆಲೆ ಕಾಲಮಿತಿಯ ಯಕ್ಷಗಾನ ನಡೆಯುತ್ತೆ ಅನ್ನುವಂಥದ್ದು. ಅಂದರೆ ಸಂಜೆ 5 ಗಂಟೆಯಿಂದ ರಾತ್ರಿ 10:30ಕ್ಕೆ ಯಕ್ಷಗಾನ ಆಟ ಕೊನೆಯಾಗುತ್ತೆ ಅನ್ನುವಂತಹ ಒಂದು ವಿಚಾರ. ಇವೆಲ್ಲದರ ಜೊತೆಗೆ ಎದ್ದಿರುವಂತಹ ಪ್ರಶ್ನೆಗಳು, ಆ ಪ್ರಶ್ನೆಗಳ ನಡುವೆ ಜೊತೆಗೆ ಜನರ ನಂಬಿಕೆ, ಭಾವನೆಗಳು, ಅವರ ಗೊಂದಲಗಳಿಗೂ ಕೂಡ ಸಮರ್ಪಕವಾಗಿರುವಂತಹ ಉತ್ತರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀಡಬೇಕು. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ನಮ್ಮ ಜೊತೆ ಕ್ಷೇತ್ರದ ಪ್ರಮುಖರು,
ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಅನುವಂಶಿಕ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು ವೇದಮೂರ್ತಿ ಶ್ರೀ ಹರಿನಾರಾಯಣದಾಸ ಅಸ್ರಣ್ಣ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಹರಿನಾರಾಯಣದಾಸ ಅಸ್ರಣ್ಣ ಅವರಿಗೆ. ನಮಸ್ಕಾರ. ಅದೇ ರೀತಿ ನಮ್ಮ ಜೊತೆ ಕ್ಷೇತ್ರದ ಅನುವಂಶಿಕ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು ವೇದಮೂರ್ತಿ ಅನಂತ ಪದ್ಮನಾಭ ಅಸ್ರಣ್ಣ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ತಮಗೂ. ನಮಸ್ಕಾರ. ನಮಸ್ಕಾರ. ಅದೇ ರೀತಿ ನಮ್ಮ ಜೊತೆ ಕಟೀಲು ಮೇಳದ ಹಿರಿಯ ಕಲಾವಿದರು ಸುಣ್ಣಂಬಲ ವಿಶ್ವೇಶ್ವರ ಭಟ್ರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸುಣ್ಣಂಬಲ ವಿಶ್ವೇಶ್ವರ ಭಟ್ರವರಿಗೆ. ನಮಸ್ತೆ ಸರ್. ನಮಸ್ಕಾರ. ಅದೇ ರೀತಿ ನಮ್ಮ ಜೊತೆ ಕಟೀಲು 6 ಮೇಳಗಳ ಸಂಚಾಲಕರು ಕಲ್ಲಾಡಿ ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ. ನಮಸ್ತೆ ಸರ್. ನಾಲ್ವರು ಗಣ್ಯ ವ್ಯಕ್ತಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮಾತನಾಡಬೇಕು, ಕೆಲವು ವಿಚಾರಗಳ ಮಂಥನ ಆಗಬೇಕು, ಜೊತೆಗೆ ತಮ್ಮಗಳ ಪ್ರಶ್ನೆಗಳು ಗೊಂದಲಗಳಿಗೆ ಕೂಡ ನಾನು ನೇರವಾಗಿರುವಂತಹ ಅವಕಾಶವನ್ನ ಕೊಡ್ತೀನಿ. ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕು, ಅದಕ್ಕೂ ಕೂಡ ಅವಕಾಶವನ್ನ ಕೊಡ್ತೀನಿ. ಆದ್ರೆ ಬಿಫೋರ್ ದಟ್ ಕೆಲವು ಪ್ರಶ್ನೆಗಳನ್ನ ನಾವು ಕೇಳಲೇಬೇಕಾಗುತ್ತೆ. ಯಾಕೆ ಅನ್ನುವಂಥದ್ದು, ಯಾಕಂದ್ರೆ ಇಷ್ಟು ದಿನ ಕಾಲಮಿತಿ ಇರಲಿಲ್ಲ, ಆದ್ರೆ ಈಗ ಏಕಾಏಕಿ ಕಾಲಮಿತಿ ಅಂತ ಬಂದಾಗ ಬಹಳಷ್ಟು ಜನರು ಬಹಳಷ್ಟು ಪ್ರಶ್ನೆಗಳನ್ನ ಈಗಾಗಲೇ ರೈಸ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಜೊತೆಗೆ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಇಲ್ಲಿ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗುತ್ತೆ ಅನ್ನುವಂಥದ್ದು. ಈ ಹಿಂದೆ ರಾತ್ರಿಯಿಂದ ಬೆಳಿಗ್ಗೆ ತನಕ ಯಕ್ಷಗಾನ ಆಗ್ತಾ ಇತ್ತು, ಆದ್ರೆ ಈಗ ಕಾಲಮಿತಿ ಅಂತ ಬಂದಾಗ ಕಟೀಲು ಮಾತೆಯ ಯಕ್ಷಗಾನ ಅದು ಕೇವಲ ಯಕ್ಷಗಾನ ಮಾತ್ರ ಅಲ್ಲ, ಇದರಲ್ಲಿ ದೈವಿ ಶಕ್ತಿ ಇದೆ, ಇದು ನಮ್ಮ ಧಾರ್ಮಿಕ ನಂಬಿಕೆಗಳು ಭಾವನೆಗಳು ಅನ್ನುವಂತಹ ಪ್ರಶ್ನೆ. ಎಲ್ಲ ವಿಚಾರದ ಬಗ್ಗೆ ನಾನು ನೇರವಾಗಿ ಕೇಳಬೇಕು. ನಾನು ಫಸ್ಟ್ ರಿಯಾಕ್ಷನ್ ವೇದಮೂರ್ತಿ ಶ್ರೀ ಹರಿನಾರಾಯಣದಾಸ ಅಸ್ರಣ್ಣ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಎಸ್ ಸರ್, ತಾವೇ ಉತ್ತರವನ್ನು ಕೊಡಬೇಕು. ಫಸ್ಟ್ ರಿಯಾಕ್ಷನ್ ಏನ್ ಹೇಳ್ತಾರೆ? ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ನಡೆಸಲ್ಪಡುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ಯಕ್ಷಗಾನ ಮಂಡಳಿ, ಹಿಂದೆ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಮೇಳ ಅಂತ ಹೆಸರಿತ್ತು ಅದಕ್ಕೆ. ಈಗ ಅದು ಈ ಹೆಸರಲ್ಲಿ ಎಲ್ಲರೂ ಕರೀತಾರೆ. ಹಾಗಾಗಿ ಆ ಮೇಳ ಹಲವಾರು ಶತಕಗಳಿಂದ ಕಟೀಲು ದೇವಸ್ಥಾನದಲ್ಲಿ ಸೇವಾ ರೂಪದಲ್ಲಿ ನಡೆಸಲ್ಪಡ್ತದೆ. ಯಕ್ಷಗಾನ ಇಡೀ ರಾತ್ರಿ ಸೇವೆ ಆಗ್ತಾ ಇರುವುದು ಈ ಹಿಂದೆ ಆಗ್ತಾ ಇದ್ದದ್ದು ಎನ್ನುವಂಥದ್ದು ಸತ್ಯವಾದ ವಿಚಾರವೇ. ಕಟೀಲು ಮೇಳ ಅಂತ ಅಲ್ಲ, ಎಲ್ಲ ಮೇಳಗಳು ಇಡೀ ರಾತ್ರಿಯಾಗಿಯೇ ಯಕ್ಷಗಾನ ನಡೆಸುವಂತಹ ಮೇಳಗಳಾಗಿತ್ತು. ಇಡೀ ರಾತ್ರಿ ಯಕ್ಷಗಾನ ಬಿಟ್ಟು ಕಾಲಮಿತಿಯನ್ನು ಯಕ್ಷಗಾನ ಒಂದು ಕಾನ್ಸೆಪ್ಟೇ ಇಲ್ಲದಿರತಕ್ಕಂತಹ ಕಾಲ. ಆಗ ಕಟೀಲು ಮೇಳದಲ್ಲಿ ಆಗ ಬೇರೆ ಕಡೆಯಲ್ಲಿ ಸಹ ಯಕ್ಷಗಾನಕ್ಕೆ ತುಂಬ ಜನವೂ ಬರ್ತಿತ್ತು. ಯಾಕಂದರೆ ಆಗ ಬೇರೆ ಮಾಧ್ಯಮಗಳಿರಲಿಲ್ಲ ಜನರಿಗೆ. ಆಗ ಸಿನಿಮಾ ಇರಲಿಲ್ಲ ಅಥವಾ ಮತ್ತೊಂದು ಇರಲಿಲ್ಲ, ಮತ್ತು ಎಲ್ಲರೂ ಕೃಷಿಕರಿದ್ದರು. ಬೇರೆ ಕಡೆ ಯಕ್ಷಗಾನಕ್ಕೆ ಹೋಗೋದು ಬಿಟ್ಟರೆ ಬೇರೆ ಅವರಿಗೆ ಏನೂ ದಾರಿ ಇರಲಿಲ್ಲ. ಈಗಿದ್ದಾಗೆ ಬೇರೆ ಬೇರೆ ಕಡೆಯಲ್ಲಿ ಜಾಬಲ್ಲಿ ಇರುವಂತಹ ಕೆಲಸ ಇರಲಿಲ್ಲ, ಟೈಮ್ ಟು ಟೈಮ್ ಇರುವಂಥದ್ದು ಹಾಗೆಲ್ಲ ಇತ್ತು. ಹಾಗಾಗಿ ಯಕ್ಷಗಾನ ನೋಡಲಿಕ್ಕೆ ಕಿಕ್ಕಿರಿದ ಜನಸಂಖ್ಯೆ ಬರ್ತಾ ಇತ್ತು. ಇತ್ತೀಚಿನ ಹಲವಾರು ವರ್ಷಗಳಲ್ಲಿ ಯಕ್ಷಗಾನಕ್ಕೆ ರಾತ್ರಿ ಸುಮಾರು 1.5-2 ಗಂಟೆಯ ಮೇಲೆ ಯಕ್ಷಗಾನಕ್ಕೆ ಜನ ಇರುವುದಿಲ್ಲ. ಜನ ಇರದೇ ಯಕ್ಷಗಾನ ನಡೆಯುವಂತಹ ಒಂದು ಅಭ್ಯಾಸ ಶುರು ಆಗಿದೆ. ಯಾಕಂದರೆ ಪ್ರೇಕ್ಷಕರಿಗೆ ಮರುದಿವಸ ಡ್ಯೂಟಿಗೆ ಹೋಗ್ಬೇಕು ಅವ್ರಿಗೆ. ಹಾಗಾಗಿ ಏನು ಪ್ರೇಕ್ಷಕರಿದ್ದಾರೆ ಅವ್ರದ್ದು ಸ್ವಲ್ಪ ಅವ್ರಿಗೆ ಎಷ್ಟು ನೋಡಲಿಕ್ಕೆ ಕೆಪಾಸಿಟಿ ಉಂಟು ಅಷ್ಟು ಯಕ್ಷಗಾನ ನೋಡ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ. ಆ ದೃಷ್ಟಿಯಿಂದ ಬೆಳಿಗ್ಗೆ ಕೆಲವು ದಿವಸ ಯಾರೂ ಇಲ್ಲದೆ ಯಕ್ಷಗಾನ ಆಡಿದಂತಹ ಒಂದು ವ್ಯವಸ್ಥೆ ಇದೆ. ಕಲಾವಿದರಿಗೆ ಅದರ ವಿಷಯಗಳು ಹೆಚ್ಚು ಗೊತ್ತಿರ್ತದೆ. ಅಂತ ಇದ್ರೆ ಕಲಾವಿದರಿಗೂ ಯಕ್ಷಗಾನ ಆಡಿಸಲಿಕ್ಕೆ ಮೂಡು ಬರೋದಿಲ್ಲ, ಸೇವಾಕರ್ತರಿಗೆ ಅನಿವಾರ್ಯ ಮಾಡ್ತಾ ಇದ್ರು. ಹೀಗಾಗಿ ಈ ರೀತಿಯಾಗಿ ಯಕ್ಷಗಾನ ಮುಂದುವರಿತಾ ಇತ್ತು. 2020ಕ್ಕೆ ಎಲ್ಲರೂ ಗೊತ್ತಿದ್ದಾಗೆ ಕೊರೋನಾ ಎನ್ನುವಂತಹ ಮಹಾಮಾರಿ ಬಂತು. ಬರುವ ಸಂದರ್ಭದಲ್ಲಿ ಯಕ್ಷಗಾನವನ್ನು ಅನಿವಾರ್ಯವಾಗಿ ಕಾಲಮಿತಿಗೆ ಒಳಪಡಿಸಬೇಕಾಯಿತು. ಯಾಕಂದರೆ ರಾತ್ರಿ ನೈಟ್ ಕರ್ಫ್ಯೂ ಅಂತ ಬಂತು. ಕಟೀಲು ಮೇಳ ಬಿಟ್ಟರೆ ಹೆಚ್ಚಿನ ಮೇಳಗಳು ಕಾಲಮಿತಿ ಎದ್ದಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಕಾವಂದ್ರು ಅವರು ಬಹಳ ಹಿಂದೆ ನಿರ್ಣಯ ಮಾಡಿಕೊಂಡು ಕಾಲಮಿತಿ ಯಕ್ಷಗಾನಕ್ಕೆ ಅವರು ಒಗ್ಗಿಕೊಂಡಿದ್ದಾರೆ. ಅವರು ಕಾಲವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವವರು ಅಂತ ಒಂದು ವ್ಯಕ್ತಿ ಇದ್ದ ಕಾರಣ ಮೊದಲೇ ಅವರು ಕಾಲಮಿತಿಗೆ ಬಂದಿದ್ದರು. ನಮ್ಮ ಹನುಮಗಿರಿ ಮೇಳ ಇರ್ಬೋದು, ಮೊದಲು ಎಣ್ಣೀರು ಮೇಳ ಆಗಿತ್ತು, ಹಲವಾರು ಮೇಳಗಳು ಈಗಿರತಕ್ಕಂಥ ಪಾವಂಜಿ ಮೇಳ ಇರ್ಬೋದು, ಎಲ್ಲ ಮೇಳಗಳು ಸಹ ಕಾಲಮಿತಿಯಲ್ಲಿ ಆಗುವಂಥದ್ದು. 1-2 ಮೇಳಗಳು ಎರಡಕ್ಕೂ ಆಪ್ಷನ್ ಕೊಟ್ಟು ಮಾಡ್ತವೆ, ಆದರೂ ಸಹ ಅವರದ್ದು ಕಾಲಮಿತಿಗಳೇ ಹೆಚ್ಚಿರೋದು. ಕಟೀಲು ಮಾತ್ರ ಇಡೀ ರಾತ್ರಿ ಆಗ್ತದೆ ಯಕ್ಷಗಾನ. ಅನಿವಾರ್ಯವಾಗಿ ನೈಟ್ ಕರ್ಫ್ಯೂ ಬರುವಾಗ ನಾವು ಸಹ ಆ ಸಂದರ್ಭದಲ್ಲಿ ಕಾಲಮಿತಿಗೆ ಒಳಪಡುವುದು ಅನಿವಾರ್ಯ ಆಯಿತು. ಭಕ್ತಾದಿಗಳು ಒಪ್ಪಿದ್ರು. ಕಟೀಲು ದೇವಸ್ಥಾನದ ಯಕ್ಷಗಾನದ ಕೊಂಡಿ ಯಾರು ಅಂತ ಕೇಳಿದರೆ, ಒಂದು ದೇವರು, ಪ್ರಧಾನವಾಗಿ ದೇವರು, ಎರಡನೇದಾಗಿ ಭಕ್ತರು, ಮೂರನೇದಾಗಿ ಪ್ರೇಕ್ಷಕರು, ನಾಲ್ಕನೇದಾಗಿ ನಾವು ಆಡಳಿತ ಮಂಡಳಿ. ನಾವೊಂದು ದೊಡ್ಡ ಜನ ಅಲ್ಲ. ಹಾಗಾಗಿ ಭಕ್ತರು ಮತ್ತು ಪ್ರೇಕ್ಷಕರು ಪ್ರಧಾನ. ಹಾಗಾಗಿ ಅನಿವಾರ್ಯವಾಗಿ ನಮಗೆ ಕಾಲಮಿತಿ ಯಕ್ಷಗಾನ ಆಗ್ಬೋದು, ನಮಗೆ ಕೊಡಿ ಅಂತ ಹೇಳಿ ಭಕ್ತಾದಿಗಳು ಕೇಳಿ ಆಗಲೂ ಆ ಯಕ್ಷಗಾನವನ್ನು ಪ್ರೀತಿಯಿಂದ ಮಾಡಿಸಿದ್ದಾರೆ. ಆ ಸಂದರ್ಭದಲ್ಲಿ ರಾತ್ರಿ ಯಕ್ಷಗಾನ 10 ಗಂಟೆಗೆ ಮುಗಿತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲ ಯಕ್ಷಗಾನಗಳಲ್ಲಿಯೂ ಕಿಕ್ಕಿರಿದ ಸಭೆ. ಕಾಲಮಿತಿ ಸಂದರ್ಭ. ಸುಣ್ಣಂಬಳ ವಿಶ್ವೇಶ್ವರ ಭಟ್ರದ್ದು
ರಕ್ತಬೀಜ ಫೇಮಸ್ ಅಂತ ನೋಡುವವರಿಗೆ, ಹೆಚ್ಚಿನವರಿಗೆ ಗೊತ್ತೇ ಇಲ್ಲ ಅಂತ ವ್ಯವಸ್ಥೆ ಇತ್ತು. ಆ ಸಮಯದಲ್ಲಿ ಪ್ರತಿಯೊಬ್ಬರೂ ಯಕ್ಷಗಾನವನ್ನು ನೋಡಿದ ಮೇಲೆ ನಮಗೆ ಆ ಸಂದರ್ಭದಲ್ಲೇ ಒಕ್ಕರವಳ ಆಗ್ರಹ ಬಂದಿತ್ತು. ಇದು ಸೇವಾಕರ್ತರು ಭಕ್ತಾದಿಗಳಿದ್ರೆ ಸೇವಾಕರ್ತರಿಂದ ಇರ್ಬೋದು, ಯಕ್ಷಗಾನ ನೋಡುವಂತಹ ಪ್ರೇಕ್ಷಕರು, ಅವರು ಭಕ್ತರೇ, ನಾವು ಹೇಳುವಾಗ ಅವರು ಪ್ರೇಕ್ಷಕರು. ಇವರು ಎಲ್ಲರಿಂದಲೂ ನಮಗೆ ಒಕ್ಕರವಳ ಆಗ್ರಹ ಬರ್ತಾ ಇತ್ತು, ನೀವು ಸಹ ಕಾಲಮಿತಿ ಮಾಡಿ, ಇನ್ನು ಚೇಂಜ್ ಮಾಡೋದು ಬೇಡ, ಇದೇ ಕಂಟಿನ್ಯೂ ಆಗಲಿ ಅಂತ. ನೈಟ್ ಕಾಫಿ ನಿಂತ ಮೇಲೆ ಹೋದ ವರ್ಷ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ನಾವು ಆರಂಭಿಸಿದ್ದು ಹೀಗೆ. ಹಾಗಾಗಿ ಈ ವರ್ಷ ಅದರ ಬಗ್ಗೆ ಯೋಚನೆಯೇ ಇಲ್ಲ ಅಂತ ನಾವು ಇಡೀ ರಾತ್ರಿ ಪುನಃ ಆರಂಭಿಸಿದ್ದೆವು. ದಿನಾಂಕ 6/4/2022 ಬಜ್ಪೆ ಪೊಲೀಸ್ ಸ್ಟೇಷನ್ನಿಂದ ಕಟೀಲು ದೇವಸ್ಥಾನಕ್ಕೆ ಒಂದು ನೋಟಿಸ್ ಬಂತು. ಆ ನೋಟಿಸ್ನಲ್ಲಿ ಯಕ್ಷಗಾನ ಅಂತಲ್ಲ, ಧ್ವನಿವರ್ಧಕಗಳನ್ನು ಬಳಸಿಯೋ ಅಥವಾ ಸ್ವರದಲ್ಲಿಯೋ ಇಷ್ಟು ಡಿಸಿಬಲ್ ಇಷ್ಟು ಹೊತ್ತಿಗೆ ಇಂತಹ ಜಾಗದಲ್ಲಿ ಇರಬೇಕು, ಅದಕ್ಕಿಂತ ಹೆಚ್ಚು ಇರಬಾರದು ಎನ್ನುವಂತಹ ಒಂದು ನೋಟಿಸ್ ಮಾಡಿದರೆ ಅದರಲ್ಲಿ ಯಾವ ಸೆಕ್ಷನ್ ಕಾನೂನುಗಳೆಲ್ಲ ಬರ್ದಿದ್ರೆ ಮೇಲೆ ನಿಮ್ಮ ಮೇಲೆ ಆಕ್ಷನ್ ತಗೊಳ್ತೇವೆ ಅಂತ ನೋಟಿಸ್ ಬಂತು. ಕ್ಷೇತ್ರಕ್ಕೆ ಪೊಲೀಸ್ ಠಾಣೆಯಿಂದ ಎಲ್ರಿಗೂ ಗೊತ್ತಿದ್ದ ಹಾಗೆ ನಮ್ಮದು ಈಗ ಧರ್ಮಸ್ಥಳದ ಹಾಗೆ ನಮ್ಮದು ಏನು ಇದು ಖಾಸಗಿ ದೇವಸ್ಥಾನ ಅಲ್ಲ. ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಇದ್ರೆ ಸರ್ಕಾರದ ಏನು ಆದೇಶಗಳುಂಟು ಅದನ್ನು ಪಾಲನೆ ಮಾಡಬೇಕು. ಒಂದು ವೇಳೆ ಇಲ್ಲೀಗಲ್ ಆದರೆ ಅದನ್ನು ಪಾಲನೆ ಮಾಡಲಿಕ್ಕೆ ಇಲ್ಲ, ಇಲ್ಲದ್ರೆ ಮಾಡಲೇಬೇಕು ಅಂತ ನಿಯಮ ಇರೋದು. ಇಲ್ಲಿಗಲ್ ಆದರೆ ಕೋರ್ಟ್ಗೆ ಹೋಗ್ಬೋದು ಅಂತ. ಹಾಗಾಗಿ ನಾವು ವಕೀಲರಲ್ಲಿ ಈ ವಿಷಯದಲ್ಲಿ ಮಾತಾಡುವಾಗ ಸುಪ್ರೀಂ ಕೋರ್ಟಲ್ಲಿ 2005 ಇದರ ಬಗ್ಗೆ ಒಂದು ಆದೇಶ ಆಗಿದೆ. ರಾತ್ರಿ 10 ಗಂಟೆ ಮೇಲೆ ಧ್ವನಿವರ್ಧಕಗಳನ್ನು ಬಳಸಬಾರದು ಅಂತ ಆದೇಶ ಆಗಿದೆ, ನಿಮ್ಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಎನ್ನುವುದೇ ಅಭಿಪ್ರಾಯ ಬಂದದ್ರಿಂದ ಇದಕ್ಕೆ ನಮಗೆ ಏನೂ ಮಾಡಲಿಕ್ಕೆ ದಾರಿ ತೋರಲಿಲ್ಲ. ಹೋರಾಟ ಮಾಡುವನ ಬಹಳ ಸಮಯದಿಂದ ನಾವು ಇದ್ರ ಬಗ್ಗೆ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ದೆವು. ಮೀಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಮಾತ್ರ ಏಕಾಂಗಿ, ಯಾಕಂದ್ರೆ ಹೆಚ್ಚಿನ ಮೇಳದವರು ಎಲ್ಲ ಮೇಳಗಳವರು ಕಾಲಮಿತಿಗೆ ಒಗ್ಗಿ ಆಗಿದೆ. ಕಾಲಮಿತಿಗೆ ಒಗ್ಗದವರು ನಾವು, ಅದರಿಂದ ನಾವೊಬ್ರು ಏಕಾಂಗಿ ಆಗಿಬಿಟ್ಟೆವು. ಇಲ್ಲಿ ಭಕ್ತಾದಿಗಳಲ್ಲಿ ಕೇಳುವನ, ಭಕ್ತಾದಿಗಳಲ್ಲಿ ನಮ್ಮ ಸೇವಾಕರ್ತರಲ್ಲಿ ಕೇಳೋದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವಂತ ಯೋಚನೆ ಮಾಡೋಣ. ಸೇವಾಕರ್ತರಲ್ಲಿ ಹೆಚ್ಚಿನ ಸೇವಾಕರ್ತರು ಕಾಲಮಿತಿ ಯಕ್ಷಗಾನಕ್ಕೆ ಸಪೋರ್ಟ್ ಆಗಿದೆ. ಕೊರೋನಾದ ಆ ಒಂದು ಸಂದರ್ಭ, ಕೊರೋನಲ್ಲಿ ಅವರ ಯಕ್ಷಗಾನ ಆಗುವಾಗ ಇಡೀ ರಾತ್ರಿ ನಿಲ್ಲತಕ್ಕಂತಹ ಜನ ಪ್ರೇಕ್ಷಕರು ಒಟ್ಟು ಒಂದು ಹಬ್ಬ, ಇದು ನೋಡಿ ಸಂತೋಷ ಆಗಿ ನಮಗೆ ಈ ಬರುವ ವರ್ಷವು ಕಾಲಮಿತಿಯೇ ಕೊಡಿ ಅಂತ ಕೇಳಿದವರಿದ್ದಾರೆ, ಈಗಲೂ ಕೇಳುವವರಿದ್ದಾರೆ. ಆ ದೃಷ್ಟಿಯಿಂದಾಗಿ ಭಕ್ತಾದಿಗಳಿಗೂ ಕಾಲಮಿತಿಯೇ ಆಗಬೇಕು ಎನ್ನುವಂತಹ ಒಂದು ಅಭಿಪ್ರಾಯ ಇದ್ದ ಕಾರಣ, ಪ್ರೇಕ್ಷಕರು ಬಹುಸಲ ನೋಡಿದವರು ಒಂದಷ್ಟು ನಮಗೆ ಆ ಅಭಿಪ್ರಾಯವನ್ನೇ ಕೊಟ್ಟ ಕಾರಣ ಈ ಅನಿವಾರ್ಯವಾಗಿ ಜಾರಿಗೊಳಿಸಲೇಬೇಕಾದಂತಹ ಒಂದು ಸರ್ಕಾರದ ನಿರ್ದೇಶನ ಇರುವುದರಿಂದಾಗಿ ಆಸ್ ಪರ್ ದಿ ಆ್ಯಕ್ಟ್ ಅವರು ಕ್ರಿಮಿನಲ್ ಮೊಕದ್ದಮೆ ಆಗ್ತವೆ ನೀವು ಮಾಡದಿದ್ರಿ ಅಂತ ಹೇಳಿದ್ದಾರೆ. ಅನಿವಾರ್ಯವಾಗಿ ಕಾಲಮಿತಿ ಆಗಲೇಬೇಕಾದಂತಹ ಒಂದು ಪರಿಸ್ಥಿತಿ ಬಂತು. ಆ ಸಂದರ್ಭದಲ್ಲಿ ನಾವು ಹಲವಾರು ಈ ಬಗ್ಗೆ ಮೀಟಿಂಗ್ ಮಾಡಿದ್ದೇವೆ. ನಮ್ಮೊಳಗೆ ಮೀಟಿಂಗ್ ಮಾಡಿದ್ದೇವೆ, ತಿಳಿದವರಲ್ಲಿ ಮೀಟಿಂಗ್ ಆಗಿದೆ, ಆಮೇಲೆ ರಾಜಕೀಯ ವ್ಯಕ್ತಿಗಳಲ್ಲಿ ನಾವು ಮೀಟಿಂಗ್ ಮಾಡಿದ್ದೇವೆ, ಅಧಿಕಾರಿಗಳಲ್ಲಿ ಈ ಕುರಿತಾಗಿ ಮೀಟಿಂಗ್ ಮಾಡಿದ್ದೇವೆ. ಎಲ್ಲರೂ ಹೇಳಿದೆ ನೀವು ಮಾಡಿ, ನಮಗೇನು ಆಕ್ಷೇಪ ಇಲ್ಲ, ನಾವೇನು ಮಾಡುವುದಿಲ್ಲ, ಆದರೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ನೀವೇ ಜವಾಬ್ದಾರಿ ಅಂತ. ಆಗ ನಾವು ಮಧ್ಯಪ್ರವೇಶಿಸಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಒಂದು ಆ್ಯಕ್ಟ್ ಪಾಸ್ ಮಾಡಿದೆ, ಆಮೇಲೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಅದರ ಅಗೇನ್ಸ್ಟ್ ನಾವು ಮಾತಾಡ್ಲಿಕ್ಕೆ ಆಗ್ತದ ಅಂತ ಎಲ್ಲರ ಅಭಿಪ್ರಾಯ. ಅದರಿಂದ ರೈಟಿಂಗಲ್ಲಿ ಪೊಲೀಸ್ ಸ್ಟೇಷನ್ ನೋಟಿಸೇ ಊರ್ಜಿತದಲ್ಲಿ ಇರ್ತದೆ, ಮತ್ತೆ ದೇವರಿಗೆ ಬಿಟ್ಟದ್ದು ಅಂತ ಯೋಚನೆ ಮಾಡಿ ಅಂತ. ಅಂಥ ರಿಸ್ಕ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ವೇಳೆ ಅದರಲ್ಲಿ ಕಾನೂನಲ್ಲಿ ಕೇಸ್ ಬುಕ್ ಆಗಿ ಪ್ರೂವ್ ಆದರೆ ಅದರಲ್ಲಿ ಜೈಲು ಶಿಕ್ಷೆಯೂ ಉಂಟು, ಫೈನ್ ಉಂಟು, ಎರಡೂ ಇರುವಂತಹ ಒಂದು ಕ್ರಿಮಿನಲ್ ಕೇಸ್ ಆಗುವಂಥ. ಅದರಿಂದ ಅದಕ್ಕೆ ಒಪ್ಪಿಗೆ ಸಾಧ್ಯವಿಲ್ಲ. ಕಾರಣ ನಾವು ಮಂದಾರ್ತಿ ಮೇಳದವರಲ್ಲೂ ಈ ಕುರಿತಾಗಿ ಒಂದು ದಿವಸ ಮೀಟಿಂಗ್ ಆಗಿದೆ ಕಟೀಲ್ನಲ್ಲಿ. ಈಗ ಹಲವಾರು ಮೀಟಿಂಗ್ಗಳಾಗಿ ಕೊನೆಗೆ ಯಾವುದಕ್ಕೂ ಉತ್ತರ ಸಿಗಲಿಲ್ಲ ಅಂತ ಆಗುವಾಗ ಅನಿವಾರ್ಯವಾಗಿ ನಾವು ಏನು ಮಾಡಬೇಕು, ಇದಕ್ಕೊಂದು ನಿರ್ಣಯ ಮಾಡಬೇಕು. ಆದರೂ ಬೇಡ, ನಾವೇ ನಿರ್ಣಯ ಮಾಡೋದು ಬೇಡ ಅಂತ ಕಟೀಲಿನಲ್ಲಿ ಕೃಷ್ಣಾಷ್ಟಮಿಯ ಮರು ದಿವಸ ಮೊಸರಗುಡಿಕೆಯ ದಿವಸ ಒಂದು ಕಟೀಲಿನಲ್ಲಿ ಸೇವೆ ಆಟ ಇದೆ. ಈ 6 ತಿಂಗಳ ಸೇವೆ ಆಟ ಬಿಟ್ಟರೆ ಮೊಸರಗುಡಿಕೆ ದಿವಸ ಮಾತ್ರ ದೇವರಿಗೆ ಸೇವೆ ಆಟ ಅಂತ ಇರೋದು. ಆಗ ದೇವರು ಕಟೀಲು ಮೇಳದ 6 ಮೇಳದ ದೇವರ ಪೆಟ್ಟಿಗೆ ಹೊರಗೆ ಹೋಗಿ ಪೂಜೆ ಆಗಿ ಆಟ ಆಗಬೇಕು. ಆ ದಿವಸ ಪರ್ವದಿನ ಅಂತ, ಆ ದಿವಸ ದೇವರಲ್ಲಿ ನಾವು ಈ ಕುರಿತಾಗಿ ಹೂ ಪ್ರಶ್ನೆ ಅಂತ ಕೇಳುವ ಕ್ರಮ ಇದೆ, ಹೂ ಹಾಕಿ ಕೇಳುವಂತಹ ಕ್ರಮ ಇದೆ. ಹಾಗಾಗಿ ಸಂಬಂಧಪಟ್ಟ ಎಲ್ಲರೂ ಇದ್ದುಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಗೇನು ಮಾಡಬೇಕು ಅಂತ ಗೊತ್ತಿಲ್ಲ, ಹಾಗಾಗಿ ಕಾಲಮಿತಿ ಮಾಡಬೇಕು ಅಂತ ಸರ್ಕಾರದ ಆದೇಶ ಉಂಟು. ಇಷ್ಟವರೆಗೆ ರಾತ್ರಿ ಇಡೀ ಆಟ ಆದಂತಹದ್ದು ಕ್ರಮ. ನಮ್ಮ ನಂಬಿಕೆ ಏನು, ರಾತ್ರಿ ಯಕ್ಷಗಾನಕ್ಕೆ ದೇವರ ಆಟ ನೋಡ್ಲಿಕ್ಕೆ ಹೋಗ್ತಾರೆ ಅಂತ ಆ ನಂಬಿಕೆ ಭಕ್ತಾದಿಗಳಲ್ಲಿ ಉಂಟು. ಆ ನಂಬಿಕೆ ಹುಸಿ ಆಗಬಾರ್ದು, ಆದರೆ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ದೇವರೇ ದಾರಿ ತೋರಿಸಬೇಕು ಎನ್ನುವ ದೃಷ್ಟಿಯಿಂದಾಗಿ ದೇವರಲ್ಲಿ ಹೂ ಹಾಕಿ ಕಾಲಮಿತಿಯ ಯಕ್ಷಗಾನ ದೇವರಿಗೆ ಆಗಬಹುದಾ ಅಂತ ಕೇಳಿತು.
ಆಗ ಕಾಲಮಿತಿಯ ಯಕ್ಷಗಾನಕ್ಕೆ ದೇವರ ಒಪ್ಪಿಗೆ ಬಂತು. ಓಕೆ. ಈಗ ವಿಷಯಗಳು ಏನಿರುತ್ತೆ, ಕಾಲಮಿತಿಯ ಯಕ್ಷಗಾನ ಬಿಟ್ಟು ಇಡೀ ರಾತ್ರಿ ಯಕ್ಷಗಾನ ಆದರೆ ಮಾತ್ರ ದೇವರು ಹೋಗುವುದು ಎನ್ನುವಂತಹ ಕಲ್ಪನೆ ಕೆಲವರು ಹೇಳುವಂತಹ ಮಾತು ಉಂಟು. ಅದೇ ಹೌದಾಗಿದ್ರು ಸಹ ದೇವರು ಸಹ ಕೆಲವೊಮ್ಮೆ ಚೇಂಜ್ ಮಾಡುವಂತಹದ್ದು ನಾವು ಇತಿಹಾಸದಲ್ಲಿ ಕಾಣ್ತೇವೆ. ಇಂದ್ರಯಾಗವೇ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕೃಷ್ಣದೇವರು ಬಂದರು, ಗೋವರ್ಧನಗಿರಿಗೆ ಒಂದು ಪೂಜೆ ಮಾಡಬೇಕು, ಗೋಗಳನ್ನು ಸಾಕೋದು ಅಂತ ಹೇಳಿದ ಮೇಲೆ ಆವತ್ತಿನಿಂದ ಗೋವರ್ಧನಗಿರಿಗೆ ಪೂಜೆ ಎನ್ನುವುದು ಶಾಸ್ತ್ರಸಮ್ಮತ ಆಯಿತು. ಹಾಗಾಗಿ ದೇವರು ಹೇಳಿದ್ದನ್ನು ನಾವು ಮಾತನ್ನು ತಗೊಳ್ಬೇಕು ಏನೋ ದೃಷ್ಟಿ ಯೋಚನೆ ಮಾಡಿದರೆ, ಕೊರೋನಾ ಸಂದರ್ಭದಲ್ಲಿ ದೇವರೇ ಒಂದು ಕಾಲಮಿತಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟರು. ಯಾಕೆ ನೈಟ್ ಕರ್ಫ್ಯೂ ಮಾಡಿದ್ದು? ಆಗ ನೈಟ್ ಕರ್ಫ್ಯೂಗೆ ಎಲ್ಲರೂ ವಿರೋಧ ಮಾಡಿದ್ರು. ರಾತ್ರಿಗೆ ಏನು ಕೊರೋನಾ ಬರುವುದಿಲ್ವಾ ಅಂತ ತಮಾಷೆ ಮಾಡಿದವರು ಒಂದಷ್ಟು ಜನ ಸರ್ಕಾರದ ನಿರ್ಣಯಕ್ಕಿದ್ರು. ಅಂತಹ ನಿರ್ಣಯ ಸರ್ಕಾರ ಯಾಕೆ ಕೈಗೊಂಡಿತು? ಕಾಲಮಿತಿ ಯಕ್ಷಗಾನಕ್ಕೂ ಇರ್ಬೋದು, ಯಾಕೆ ಗೊತ್ತುಂಟು? ಯಾರಿಗೆ ಗೊತ್ತುಂಟು? ದೇವರ ತೀರ್ಮಾನ. ಎಲ್ಲವೂ ದೇವರಿಂದ ನಡೆಯುವುದು. ತೇನ ವಿನಾ ತೃಣಮಪಿನ ಚಲತಿ ಅಂತಿರುವುದು. ಆ ದೇವರ ತೀರ್ಮಾನದಂತೆ ಕಾಲಮಿತಿಯಾದ ಯಕ್ಷಗಾನಕ್ಕೆ ಸೇವಾರ್ಥಿಗಳದ್ದು ಮತ್ತು ಪ್ರೇಕ್ಷಕರ ಉತ್ತಮ ಸ್ಪಂದನೆ ಬಂದದ್ದು ದೇವರ ಕಾರಣ. ನೀವು ಮಾಡಿ, ಇಲ್ಲದ್ರೆ ಸೇವಾಕರ್ತರ ವಿರೋಧ ಬರ್ತಿತ್ತು. ಸೇವಾಕರ್ತರೇ ಆಗಬೇಕು ಹೇಳುವ ಪರಿಸ್ಥಿತಿಯನ್ನು ದೇವರೇ ತಂದು ಕೊಟ್ಟರು, ಅಲ್ಲಿ ಸಂದರ್ಭ ಸೃಷ್ಟಿ ಮಾಡಿದ್ರು. ಆಮೇಲೆ ದೇವರು ನನ್ನ ಒಪ್ಪಿಗೆಯೂ ಉಂಟು ಅಂತ ಹೇಳಿ ಪ್ರಶ್ನೆಯಲ್ಲಿ ತೋರಿಸಿದ್ರು. ದೇವರ ಒಪ್ಪಿಗೆಯೇ ಬಂದ ಮೇಲೆ ಅದನ್ನು ವಿಮರ್ಶೆ ಮಾಡಲಿಕ್ಕೆ ನಾವು ಜನವಾ? ಕರೆಕ್ಟ್ ಅಲ್ಲ. ಆ ದೃಷ್ಟಿಯಿಂದಾಗಿ ಕಾಲಮಿತಿಯ ಯಕ್ಷಗಾನವನ್ನು ನಾವು ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಬಂತು. ಕೆಲವರೆಲ್ಲ ಬೀಸ್ತಾರೆ, ಕಂಬಳ ಉಂಟು, ಕಂಬಳದಲ್ಲಿ ನೀವು ಮಾಡಲಿಲ್ಲ, ಕಂಬಳದಲ್ಲಿ ಮಾಡಲಿಲ್ವಾ ಅಂತ. ಕಂಬಳದ ಇಡೀ ಇತಿಹಾಸ ನೋಡಬೇಕು. ಸುಪ್ರೀಂ ಕೋರ್ಟ್ ಆದೇಶ, ಪೇಟ ಅಂತ, ಆಗ ಕಾಣಿದ ಪೇಟದಿಂದ ಆದೇಶ ಆದದ್ದು. ಆ ಆದೇಶದ ಮೇಲೆ ಜಲ್ಲಿಕಟ್ಟಲ್ಲಿ ಜೋರು ಜಗಳ ಆದದ್ದು. ನಮ್ಮಲ್ಲೆಲ್ಲ ನಮ್ಮವರು ಹೆಚ್ಚು ಜಗಳ ಮಾಡಲಿಲ್ಲ. ಜಲ್ಲಿಕಟ್ಟು ನಮಗೆ ಪ್ರಯೋಜನ ಬಂತು. ಯಾಕೆ ನಮ್ಮಲ್ಲಿ ಆದಮೇಲೆ ಅದಕ್ಕೊಂದು ಆ್ಯಕ್ಟ್ ಪಾಸ್ ಮಾಡಿ, ಪ್ರತ್ಯೇಕವಾದ ಆ್ಯಕ್ಟ್ ಪಾಸ್ ಮಾಡಿ ರಾಷ್ಟ್ರಪತಿಯ ಅಂಕಿತವನ್ನು ಪಡ್ಕೊಂಡು ಸುಪ್ರೀಂ ಕೋರ್ಟ್ನ ಒಪ್ಪಿಗೆ ತಗೊಂಡು ಬಂದು ನಡೀತಾ ಇರೋದು. ನಮ್ಮಲ್ಲಿ ಹಾಗೆ ಆಗಬೇಕಲ್ಲ. ಆ ದೃಷ್ಟಿಯಿಂದಾಗಿ ನಾವು ರಾಜಕೀಯ ವ್ಯಕ್ತಿಗಳಲ್ಲೂ ಮಾತಾಡಿದ್ದೇವೆ, ಅದೇ ರೀತಿಯಾಗಿ ಇವರಲ್ಲಿ ಅಧಿಕಾರಿಗಳಲ್ಲೂ ಮಾತಾಡಿದ್ದೇವೆ. ಕೂಡಲೇ ಸಾಧ್ಯ ಇಲ್ಲ, ಎಲ್ಲರೂ ಒಪ್ಪಿದರೆ ಆಗ್ಬೋದು, ಇಲ್ಲದ್ರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಎನ್ನುವಂಥದ್ದು ವಿಚಾರ ಇವರು ನಮ್ಮ ವಕೀಲರಿಂದಲೂ ಹೇಳಿದಂಥ ಮಾತು. ಯಾಕಂದರೆ ಸರ್ಕಾರವನ್ನು ಒಪ್ಪಿಸಿ ಮಾಡಿಸ್ಬೇಕು. ನಾವು ಯಾವುದೇ ಒಣ ಪ್ರತಿಷ್ಠೆಗೆ ಹೊರಟು ಇದು ಕಾಲಮಿತಿ ಮಾಡಿದ್ದಲ್ಲ. ಈ ಕಾಲಮಿತಿ ಆಗ್ಲಿಕ್ಕೆ ಕಾರಣ ಏನು? ಪರಿಸ್ಥಿತಿ. ಇಡೀ ರಾತ್ರಿ ಆಟ ಮಾಡ್ಲಿಕ್ಕೆ ನಮ್ದೇನು ಆಕ್ಷೇಪ ಇಲ್ಲ. ಅದಕ್ಕೆ ಬೇಕಾದಂತಹ ಸಂದರ್ಭ, ಇಡೀ ರಾತ್ರಿ ಯಕ್ಷಗಾನ ಆಗಬೇಕಾದ್ರೆ ಒಮ್ಮೆ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ವಾಪಸ್ ತಗೊಳ್ಬೇಕು ಅವರು. ಅಥವಾ ಒಂದು ಸ್ಪೆಷಲ್ ಆದೇಶ ಮಾಡಬೇಕು, ಇಲ್ಲ ನೀವು ಕಾಲಮಿತಿಗೆ ನಮಗೆ ಒಪ್ಪಿಗೆ ಉಂಟು ಅಂತ. ಆ ರೈಟಿಂಗ್ ಅಲ್ಲಿ ಯಾವುದೇ ಇಲ್ಲದಿದ್ರೆ ನಾವು ಮಾಡಿದರೆ ನಾವು ಜೈಲಿಗೆ ಹೋಗುವಂತಹ ಒಂದು ಸಂಭವ ಇರುವುದರಿಂದಾಗಿ ಸರ್ಕಾರಿ ಆದೇಶವನ್ನು ಉಲ್ಲಂಘನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ ಆದೇಶನಂತೂ ಸಾಧ್ಯವಿಲ್ಲ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. 2005ರಿಂದ ನೀವು ಮಾಡಲಿಲ್ಲ, ನೀವು ಇಷ್ಟವರೆಗೆ ಮಾಡಲಿಲ್ಲ, ಅಷ್ಟೊಂದು ನಮ್ಗೆ ಗೊತ್ತಿರಲಿಲ್ಲ ಕೋರ್ಟ್ ಆದೇಶ ಉಂಟು ಅಂತಲೇ ಗೊತ್ತಿಲ್ಲ. ಗೊತ್ತಾದ ಮೇಲೆ ಈಗ ನಾವು ಮಾಡ್ತೀವಿ, ನ್ಯಾಯಾಂಗನಿಂದನೇ ಆಗ್ತದೆ, ಅದು ಸುಪ್ರೀಂ ಕೋರ್ಟ್ ಇದ್ದು, ಆದ್ರಿಂದ ಸಾಧ್ಯ ಇಲ್ಲ ಅಂತ ನಾವು ಈಗ ಮಾಡಿದ್ದೇವೆ, ಜಾರಿ ಮಾಡಿದ್ದೇವೆ. ಎಸ್ ಸರ್, ಇದು ಸಂಕ್ಷಿಪ್ತವಾಗಿರುವಂತಹ ವಿವರಣೆಯನ್ನು ಕೊಟ್ಟಿದ್ದಾರೆ ಹರಿಣದಾಸ ಅಸ್ರಣ್ಣರವರು. 2000 ತಾವುಗಳು ಕೇಳಬಹುದು, ಎಸ್ ಕಾನೂನಿನ ಉಲ್ಲಂಘನೆ ಆಗುತ್ತೆ, ಸರ್ಕಾರದ ಆಜ್ಞೆಯನ್ನು ನಾವು ಪಾಲನೆ ಮಾಡಬೇಕು. ಅಂದ್ರೆ 2005ರಲ್ಲೇ ಇತ್ತಲ್ವಾ, ಯಾಕೆ ಆಗಿಲ್ಲ ಅನ್ನುವಂಥದ್ದು. 2005ರಲ್ಲಿ ಇತ್ತು, ಹೌದು, ಆದ್ರೆ ಯಾರು ಕೂಡ ಪಾಲನೆ ಮಾಡಿಲ್ಲ. ಬಹುಶಃ ತಮ್ಗಳಿಗೆ ಗೊತ್ತಿರಬಹುದು, ಈ ಹಿಂದೆ ಧ್ವನಿವರ್ಧಕಗಳ ವಿಚಾರವಾಗಿ ನಡೆದಿರುವಂತಹ ಕೆಲವು ವಿವಾದಗಳು ನಡೆದಿತ್ತು ನೋಡಿ, ಅಲ್ಲಿಂದ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು. ಧ್ವನಿವರ್ಧಕಗಳು ಇಂತಿಷ್ಟೇ ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದು. ಬಹುಶಃ ತಮ್ಗಳಿಗೆ ಗೊತ್ತಿರಬಹುದು, ಆಜನ್ ವಿರುದ್ಧವಾಗಿರುವಂತಹ ಒಂದು ಹೋರಾಟಗಳು ಅಥವಾ ಇನ್ನಿತರ ವಿರುದ್ಧವಾಗಿರುವಂತಹ ಹೋರಾಟಗಳು, ಆ ಹೋರಾಟಗಳು ಇಲ್ಲಿ ತನಕ ಬಂದು ನಿಂತಿರುವಂಥದ್ದು ಧ್ವನಿವರ್ಧಕಗಳು. ನೇರವಾಗಿ ಹರಿಣದಾಸ ಅಸ್ರಣ್ಣವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದು ಆಡಳಿತ ಮಂಡಳಿಯವರ ಇಚ್ಛೆ ಅಲ್ಲ, ನಾವುಗಳು ಮಾಡಿರುವಂತಹ ನಿಯಮ ಅಲ್ಲ, ಇದು ನೇರವಾಗಿ ಸರ್ಕಾರ ಹೇಳಿರುವಂಥದ್ದು. ತಾವು ಒಂದು ನೋಟಿಸ್ ಅನ್ನು ಕೂಡ ಪ್ಲೇ ಮಾಡಿ ದಯಮಾಡಿ. ನಮ್ಮ ಟೆಕ್ನಿಕಲ್ ಟೀಮ್ ಬಜ್ಪೆ ಪೊಲೀಸ್ ಠಾಣೆಯಿಂದ ಕಟೀಲು ಕ್ಷೇತ್ರಕ್ಕೆ ಬಂದಿರುವಂತಹ ಈ ಒಂದು ನೋಟಿಸ್, ಪೊಲೀಸ್ ನೋಟಿಸ್ ಅನ್ನ ತಾವು ಗಮನಿಸಿರಬಹುದು. ಬಜ್ಪೆ ಪೊಲೀಸ್ ಠಾಣೆಯಿಂದ ಕಟೀಲು ಕ್ಷೇತ್ರಕ್ಕೆ ಬಂದಿರುವಂತಹ ನೋಟಿಸ್ ಇದು. ಇದರಲ್ಲಿ ರಾತ್ರಿ 10 ಗಂಟೆಯ ನಂತರ, 10:30 ನಂತರ 50 ಡೆಸಿಬಲ್ಗಿಂತ ಧ್ವನಿವರ್ಧಕಗಳನ್ನ ಜಾಸ್ತಿ ಬಳಸಿದ್ರೆ ಅದು ಕಾನೂನಿಗೆ ವಿರುದ್ಧವಾಗಿರುವಂತಹ ಒಂದು ವಿಚಾರ. ಧ್ವನಿವರ್ಧಕದವರಲ್ಲೂ ಕೇಳಿದ್ವಿ ನಾವು ವಿಚಾರದಲ್ಲಿ. ನಾವು ಏನು ಗಟ್ಟಿ ಮಾತಾಡೋದು 50 ಡೆಸಿಬಲ್ ಆಗ್ತದೆ. ಧ್ವನಿವರ್ಧಕ ಬೇಕುಂದಿಲ್ಲ, ನಾನೇ ಸ್ವಲ್ಪ ಗಟ್ಟಿ ಮಾತಾಡಿದ್ರೆ 70-80 ಡೆಸಿಬಲ್ ಆಗುತ್ತೆ. ಹಾಗಿರುವಾಗ ಧ್ವನಿವರ್ಧಕ ಬಳಕೆ ಸಾಧ್ಯವೇ ಇಲ್ಲ ಆಗ. ಇದು ಪೊಲೀಸ್ ನೋಟಿಸ್. ಜೊತೆಗೆ ಇಲ್ಲಿ ನೇರವಾಗಿ ಹೇಳಿದ್ರೆ ಅನಿವಾರ್ಯವಾಗಿ ಸರ್ಕಾರದ ಆದೇಶವನ್ನ ನಾವುಗಳು ಪಾಲನೆ ಮಾಡಲೇಬೇಕಾಗುತ್ತೆ. ಬಹಳಷ್ಟು ಕಡೆಗಳಲ್ಲಿ ತಾವು ಕೂಡ ಗಮನಿಸಿದ್ದೀರಾ, ಯಕ್ಷಗಾನ ಆದಾಗ್ಲೂ ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆ ಭಾಗಕ್ಕೆ ಪೊಲೀಸರು ಹೋಗಿ ಮೇಳವನ್ನ ನಿಲ್ಲಿಸಬೇಕು ಅನ್ನುವಂಥ, ಆಟವನ್ನು ನಿಲ್ಲಿಸಬೇಕು ಅನ್ನುವಂಥ ಘಟನೆಗಳು ನಡೆದಿರುವಂಥದ್ದು ನಾನು ಇಲ್ಲಿ
ಸ್ವಲ್ಪ ಗಮನಿಸಬೇಕಾಗುತ್ತೆ. ಎಸ್ ಸರ್, ಜೊತೆಗೆ ನಾನು ಇನ್ನು ಮುಂದಕ್ಕೆ ಬರ್ತೀನಿ. ನಾನು ನೇರವಾಗಿ ಹಿರಿಯರು ಆನುವಂಶಿಕಾರ್ಚಕರು ಕಟೀಲು ಶ್ರೀ ಅನಂತ ಪದ್ಮನಾಭಾಸ್ರಣ್ಣವರು. ಎಸ್ ಸರ್, ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್, ಈಗ ಕಟೀಲು ಕ್ಷೇತ್ರದ ಒಂದು ಆಟ ಕಾಲಮಿತಿಗೆ ಬಂದಿದೆ ಅಂತ ಬಂದಾಗ ಏನ್ ಹೇಳ್ತೀರಾ ಸರ್? ನಾವು ಏನು ಹೇಳೋದಂದ್ರೆ, ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ದೇವರು ಕಾಲಮಿತಿ ಬೇಡ ಅಂತ ಆದ್ರೆ ದೇವರು ಅದಕ್ಕೆ ಒಪ್ಪಿ ಕೊಡ್ತೇ ಇರಲಿಲ್ಲ. ನಿಜ ನಿಜ, ದೇವರಿಗೆ ಅದು ಆಗಬಹುದು ಅಂತ ಉಂಟು. ಅಷ್ಟು ಮಾತ್ರವಲ್ಲದೆ ನಮಗೆ ಕರೋನಾ ಸಂದರ್ಭದಲ್ಲಿಯೂ ಕಾಲಮಿತಿ ಆಗುವಾಗ ಎಲ್ಲರೂ ಸಂತೋಷದಿಂದ ನಮ್ಮಲ್ಲಿ ಹೋದಲ್ಲಿ ನಾವು ಎಷ್ಟು ಅಲ್ಲಿ ನಮ್ಮನ್ನು ಕರೀತಾರೆ, ಯಕ್ಷಗಾನಕ್ಕೆ ಕರೀತಾರೆ, ಪ್ರಸಾದ ತಂದು ಕೊಡಿ ಅಂತ. ಆಗ ನಾವು ಹೋಗುವ ಸಂದರ್ಭದಲ್ಲಿ ಎಲ್ಲರೂ ಹೇಳೋದು ಇದು ಬಹಳಷ್ಟು ಒಳ್ಳೆಯದು. ಎಷ್ಟು ಜನ ನೋಡಿ, ನಮ್ಮ ಇಲ್ಲದಿದ್ರೆ ನಮ್ಮ ಇದಕ್ಕೆ ಆಟಕ್ಕೆ ಜನರು ಊಟ ಮಾಡ್ತಾರೆ, ಮತ್ತೆ ಸ್ವಲ್ಪ ಒಂದು 2 ವೇಷ ನೋಡ್ತಾರೆ, ಎದ್ದು ಮನೆಗೆ ಹೋಗ್ತಾರೆ. ಆದರೆ ಇಲ್ಲಿ ಈಗ ಎಷ್ಟು ಜನ ಸೇರಿದ್ದಾರೆ ನೋಡಿ, ಇನ್ನೂ ಹಂದಲಿಲ್ಲ. ಇದು ಕೊನೆವರೆ. ಯಾಗ ನಾನು ಒಂದು ಕಡೆಗೆ ರಕ್ತ ಬೀಜನ ಪ್ರಸಂಗ ಆಗುವಾಗ ಹೋದದ್ದು. ಆ ಹೊತ್ತಿನಲ್ಲಿ ಅಲ್ಲಿ ಜನಜಂಗುಳ. ಅದಕ್ಕಿಂತ ಮುಂಚೆ ನಾನು ಎಷ್ಟೋ ಸಲ ಸೂರಿಂಜೆ, ಇದು ಸ್ಟಾರ್ಟಿಂಗ್ ಹೋದದ್ದು ಸೂರಿಂಜೆ ಇದರಲ್ಲಿ. ಅಲ್ಲಿ ಅಷ್ಟು ಹಿಂದೆ ಅಲ್ಲಿ ಆಟೋ ಆಗುವಾಗ ಹೋದಾಗ ಅಷ್ಟು ಜನ ಇರಲಿಲ್ಲ. ನಾನು ಅದು ಭಾರಿ ಜನ, ಅದು ಎಲ್ಲ ಕಡೆ ಹೀಗೆ ಮತ್ತೆ ಎಲ್ಲ ಕಡೆಯಲ್ಲಿ ಹೋದಾಗಲೂ ಅಷ್ಟು ಕಂಡಪಟ್ಟೆ ಜನ. ಅಲ್ಲಿ ಅವರಿಗೆ ಊಟ ಹಾಕಿ 1,000 ಜನಕ್ಕೆ ಅಟ್ಟನೆ ಮಾಡ್ತಾರೆ. ಆ ದಿವಸ 1,500 2,000 ಜನ ಆಗೋದು. ಡಬ್ಬಲ್ ಜನ ಆಗುವಂತಹ ವಿಷಯ ಇತ್ತು. ಅಷ್ಟು ಒಂದು ಜನಸಂದಣಿ ಇತ್ತು ಆ ಕಾಲದಲ್ಲಿ. ಆದರೆ ಇದು ದೇವರಿಗೆ ಪ್ರೀತಿದಾಯಕವಾಗಿ ಇರತಕ್ಕಂತಹದ್ದು ಈ ಕಾಲಮಿತಿ ಅಂತ ಅಷ್ಟೇ. ನಮಗೇನು ಇದು ಅಲ್ಲ, ಯಾವುದು ನಮ್ಮ ಆಸೆ ಅಲ್ಲ ಅದು. ದೇವರ ಇಚ್ಛೆ ಹೇಗುಂಟು ಅದು ಹಾಗೆ ಆಗ್ತದೆ. ನಿಮಗೆ ಯಾವ ಇದರಲ್ಲಿ ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಿ ಉಂಟು, ನಿಮಿತ್ತ ಕಂಡ್ರೆ ನಮಗೆ ತತ್ಸಾದೃಶ್ಯೇನ ಪ್ರಷ್ಟು ಸಕಲಂ ವಾಚ್ಯಂ ಅಂತ. ನಿಮಿತ್ತ ಹೇಗೆ ಕಾಣ್ತದೆ ಅದಕ್ಕೆ ಸರಿಯಾಗಿ ಅವನಿಗೆ ಹೇಳಬೇಕು ಅಂತ. ನಿಮಿತ್ತ ಹೇಗೆ ಕಂಡಿದೆ? ಹೀಗೆ ದೇವರು ಕರೋನಾ ಸಂದರ್ಭದಲ್ಲಿ ಕಾಲಮಿತಿಯನ್ನು ತೋರಿಸಿಕೊಟ್ಟಿದ್ದಾರೆ ನಮಗೆ. ಅದರ ನಂತರ ಮತ್ತೊಂದು ನಿಮಿತ್ತ ತೋರಿಸಿಕೊಟ್ಟಿದ್ದಾರೆ. ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದು ನಾವು ಬೆಳಗ್ಗಿನವರೆಗೆ ಮಾಡೋದಾ ಅಥವಾ ಕಾಲಮಿತಿಯಲ್ಲಿ ಮಾಡಬಹುದು. ಕಾಲಮಿತಿಗೆ ದೇವರು ಒಪ್ಪಿಗೆ ಕೊಟ್ಟದ್ದು, ಆದ ಕಾರಣ ಅದು ಒಂದು ಕಾರಣ. ಈ ಎಲ್ಲ ಕಾರಣಗಳಿಂದ ದೇವರಿಗೆ ಅದು ಅತ್ಯಂತ ಪ್ರೀತಿದಾಯಕವಾಗಿ ಉಂಟು. ಭಕ್ತರಿಗೆ ಹೆಚ್ಚು, ನಮ್ಮ ಇಷ್ಟವರೆಗೆ ನಮ್ಮಲ್ಲಿ ಭಕ್ತರು ಬೇಡ ಅಂತ ಹೇಳಿದವರು ಯಾರೂ ಇಲ್ಲ. ಎಲ್ಲ ಕಾಲಮಿತಿಯನ್ನೇ ಒಗ್ಗಿಕೊಂಡು ಬಂದವರೇ ಹೆಚ್ಚಿರೋದು. ಅದಕ್ಕೆ ಅದುವೇ ಸರಿ ಅಂತ ನಮಗೆ ಅನಿಸಲ್ಪಡ್ತದೆ. ಹಾಗೆಂತೇಳಿ ಅದರ ವಿಷಯದಲ್ಲಿ ನಮಗೇನು ಇದಿಲ್ಲ, ಕಾಲಮಿತಿಯೇ ಆಗ್ಬೇಕಂತ ಹಠ ಇಲ್ಲ. ಆದ್ರೆ ದೇವರ ಮುಂದೆ ಪ್ರಾರ್ಥನೆ ಮಾಡಿದ್ದೀರಾ, ದೇವರ ಮುಂದೆ ಪ್ರಾರ್ಥನೆ ಒಟ್ಟ ಮೇಲೆ ಆಗಿದೆ, ಎರಡು ಮಾತಿಲ್ಲ ಅದಕ್ಕೆ. ನಿಜ ನಿಜ, ದೇವರ ಮುಂದೆ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ನೇರವಾಗಿ ಇದು ಕ್ಷೇತ್ರದ ಆಡಳಿತ ಮಂಡಳಿಯವರ ನಿರ್ಧಾರ ಅಲ್ಲ, ಬದಲಾಗಿ ದೇವರ ಮುಂದೆ ಪ್ರಾರ್ಥನೆಯನ್ನ ಮಾಡಿ, ಜೊತೆಗೆ ಸರ್ಕಾರದ ವಿಚಾರ ಈ ರೀತಿ ಬಂದಾಗ ದೇವರ ಮುಂದೆ ಹೇಳಿ ಪ್ರಾರ್ಥನೆಯನ್ನ ಮಾಡಿ ಬಂದಿರುವಂತಹ ಒಂದು ನಿರ್ಣಯ, ಇದು ಒಂದು ವಿಚಾರ. ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಯಾಕಂದ್ರೆ ಬಹಳಷ್ಟು ಜನರಿಗೆ ಸಾಮಾಜಿಕ ಜಾಲತಾಣ ನಾವು ನೋಡಿದಾಗ ನೇರವಾಗಿ ಹೇಳುವಂಥದ್ದು ಅಲ್ಲ, ಇದು ಬದಲಾಗಿ ಒಂದು ಕ್ಷೇತ್ರ ಅಂತ ಬಂದಾಗ, ನಮ್ಮ ಧಾರ್ಮಿಕ ಭಾವನೆ ಅಂತ ಬಂದಾಗ ನಾವು ನೇರವಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ. ದೇವರ ಮುಂದೆ ಪ್ರಾರ್ಥನೆ ಮಾಡಿಯೇ ತದನಂತರ ನಿರ್ಧಾರಕ್ಕೆ ಹೋಗುವಂಥದ್ದು. ಅಂದ್ರೆ ಇದೊಂದು ಸಣ್ಣ ವಿಚಾರವನ್ನ. ಜೊತೆಗೆ ಎಸ್ ಸರ್, ನಾನು ನೇರವಾಗಿ ಕಲ್ಲಾಡಿ ದೇವಪ್ರಸಾದ್ ಶೆಟ್ಟಿ ಅವರು 6 ಮೇಳಗಳ ಯಜಮಾನರು. ಎಸ್ ಸರ್, ಹೇಳಿ ಸರ್, ಏನ್ ಹೇಳ್ತೀರಾ ಈ ಬಾರಿ ಕಾಲಮಿತಿ ಯಕ್ಷಗಾನ ಮೇಳಕ್ಕೆ ಏನ್ ಹೇಳ್ತೀರಾ? ದೇವಸ್ಥಾನದ ಆಡಳಿತ ಮಂಡಳಿ ನಿರ್ಧಾರ ಹೇಗೆ ಮಾಡ್ತದ ಅದೇ ರೀತಿ ನಾವು ಹೊರಡಬೇಕು. ಯಾಕಂದ್ರೆ ಕಾನೂನು ಮೀರಿ ನಮಗೂ ಅದು ಕೋರ್ಟ್ ಕಚೇರಿ ಅಂತ ಅಲೆಯಬೇಕಾದ ಪರಿಸ್ಥಿತಿ ಬಂದ್ರೆ ಜೊತೆಗೆ ಸರ್, ನೀವು 6 ಮೇಳಗಳನ್ನು ನೋಡಿದ್ದೀರಾ. ಪ್ರತಿ ಮೇಳಗಳು ಆದಾಗ ನೀವು ಅಲ್ಲಿಗೆ ಹೋಗ್ತೀರಾ, ಜನಸಂದಣಿ ಕೂಡ ತಾವು ಗಮನಿಸಿರ್ತೀರಾ. ಈ ಕಾಲಮಿತಿಯ ವಿಚಾರವಾಗಿ ತಾವು ಮಾಡಿದಾಗ ಹೇಗೆ ಅಂತ ಹೇಳ್ತೀರಾ? ತುಂಬಾ ಪ್ರೇಕ್ಷಕ ವರ್ಗ ತುಂಬಾ ಹೆಚ್ಚಿತ್ತು ಅದು ಕಾಲಮಿತಿ ಸಂದರ್ಭ. ಇಲ್ಲದ್ರೆ ಒಂದು 2 ಗಂಟೆಯ ನಂತರ ಯಾರು ಇರುದಿಲ್ಲ, ಒಂದು 4-5 ಜನ ಕೂತು ನೋಡ್ತಾ ಇದ್ರು. ಒಳ್ಳೇದು ಅಂತ ಹೇಳ್ತೀರಾ ಸರ್?
ಆದರೆ ಒಳ್ಳೆಯದು. ಎಸ್ ಸರ್. ಕಲ್ಯಾಣಿ ದೇವಪ್ರಸಾದ್ ಶೆಟ್ಟರು ಮಾತನಾಡೋದು ಬಹಳಷ್ಟು ಕಡಿಮೆ, ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇವೆಲ್ಲದರ ಜೊತೆಗೆ ಪ್ರಾಮಾಣಿಕವಾಗಿರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನೇಕ ವರ್ಷಗಳಿಂದ ಈ 6 ಮೇಳಗಳಲ್ಲೂ ಕೂಡ. ಜೊತೆಗೆ ಇವೆಲ್ಲದರ ಜೊತೆಗೆ ಪ್ರಮುಖರು, ಕಲಾವಿದರು, ಇವರ ಮಾತುಗಳನ್ನ ಕೇಳಬೇಕು. ಯಾಕಂದ್ರೆ ಜನರು ಯಾವ ರೀತಿ ಇರ್ತಾರೆ ಅಂಡ್ ಜನರು ಪ್ರೇಕ್ಷಕ ವರ್ಗ ಯಾವ ರೀತಿ ಇರುತ್ತೆ ಅನ್ನುವಂಥ ತಮ್ಗಳಿಗೆ ಗೊತ್ತಿರುವಂಥದ್ದು ಸರ್. ನಾನು ನೇರವಾಗಿ ಸುಂಡಂಬಳ ವಿಶ್ವೇಶ್ವರ ಭಟ್ರು ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್ ಕಾಲಮಿತಿ ಯಕ್ಷಗಾನದ ಬಗ್ಗೆ. ಕಾಲಮಿತಿ ಬೇಕೋ ಬೇಡೋ, ಆಡಳಿತಾತ್ಮಕವಾಗಿ ನಿರ್ಣಯ ಕೈಗೊಳ್ಳುವುದು ಅದು ಕಾನೂನಿಗೆ ಸಂಬಂಧಪಟ್ಟದ್ದು, ದೇವಸ್ಥಾನದ ಆಡಳಿತಕ್ಕೆ ಸಂಬಂಧಪಟ್ಟದ್ದು. ಅದಕ್ಕಿಂತ ಪ್ರಧಾನವಾಗಿ ಒಂದು ದೈವಿಕ ನೆಲೆಯಲ್ಲಿ ಯಕ್ಷಗಾನ ಆರಾಧನಾ ಕಲೆಯಾಗಿ ಕಟೀಲಿನಲ್ಲಿ ನಿರ್ವಹಿಸಲ್ಪಡುವುದರಿಂದ ದೇವರ ಸಮ್ಮತಿ ಅದಕ್ಕಿಂತಲೂ ಪ್ರಧಾನ. ದೇವರ ಒಪ್ಪಿಗೆ ಇಲ್ಲದಿದ್ದರೆ ನಮಗೇನನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ. ಇದು ಈಗಾಗಲೇ ಪೂಜ್ಯರು ಆಸರಣರುಗಳು ಹೇಳಿದ ಹಾಗೆ 2 ವರ್ಷ ಕೊರೋನಾದ ಕಾಲದಲ್ಲಿಯೂ ಒಂದು ನಿಮಿತ್ತ ಕಾರಣದಿಂದ 1 ತಿಂಗಳಿಗಿಂತಲೂ ಹೆಚ್ಚು ಕಾಲ ಕಾಲಮಿತಿಯಲ್ಲೇ ಕಟೀಲು ಮೇಳದ ಪ್ರದರ್ಶನ ಆಗುವ ಹಾಗೆ ಅನಿವಾರ್ಯವಾಗಿ ಆದದ್ದು. ಯಾಕೆಂದ್ರೆ ನೈಟ್ ಕರ್ಫ್ಯೂ ಇತ್ತು. ಆಗ 10:10ವರೆಯಿಂದ ನಂತರ ಮತ್ತೆ ಜನ ಸೇರುವ ಹಾಗಿಲ್ಲ, ಸೆಕ್ಷನ್ ಜಾರಿ ಇತ್ತು. ಹಾಗಾಗಿ ಅನಿವಾರ್ಯವಾಗಿ ಸಂಜೆ ಹೊತ್ತಿಗೆ ಆಟ ಪ್ರಾರಂಭ ಮಾಡುವ ಒಂದು ಸನ್ನಿವೇಶ ಒದಗಿ ಬಂತು. ಅದಕ್ಕೆ ಆಟ ಮಾಡಿಸುವ ಸೇವಾದಾರರು ಹೃತ್ಪೂರ್ವಕವಾಗಿ ಇದನ್ನು ಸ್ವಾಗತ ಮಾಡಿದರು. ಈಗ ಇಲ್ಲದಿದ್ದರೆ ಈಗ ಅವರಿಗೆ ಆಗ ಅನುಮಾನ ಮೂಡಬೇಕಿತ್ತು. ಯಾಕೆಂದ್ರೆ ಇದು ರಾತ್ರಿ ಬೆಳಗ್ಗೆವರೆಗೆ ಆಗುವ ಆಟ, ಈಗ ಹಗಲಿಗಾದ್ರೆ ನಮ್ಮದು ಹರಿಕೆ ಸಲ್ಲುತ್ತದೋ ಇಲ್ವೋ, ಆ ಅನುಮಾನಗಳು ಬರಬೇಕಿತ್ತು. ಅವರಿಗೆ ಅದು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದರೆ ಬಹುಶಃ ದೇವರದ್ದೇ ಪ್ರಚೋದನೆ ಇರಬೇಕು ಅವರಿಗೆ. ಅದು ಹಾಗೆ ರಾತ್ರಿ ಬೆಳಗ್ಗೆವರೆಗೆ ಆಟ ಮಾಡಿಸಿದರೆ ಅವರಿಗೆ ಏನದು ಹರಿಕೆಯನ್ನು ಪೂರ್ಣಗೊಳಿಸಿದಂಥ ಒಂದು ಸಂತೃಪ್ತಿ ಸಿಗ್ತದ, ಅದು ಹಗಲು ಮಾಡಿಸಿದ್ರು ಸಿಗ್ತದೆ ಅಂತ ಅವರಿಗೆ ಕಂಡಿರಬೇಕಲ್ಲ. ಇಲ್ಲದಿದ್ದರೆ ಯಾಕೆ ಹಗಲು ಒಪ್ಪುತ್ತಾರೆ? ಅಥವಾ ಅವರದ್ದು ಆಟ ಆಗಲಿಲ್ಲ, ದೇವರ ಹರಿಕೆ ಬಾಕಿ ಆಗಿದೆ ಅಂತ ಅವರಿಗೆ ಒಂದು ದೋಷ ಕಾಣಬೇಕಿತ್ತು, ಅದು ಕಾಣಲಿಲ್ಲ. ಹಾಗಿದ್ರೆ ಈಗ ಹಗಲು ರಾತ್ರಿ ಅನ್ನೋ ವ್ಯತ್ಯಾಸ ಇಲ್ಲ ಅನ್ನೋದು ಅದರಿಂದ ಸ್ಪಷ್ಟ ಆಗ್ತದೆ. ಯಾಕಂದರೆ ಪರಿವರ್ತನೆ ಅನ್ನೋದು ಜಗದ ನಿಯಮ. ಅದು ಮೊದಲಿನ ಕಾಲದ್ದೇ ಎಲ್ಲ ಈ ಕಾಲದಲ್ಲಿ ಎಲ್ಲಿಗೂ ಆಚರಣೆಗೆ ಬರುವುದಿಲ್ಲ. ಎಲ್ಲ ಬದಲಾಗ್ತಾ ಹೋಗ್ತದೆ. ಕಾಲ ಬದಲಾದಾಗೆ ಎಲ್ಲವೂ ಸಹಜವಾಗಿ ಬದಲಾಗಬೇಕಾಗ್ತದೆ. ಒಂದು ನಮ್ಮ ಜನರ ಜೀವನದಲ್ಲಿರ್ಬೋದು, ನಮ್ಮ ಆಚಾರ ವಿಚಾರಗಳಲ್ಲಿರ್ಬೋದು, ನಮ್ಮ ಆಹಾರ ವಿಹಾರಾದಿಗಳಲ್ಲಿರ್ಬೋದು, ಎಲ್ಲ ಮೊದಲನಾಗಿರುವುದಿಲ್ಲ. ಎಲ್ಲ ಸ್ವಲ್ಪ ಸ್ವಲ್ಪ ಕಾಲಕ್ಕೆ ಬೇಕಾದ ಹಾಗೆ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಇದಕ್ಕೆ ಶಾಸ್ತ್ರವೂ ಸಮ್ಮತಿ ಕೊಡ್ತದೆ, ಮತ್ತು ದೈವದೇವರುಗಳು ಒಪ್ಪಿಗೆ ಕೊಡ್ತಾರೆ. ಈಗ ಎಷ್ಟೆಷ್ಟೋ ದೇವಸ್ಥಾನಗಳಲ್ಲಿ ಮೊದಲಾಗಾಯ್ತಿನಿಂದ ನಡೆದು ಬರ್ತಿದ್ದಂತಹ ಜಾತ್ರೆಗಳೆಲ್ಲ ತುಂಬ ಕುಂಠಿತಗೊಂಡದ್ದನ್ನೆಲ್ಲ ನಾವು ಕಾಣ್ತೇವೆ. ರಾತ್ರಿ ಬೆಳಗ್ಗೆವರೆಗೆ ಆಗ್ತಿದ್ದೆಲ್ಲ ಕಾಲಮಿತಿ ಒಳಗಾಗಿದೆ. ಮತ್ತು ಎಷ್ಟೆಷ್ಟೋ ಹೊತ್ತಿಗೆ ಪೂಜೆ ಆಗ್ತಿದ್ದ ಕೆಲವೊಂದು ಸಮಯ ಬಂದಿದೆ, ಅದಕ್ಕೊಂದು ಸಮಯ ನಿರ್ಣಯ ಮಾಡಿ ಆ ಸಮಯದಲ್ಲೇ ಮಂಗಳಾರತಿ. ಈಗ ಭಕ್ತಾದಿಗಳು ಬಂದರು ಅಂತೇಳಿ 12ವರೆಗೆ ಆಗಬೇಕಾದ ಮಂಗಳಾರತಿಯನ್ನು 3ವರೆಗೆ ಮಾಡೋದಿಲ್ಲ. ಒಂದು ನಿಯಮ ಇಲ್ವಾ? ಹಾಗೆ ದೇವರ ಒಂದು ಆರಾಧನೆಗಾದರೂ ಒಂದು ನಿಯಮವನ್ನು ಹೇರಿದರೆ ಈಗಿನ ಕಾಲಕ್ಕೆ ಅದು ಅಸಹಜ ಅಲ್ಲ ಅಂತ ಕಾಣುತ್ತೆ. ಬಹುಶಃ ಅದಕ್ಕೆ ದೇವರ ಒಪ್ಪಿಗೆ ಉಂಟು. ಆದ್ದರಿಂದಲೇ ಇಲ್ಲದಿದ್ದರೆ ಈಗ 1.5 ತಿಂಗಳು ಯಾಕೆ ಸೆಕ್ಷನ್ ಬರಬೇಕು? ಈಗ 6 ತಿಂಗಳು ಆಟವೇ ಆಡದ ಹಾಗೋ ಅಥವಾ ಹಗಲೇ ಸೆಕ್ಷನ್ ಹಾಕಿದರೆ ಆಟವೇ ಆಗ್ತಿರ್ಲಿಲ್ಲ ಕೊರೋನಾದ ಕಾಲದಲ್ಲಿ. ಬಹುಶಃ ಇದು ದೇವರಿಗೆ ಇದಕ್ಕೆ ಒಪ್ಪಿಗೆ ಇರುವುದರಿಂದ ಒಂದು ಪರೋಕ್ಷವಾಗಿ ಭಕ್ತಾದಿಗಳಿಗೆ ಮತ್ತು ಆಡಳಿತ ಮಂಡಳಿಗೆಲ್ಲ ದೇವರೊಂದು ಸೂಚನೆ ಕೊಟ್ಟರೆ ಏನೋ ನಿಮಿತ್ತದಿಂದ ಅದು. ಯಾಕೆಂದರೆ ಒಂದು ಪ್ರಾಯೋಗಿಕವಾಗಿ ಜನರಿಗೊಂದು ಅದರ ಕುರಿತಾದ ಒಂದು ವ್ಯತ್ಯಾಸದಿಂದ ಆಗುವ ಪರಿಣಾಮದ ಅನುಭವಕ್ಕೂ ಕಾರಣ ಆಗಿ ಒದಗಿತ್ತು. ಅಂದರೆ ಈಗ ತುಂಬ ಕಡೆಗಳಲ್ಲಿ ಎಷ್ಟೋ ಮಂದಿ ಆಟ ಆಡಿಸೋರು, ಅಂದರೆ ಈಗ ಹೆಚ್ಚು ಕಡೆಗಳಲ್ಲಿ ಒಂದೊಂದು ಸಮಿತಿ ಮಾಡಿಕೊಂಡು ಆಟ ಎಲ್ಲ ಆಡಿಸ್ತಾರೆ. ಇದು ಊರವರೆಲ್ಲ ಸೇರಿಕೊಂಡು ಒಂದು ಸಮಿತಿ ಮಾಡಿಕೊಂಡು ಆಟ ಆಡಿಸೋದು. ಹಾಗೆಂದರೆ ಸಮಿತಿಯಲ್ಲಿರುವವರೆಲ್ಲ ಹಗಲು ಬೇರೆ ಬೇರೆ ಉದ್ಯೋಗಗಳಲ್ಲಿರುವವರು, ಬೇರೆ ಬೇರೆ ಹೊಣೆಯಲ್ಲಿರುವವರು. ಈಗ ಒಂದು ರಾತ್ರಿ ಆಟ ಆಯಿತು ಅಂತ ಬೆಳಗ್ಗೆವರೆಗೆ ಆಟ ಆದರೆ ಅವರು 2 ದಿವಸ ಬಿಡುವು ತಗೊಳ್ಬೇಕಾಗ್ತದೆ. ಅವರ ಹಗಲಿನ ಡ್ಯೂಟಿಯನ್ನೆಲ್ಲ ಬಿಡಬೇಕು, ಇದಕ್ಕಾಗಿರಬೇಕಂತ ಕನಿಷ್ಠ ಪಕ್ಷ. ಹಾಗಾಗಿ ತುಂಬ ಕಡೆಗಳಲ್ಲಿ ಇದು ಅನುಕೂಲ ಆಗಿ ಪರಿಣಮಿಸಿತು ಅವರಿಗೆ, ಅವರ ಅನುಭವದಿಂದ. ತುಂಬ ಕಡೆಗಳಲ್ಲಿ ಆಟ ಆಡಿಸುವವರು ಹೇಳಿದರು, ಇದು ಬಹಳ ಒಳ್ಳೆಯದಾಗ್ತದೆ, ನಮಗೊಂದು ಪ್ರಯೋಜನ ಉಂಟು. ಯಾಕೆಂತೇಳಿದ್ರು, ಒಂದು ನಾವು ಇಷ್ಟೆಲ್ಲ ಪರಿಶ್ರಮ ಪಟ್ಟು ಭಕ್ತಿಯಿಂದ ಊರಲ್ಲೆಲ್ಲ ಸಂಗ್ರಹ ಮಾಡಿ ಒಂದು ಆಟ ಅಂತ ಮಾಡಿಸುವಾಗ ಅದನ್ನು ಊರವರೆಲ್ಲ ನೋಡಬೇಕು ಪೂರ್ತಿ, ಆಗ ನಮಗೆ ಮನಸ್ಸಿಗೊಂದು ಸಮಾಧಾನ ಆಗ್ತದೆ. ಇದು ಈಗ ನೀವು 12-12ವರೆಗೆಲ್ಲ ಈಗ ಕಳೆದ ವರ್ಷ ಇದು ಮಂಗಲಾಗ್ತಾ ಇತ್ತು. ಹಾಗಾದರೆ ಅಷ್ಟರ ತನಕ ನಿದ್ದೆಗಿಟ್ಟೆಲ್ಲರೂ ಜನಗಳು ಆಟ ನೋಡ್ತಾ ಇದ್ರು. ಆಗ ಅವರಿಗೊಂದು ಅವರ ಕೈಯಿಂದಾದಂತಹ ಒಂದು ಸೇವೆ ದೇವರಿಗೆ ಸಂದಿದೆ ಅಂತ ಒಂದು ಸಾರ್ಥಕ್ಯ ಭಾವವು ಬರ್ತದೆ ಆಗ. ಯಾಕಂದರೆ ತುಂಬ ಮಂದಿಗಳು ನೋಡ್ತಾರೆ. ಇನ್ನೊಂದು ದೃಷ್ಟಿಯಿಂದ ಈಗ ಕಲಾವಿದನಾದವನಿಗೆ, ಅದು ನಾನೊಬ್ಬ ಕಲಾವಿದ ಆಗಿ ಹೇಳೋದು, ಈಗ ಏನಾಗಿದೆ ಹೇಳಿದ್ರೆ ಮೊದಲಾಗಾಯಿತು ನಡೆದು ಬರ್ತಾ ಇತ್ತು, ಮೊದಲು ಪ್ರೇಕ್ಷಕರು ಅಷ್ಟು ಇದ್ದರು. ಆದರೆ ಈಗಿನ ಕಾಲಕ್ಕೆ ಅನುಗುಣವಾಗಿ ಜನರಿಗೆ ಅಷ್ಟು ನಿದ್ದೆಗೆ ಇಡ್ಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ವ್ಯವಹಾರಗಳಿರ್ತದೆ, ಸಮಸ್ಯೆಗಳಿರ್ತದೆ. ಮೊದಲಿನ ಹಾಗೆ ಅವಿಭಕ್ತ ಕುಟುಂಬ ಅಲ್ಲ, ಒಂದು ಮನೆಯಲ್ಲಿ ಇಬ್ಬರು ಇರುವುದು, ಅವರು ಮನೆ ಬಿಟ್ಟು ಪೂರ್ತಿ ಇರಲಿಕ್ಕೆ ಆಗೋದಿಲ್ಲ. ಹಾಗೆ 12 ಗಂಟೆಗೆಲ್ಲ ಮರಳಿ ಮನೆಗೆ ಹೋಗಬೇಕಾಗ್ತದೆ. ಈ ಎಲ್ಲ ಅನಿವಾರ್ಯತೆ ಇರುವುದರಿಂದ 12:30 1 ಗಂಟೆಯಿಂದ ನಂತರ ಮತ್ತೆ ಜನ ಇಲ್ಲ ಬೆಳಿಗ್ಗೆ ಖಾಲಿ ಕುರ್ಚಿ ಮಾತ್ರ ಇರುವುದು. ಇದಕ್ಕೆ ವೇಷಗಟ್ಟಿ ಕುಣಿಬೇಕು. ಈಗ 1 ಗಂಟೆ 2 ಗಂಟೆಯ ಸಂದರ್ಭ ರಾತ್ರಿ 2 ಗಂಟೆಯವರೆಗಾದ್ರೂ ಅಲ್ಲಿಂದ ಅಲ್ಲಿಗೆ ಸಭೆ ಇರ್ತದೆ. ಮತ್ತೆ ಒಬ್ಬೊಬ್ಬರೇ ಖಾಲಿ ಆಗಿ ಮತ್ತೆ ಮತ್ತಿನ ಆಟಗಳಿಗೆ ಜನವೇ ಇಲ್ಲ.
ಬಹಳ ಕಡೆಗಳಲ್ಲಿ ಎಲ್ಲಿಯೋ ಕೆಲವು ಕಡೆಗಳಲ್ಲಿ ಇರಬಹುದು, ಅಪರೂಪವಾಗಿ ಮೇಳ ಹೋಗುವಲ್ಲಿ ಇರ್ತದೆ. ಈಗ ಎಲ್ಲಿಯಾದ್ರೂ ಈಗ ಆಚೆಗೆ ಸುಳ್ಯ ತಾಲೂಕಿನಿಂದ ಆಚೆಗೆಲ್ಲ ಹೋದ್ರೆ ಅಲ್ಲಿ ಕಟೀಲು ಮೇಳ ಹೋಗುದು ಸ್ವಲ್ಪ ಕಡಿಮೆ, ಇಲ್ಲಿ ಆದಷ್ಟು ಆಗುವುದಿಲ್ಲ. ಇಲ್ಲಿ ಮಂಗಳೂರು, ಕಾರ್ಕಳ, ಉಡುಪಿ ತಾಲೂಕಿನಲ್ಲೆಲ್ಲ ಮೇಲೆ ಮೇಲೆ ಆಟ ಆಗ್ತಾ ಇರ್ತದೆ, ತುಂಬಾ ಮಂದಿ ಆಟ ಆಡಿಸುವವರಿದ್ದಾರೆ. ಅಲ್ಲಿ ಏನಾಗ್ತದೆ ಹೇಳಿದ್ರೆ ಇದು ಒಮ್ಮೆ ಆಮಂತ್ರಣ ಕೊಟ್ಟದಕ್ಕೆ ಬರ್ತಾರೆ, ಸ್ವಲ್ಪ ಹೊತ್ತು ಆಟ ಕೂತುಕೊಳ್ತಾರೆ, ಮತ್ತೆ ಹೋಗ್ತಾರೆ. ಬೆಳಿಗ್ಗೆವರೆಗೆ ನಿಲ್ಲುವುದಕ್ಕೆ ಅವರಿಗೆ ವ್ಯವಧಾನವೂ ಇಲ್ಲ, ಅಥವಾ ಅದನ್ನು ನಾವು ನಿರೀಕ್ಷಿಸು ತಪ್ಪು ಈಗಿನ ಕಾಲಕ್ಕೆ. ಯಾಕೆಂದರೆ ಅವರಿಗೆ ಆಗಲು ಬೇರೆ ವ್ಯವಹಾರ ಇರ್ತದೆ. ಮೊದಲನಾಗೆ ಇದು ಕೃಷಿಯನ್ನೇ ನಂಬಿ ಜೀವನ ಮಾಡುವ ಕುಟುಂಬ ಅಲ್ಲ, ಅಥವಾ ಒಂದು ಮನೆಯಲ್ಲಿ 7-8 ಮಂದಿಗಳಿಲ್ಲ, ಒಬ್ಬರು ಇಬ್ಬರು ಅವರು ಎಷ್ಟು ಹೊತ್ತು ಮನೆ ಬಿಟ್ಟು ಇರ್ಲಿಕ್ಕೆ ಆಗ್ತದೆ, ಒಂದು 12-12 ಮನೆಗೆ ಹೋಗಬೇಕಾಗ್ತದೆ. ಇದು ಒಂದು ಅನಿವಾರ್ಯ ಇರ್ತದೆ. ಇದೇನಾಯ್ತು, ಈಗ ಬೆಳಿಗ್ಗಿನ ಕಥೆಯೇ ಗೊತ್ತಿಲ್ಲ ಯಾರಿಗೂ, ಆಟ ನೋಡ್ಲಿಕ್ಕೆ ಬರುವವರಿಗೂ. ಒಂದು ಈಗ ಉದಾಹರಣೆ ದೇವಿ ಮಾತು ಮಾಡಿದರೆ ಮೈಷವ ದೇವರಿಗಾದ್ರೂ ಜನರಿಗೆ ನೋಡಿ ಒಂದು ಕತೆ ಗೊತ್ತಿರ್ತದೆ. ಅದರಿಂದ ನಂತರದ ಕತೆ ಈಗಿನ ಹೊಸ ಹುಡುಗರಿಗೆ ಗೊತ್ತೇ ಇಲ್ಲ. ಅಂದ್ರೆ ಇದು ಕಳುವಶ ನಮ್ಮ ಅನುಭವ ಒಂದು ಇಷ್ಟೆಲ್ಲ ಉಂಟ ಕಥೆ ಇದು ಅಂತ ಮತ್ತೆ ನಮ್ಮ ಹತ್ರ ಕೇಳ್ತಾರೆ. ಅಂದ್ರೆ ಅವರು ನೋಡ್ಲೇ ಇಲ್ಲ, ಅದನ್ನು ನೋಡ್ಲಿಕ್ಕೆ ಅವರಿಗೆ ಸಂದರ್ಭ ಆಗೋದಿಲ್ಲ. ಈ ಕಾಲಮಿತಿ ಆದದ್ದರಿಂದ ಅದೊಂದು ಪ್ರಯೋಜನ ಉಂಟು. ಹಾಗಾಗಿ ಕಾಲಮಿತಿ ಆಗಬೇಕು ಅನ್ನೋದು ನನ್ನ ಹಠ ಅಲ್ಲ. ಕಾಲಮಿತಿ ಆಗುವುದರಿಂದ ಆಗುವ ಪ್ರಯೋಜನಗಳನ್ನು, ಕಾಲಮಿತಿಯಿಂದ ಆಗುವ ತೊಂದರೆಗಳನ್ನು ನಾವು ವಿಮರ್ಶಿಸುವುದಾದ್ರೆ ನಾನು ಹೇಳುದು ಕಾಲಮಿತಿಯಿಂದ ಆಗುವ ಬಹಳ ಪ್ರಯೋಜನ, ಕಲಾವಿದರಿಗೂ ಪ್ರಯೋಜನ ಉಂಟು. ಯಾಕೆಂದರೆ ಈಗ ಕಲಾವಿದರು ಮೊದಲನಾಗಿ ಪೂರ್ಣ ಪ್ರಮಾಣದಲ್ಲಿ ಯಕ್ಷಗಾನವನ್ನೇ ನಂಬಿ ಬದುಕುವ ಕಲಾವಿದರಿಗೆ ತುಂಬ ಕಡಿಮೆ ಇರೋದು. ಈಗಿನ ಹೊಸ ಪೀಳಿಗೆಯವರು ಯಾರು ಯಕ್ಷಗಾನ ಒಂದನ್ನೇ ನೆಚ್ಚಿ ಬದುಕುವುದಲ್ಲ, ಅವರು ಬೇರೆ ಬೇರೆ ಉದ್ಯೋಗ ಮಾಡುವವರು ಇದ್ದಾರೆ, ಅಥವಾ ಶಾಲೆಗೆ ಹೋಗುವಂಥ ಕಲಿಯುವ ವಿದ್ಯಾರ್ಥಿಗಳು ಮೇಳದಲ್ಲಿದ್ದಾರೆ, ನಮ್ಮ ಕಟೀಲು ಮೇಳದಲ್ಲಿ ಇದ್ದಾರೆ, ಕಾಲೇಜಿಗೆ ಹೋಗುವ ಮಕ್ಕಳಿದ್ದಾರೆ, ಮತ್ತು ಇದು ಉದ್ಯೋಗ ಮಾಡುವವರಿದ್ದಾರೆ, ಹೀಗೆ ಅರೆಕಾಲಿಕ ಉದ್ಯೋಗದಲ್ಲಿ ಇರುವವರಿದ್ದಾರೆ. ಅವರೇನು ಮಾಡ್ತಾರೆ ಅಂದರೆ ಹಗಲವರಿಗೊಂದು ಡ್ಯೂಟಿ ಉಂಟು. ಅವರಿಗೆ ಇಲ್ಲಿ ರಾತ್ರಿ ಬೆಳಗ್ಗಿನವರೆಗೆ ಆಟದಲ್ಲಿ ಆಗುವ ಅವರಿಗೆ ವೇಷ ಯಾವಾಗ ಬರ್ತದೆ ಅವರಿಗೆ, ಅಥವಾ ಚಂಡೆ ಮೊದಲೇ ಭಾಗವತಿಯಲ್ಲಿ ಯಾವಾಗ ಬರ್ತದೆ ಅನ್ನೋ ದಿನ ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಸಂಗಕ್ಕೂ ಹೊಂದಿ ವೇಷ ಚೇಂಜ್ ಆಗ್ತದೆ. ಈಗ ಒಬ್ಬನಿಗೆ ಒಂದು ದಿವಸ ಸುರುವಿಗಿರ್ಬೋದು ವೇಷ, ಮತ್ತೊಂದು ದಿವಸ ಬೆಳಿಗ್ಗಿರ್ಬೋದು, ಅಥವಾ ಸುರುವಿನಿಂದ ಬೆಳಿಗ್ಗೆವರೆಗೂ ವೇಷ ಬರಲಿಕ್ಕೂ ಸಾಕು. ಅಂತಹ ಸಂದರ್ಭದಲ್ಲಿ ಅವನಿಗೆ ವಿಶ್ರಾಂತಿಯೇ ಸಿಕ್ಕುವುದಿಲ್ಲ. ಅಥವಾ ಈಗ ಸುರುವಿಗೆ ಒಂದು 9:30-10 ಗಂಟೆಗೆ ಪ್ರಸಂಗ ಪ್ರಾರಂಭ ಆಗ್ತದೆ. 10 ಗಂಟೆಗೆ ಪ್ರಸಂಗ ಪ್ರಾರಂಭ ಒಂದು ವೇಷ ಹೋಯಿತು, ಮತ್ತೆ ಬೆಳಗಿನ ಜಾವ ಒಂದು 4 ಗಂಟೆಗೆ ಒಂದು ವೇಷ ಉಂಟು. ಇದರ ಮಧ್ಯದಲ್ಲಿ ಅವನಿಗೆ ಮನೆಗೆ ಹೋಗಲಿಕ್ಕೂ ಅಲ್ಲ, ಇಲ್ಲಿ ಮಧ್ಯದಲ್ಲಿ ಮಲಗಿದ್ರೆ ನಿದ್ದೆಯೂ ಬರುವುದಿಲ್ಲ. ಹೀಗೆ ಇಂತಹ ಒಂದು ಅವ್ಯವಸ್ಥೆ ಇರ್ತದೆ. ಹಾಗಲ್ಲ ನಾವು ಡ್ಯೂಟಿಗೆ ಹೋಗಬೇಕು. ಈಗ ನಿರ್ದಿಷ್ಟವಾಗಿ ಈಗ ಮಧ್ಯರಾತ್ರಿಗೆ ಆಟ ಮುಗಿಯುತ್ತದೆ ಅಂತ ಆದರೆ, ಈಗ 10:30, 12, 11ಗೆ ಕಳೆದ ಶಾದ ಲೆಕ್ಕದಲ್ಲಿ ನಾನು ಹೇಳೋದು, ಅವರಿಗೊಂದು ನಿದ್ದೆ ಸಿಗ್ತದೆ ಬೆಳಿಗ್ಗೆವರೆಗೆ. ಆಮೇಲಿನದ್ದು ಆಟ ನೋಡುವನಿಗೂ ನಿದ್ದೆ ಸಿಗ್ತದೆ, ಆಗ ಪ್ರೇಕ್ಷಕರು ಹೆಚ್ಚು ಬರ್ತಾರೆ, ಆಟ ಕಲಾವಿದನಿಗೂ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತದೆ. ಮತ್ತು ಬೆಳಿಗ್ಗೆವರೆಗೆ ಒಂದು ಆಟ ಆಗ್ತಾ ಇರುವಾಗ ಆ ಪ್ರದೇಶದ ಪರಿಸರದಲ್ಲಿ ಈಗ ಶಾಲೆ ಮಕ್ಕಳು ಇರ್ಬೋದು, ಹಾಸ್ಟೆಲ್ ಇರ್ಬೋದು, ಅವರು ಕಲಿಯುವವರು ಇರ್ಬೋದು, ಅಥವಾ ಸ್ವಲ್ಪ ಆರೋಗ್ಯ ಸಮಯ ಇಲ್ಲದೆ ಇದ್ದವರು ಇರ್ಬೋದು. ಅವರಿವರೆಗೆ ಈಗ ಮೇಲೆ ಮೇಲೆ ಆಟ ಆಗುವಾಗ ಬೆಳಿಗ್ಗೆವರೆಗೆ ಒಂದು ಧ್ವನಿವರ್ಧಕ ಇಡುವುದರಿಂದ ಅವರದ್ದು ಸಮಸ್ಯೆ ಅಂತ ಹೇಳೋದು ಅವರದ್ದು ತಪ್ಪಲ್ಲ. ಯಾಕಂದರೆ ಅವರಿಗೂ ನಿದ್ದೆಗೆ ತೊಂದರೆ ಆಗ್ತದಲ್ಲ ಇದೆಲ್ಲ. ಆದ್ದರಿಂದ ಗೌರ್ಮೆಂಟ್ನ ಕಾನೂನು ಹೀಗೆ ಬಂದಿರುವಾಗ ಇದು ನಾವು ಬೆಳಿಗ್ಗೆವರೆಗೆ ಮೈಕೆಟ್ಟು ಮೊದಲನಾಗೆ ಮಾಡ್ತೇವೆ ಅಂತ ಹೊರಟ್ರೆ ನಮಗೆ ತಡೆ ಬರುವ ಸಂಭವ ಹೆಚ್ಚೇ ಕಾಣುತ್ತದೆ. ಆ ಎಲ್ಲ ದೃಷ್ಟಿಕೋನವನ್ನು ಯೋಚಿಸಿದರೆ ಬಹುಶಃ ದೇವರು ಅದಕ್ಕೆ ಬೇಕಾಗಿ ಹೀಗೆ 2 ವರ್ಷಗಳಿಂದ ಸೂಚನೆ ಕೊಟ್ಟರೋ, ಇಲ್ಲದಿದ್ದರೆ ಈಗ ಪ್ರಶ್ನೆಯಲ್ಲಿ ಕೇಳುವಾಗ ಯಾಕೆ ಅವರು ಒಪ್ಪಿಗೆ ಕೊಡ್ತಾರೆ. ಹಾಗಿದ್ರೆ ಬಹುಶಃ ಅವರು ಕಾಲಕ್ಕೆ ಬೇಕಾದ ಹಾಗೆ ಇದನ್ನೊಂದು ಪರಿವರ್ತನೆ ಮಾಡುವಂತಹ ನಿರ್ಣಯಕ್ಕೆ ಬಂದಿರಬೇಕು ಅಂತ ಅನ್ನಿಸ್ತದೆ. ಕಾಲಮಿತಿ ಆದ್ದರಿಂದ ಪ್ರಯೋಜನ ಉಂಟು, ತುಂಬ ಕಲಾವಿದರಿಗೆ ಪ್ರಯೋಜನ ಉಂಟು, ಪ್ರೇಕ್ಷಕರಿಗೆ ಉಂಟು. ಇದು ಕಲಾವಿದನಾಗಿ ನನ್ನ ಅನಿಸಿಕೆ. ಎಸ್, ಥ್ಯಾಂಕ್ ಯು. ಇದು ಹಿರಿಯ ಕಲಾವಿದರು ಜೊತೆಗೆ ಪಾಯಿಂಟ್ ಆಫ್ ವ್ಯೂ, ಪ್ರೇಕ್ಷಕರ ಪಾಯಿಂಟ್ ಆಫ್ ವ್ಯೂ ಜೊತೆಗೆ ಕಲಾವಿದರ ಪಾಯಿಂಟ್ ಆಫ್ ವ್ಯೂ, ಆ ಸಂದರ್ಭ ಎಷ್ಟು ಪ್ರೇಕ್ಷಕರ ವರ್ಗ ಇರ್ತಾರೆ, ಜೊತೆಗೆ ಈ ಒಂದು ಕಾಲಮಿತಿ ಆದ್ರೆ ಯಾವ ರೀತಿ ಇರುತ್ತೆ, ಜೊತೆಗೆ ಈ ಹಿಂದೆ ರಾತ್ರಿಯಿಂದ ಬೆಳಗ್ಗೆ ತನಕ ಇದ್ದಾಗ ಯಾವ ರೀತಿ ಇತ್ತು, ಇದೆಲ್ಲವೂ ಕೂಡ ಈ ಎಲ್ಲ ಗಣ್ಯ ವ್ಯಕ್ತಿಗಳ ಒಂದು ಫಸ್ಟ್ ರಿಯಾಕ್ಷನ್ಗಳನ್ನ ನಾನು ತೆಗೆದುಕೊಂಡಿರ್ಬೇಕು. ಯಾಕಂದ್ರೆ ವಿಚಾರಗಳನ್ನ ವಿನಿಮಯ ಮಾಡಬೇಕು, ಮಂಡನೆ ಮಾಡಬೇಕು ಅಂತ ಬಂದಾಗ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಯಾಕೆ ಕಾಲಮಿತಿ ಯಕ್ಷಗಾನ ಅಂತ ಬಂದಾಗ ಇದು ನಮ್ಗಳ ಹಠ ಅಲ್ಲ, ಅನಿವಾರ್ಯದಿಂದ ನಾವುಗಳು ಮಾಡಬೇಕಾಗಿದೆ ಅನ್ನುವಂಥದ್ದು ಇಟ್ಸ್ ವೆರಿ ಕ್ಲಿಯರ್. ಓಕೆ, ಇನ್ನು ಮುಂದಕ್ಕೆ ತಮ್ಗಳ ಅಭಿಪ್ರಾಯ, ತಮ್ಗಳ ಪ್ರಶ್ನೆಗಳಿಗೂ ತಮ್ಗಳ ಗೊಂದಲಗಳಿಗೂ ಕೂಡ ನೇರವಾಗಿರುವಂತಹ ಉತ್ತರವನ್ನ ಇನ್ನು ಮುಂದಕ್ಕೆ ಕೊಡಬಹುದು. ತಮ್ಮ ಕರೆಗಳಿಗೆ ಕೂಡ ಅವಕಾಶ ಇದೆ, ನಾನು ಕರೆಗಳನ್ನ ಸ್ವೀಕಾರ ಮಾಡ್ತೀನಿ ಇನ್ನು ಮುಂದಕ್ಕೆ. ಜೊತೆಗೆ ವಿಚಾರ ಇವತ್ತು ನಾವು ಮಾತನಾಡ್ತಿದ್ರು ಕಟೀಲು ಮೇಳದ ಕಾಲಮಿತಿ ಯಕ್ಷಗಾನದ ಬಗ್ಗೆ. ಸೊ ಹಾಗಾಗಿ ಕಾಲಮಿತಿ ಯಕ್ಷಗಾನದ ಬಗ್ಗೆ ಮಾತ್ರವೇ ತಮ್ಮ ಪ್ರಶ್ನೆಗಳನ್ನ, ಒಂದು ತೂಕಬದ್ಧವಾಗಿರುವಂತಹ ಪ್ರಶ್ನೆಗಳನ್ನ ಇದ್ರೆ ಆ ಪ್ರಶ್ನೆಗಳು ನಾನು ಸ್ವೀಕಾರ ಮಾಡ್ತೀನಿ, ತದನಂತರ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನಾನು ಪ್ರಥಮ ಕರೆ ಸ್ವೀಕಾರ ಮಾಡ್ತೀನಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಗುರುಪ್ರಸಾದ್. ಎಲ್ಲಿಂದ ಸರ್? ಎಲ್ಲಿಂದ? ಗುರುಪ್ರಸಾದ್. ಎಲ್ಲಿಂದ ಸರ್? ಸುರತ್ಕಲ್ಲಿಂದ. ಎಸ್ ಸರ್, ಮಾತಾಡಿ ಸರ್, ತಮ್ಮ ಪ್ರಶ್ನೆ. ನೋಡಿ, ಫಸ್ಟ್ ಆಫ್ ಆಲ್ ನೀವು ನಮ್ಮ ಕುಟ್ಲದವರು ನಿಮ್ಮ ಚಾನೆಲ್ ನಲ್ಲಿ ಒಂದು ತಾರತಮ್ಯ ಮಾಡಿದ್ದೀರಿ ಅಂತ ಹೇಳ್ತೇನೆ ನಾನು.
ಯಾಕೆಂತ ಹೇಳಿದ್ರೆ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ರು 6 ಮೇಳಗಳ ಯಜಮಾನರು, ಸುಣ್ಣಮ್ಮಳ ವಿಶ್ವೇಶ್ವರ ಭಟ್ರು 1 ಮೇಳದ ಮ್ಯಾನೇಜರ್, ಹರಿನಾರಾಯಣಾಸ್ತ್ರಣ್ಣರು ಕಾಲಮಿತಿ ಆಗಲೇಬೇಕು ಅಂತ ಹೇಳಿ ಹಠ ಹಿಡಿದು ಕೂತವರು, ಮತ್ತೆ ಅನಂತಾಸ್ತ್ರಣ್ಣರು ಅವರ ಬೆಂಬಲಿಗರು, ಎಲ್ಲರೂ ಕಾಲಮಿತಿ ಬೇಕು ಅಂತ ಹೇಳಿ ಆಗ್ರಹಿಸುವವರು ಅಲ್ವಾ? ತಮ್ಮ ಪ್ರಶ್ನೆ ಇರುವಾಗ ನೀವು ಬೆಳಿಗ್ಗೆವರೆಗೆ ಯಕ್ಷಗಾನ ಬೇಕು ಅಂತ ಹೇಳುವ ಸಾವಿರಾರು ಮಂದಿಯಲ್ಲಿ ಒಬ್ಬರನ್ನು ಯಾಕೆ ತನ್ನಲ್ಲಿ ಕೂತ್ಕೊಳಿಸಲಿಲ್ಲ ಡಿಸ್ಕಷನ್ಗೆ? ಸರ್ ತಮ್ಗೆ ನಾನು ಕರೆಗೆ ಅವಕಾಶ ಕೊಟ್ಟಿದ್ದೇನಲ್ವಾ ಸರ್? ಹೌದು. ಯಾಕೆ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ತಮ್ಮ ಅಭಿಪ್ರಾಯ, ಅವರುಗಳು ಅವರ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ ಸರ್. ತಮ್ಮ ಅಭಿಪ್ರಾಯವನ್ನ ತಾವು ಕೇಳಿ ಸರ್, ನಾನು ಕೇಳ್ತೇನೆ. ನೀವು ಒಬ್ರು ಇಬ್ಬರನ್ನಾದ್ರೂ ಕಾಲಮಿತಿಯ ಪೂರ್ಣ ಪ್ರಮಾಣದ ಯಕ್ಷಗಾನ ಆಗ್ಬೇಕು ಅಂತ ಹೇಳುವವರನ್ನು ಕುಕ್ಕಳಿಸಬೇಕು ಅಂತ ನನ್ನ ಅಭಿಪ್ರಾಯ. ಅವರ ಪರವಾಗಿ ತಾವಿದ್ದೀರಾ ಈಗ, ಬಹುಶಃ ತಾವು ಅದಕ್ಕೆ ಕೇಳಬಹುದು ಸರ್. ನಾವು ಪ್ರಶ್ನೆ ಕೇಳುವವರು ಪ್ಯಾನಲ್ ನಲ್ಲಿ ಕೂತವರಲ್ಲ. ನಾವು ಒಂದು ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಿ. ಕರೆಕ್ಟ್. ಇಲ್ಲ ಒಂದು ವಿಚಾರ ಹೇಳ್ತೀನಿ ಸರ್. ನಾನು ಅದಕ್ಕೋಸ್ಕರ ತಮ್ಗಳಿಗೆ ಕರೆಗೆ ಅವಕಾಶ ಕೊಟ್ಟಿರುವಂತದ್ದು. ವೆರಿ ಸಿಂಪಲ್. ನಾನು ಒಂದ್ ಕಡೆ ತಾರತಮ್ಯ ಮಾಡುದಾದ್ರೆ ನಾನು 100% ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಲೇ ಇಡ್ತಿರ್ಲಿಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತದ್ದು ಡೆಡ್ ಆಗಿರುತ್ತೆ, ಆದ್ರೆ ನಮ್ಮ ಚರ್ಚೆಗಳಲ್ಲಿ ಆ ರೀತಿ ಬರಲ್ಲ. ತಮ್ಮ ಪ್ರಶ್ನೆ ನಾನೀಗ ಕ್ವಶನ್ ಕೇಳ್ತೇನೆ. ಪ್ರಶ್ನೆ ಕೇಳಿ ಸರ್. ಪ್ರಶ್ನೆ ನೀವು ಈಗ ಕಾಲಮಿತಿ ಮಾಡುವುದು ಯಾವ ಆಧಾರದಲ್ಲಿ? ಒಂದು ಪ್ರಶ್ನೆ, ಸುಪ್ರೀಂ ಕೋರ್ಟ್ ನ ಆರ್ಡರ್ಗೆ ಅನುಗುಣವಾಗಿ ಮಾಡುದಾ? ಅಲ್ಲ, ಕಲಾವಿದರ ಹಿತದೃಷ್ಟಿಯಿಂದ ಅವರಿಗೆ ಪೂರ್ತಿ ರಾತ್ರಿ ನಿದ್ರೆ ಕೆಟ್ಟರೆ ಮರುದಿವಸ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಆರೋಗ್ಯ ಅದು ಇದು ಅಂತ ಆ ಕಾರಣಕ್ಕ. ಅಲ್ಲ, ಪ್ರೇಕ್ಷಕರು ಇರುವುದಿಲ್ಲ ಬೆಳಿಗ್ಗೆ ಆಗುವಾಗ, ಅವರು ನಮ್ಗೆ ಅಲ್ಲಿ ಖಾಲಿ ಕುರ್ಚಿ ಎದುರು ಆಡ್ಲಿಕ್ಕೆ ಕಷ್ಟ ಆಗ್ತದೆ, ಆ ಕಾರಣ ಇಟ್ಟುಕೊಂಡು ಮಾಡುದ? ಯಾಕಂತ ಹೇಳಿದ್ರೆ ನ್ಯಾಯಾಲಯದ ಆದೇಶದ ಪ್ರಕಾರ 10 ಗಂಟೆಯ ನಂತರ 50 ಡೆಸಿಬಲ್ ಸೌಂಡ್ ಲಿಮಿಟ್ ಮೀರುವ ಹಾಗೆ ಇಲ್ಲ. ಕರೆಕ್ಟ್. ಇದು ಏನಾಗಿದೆ, ಈಗ ಫೋನ್ ನಲ್ಲಿ ಸೇವಕರ್ತರಿಗೆ ಮೇಲದ ಕಡೆಯಿಂದ ಫೋನ್ ಮಾಡಿ 12 ಗಂಟೆವರೆಗೆ ನಾವು ಆಟ ಆಡ್ತೇವೆ ಅಂತ ತೊಂದರೆ ಇಲ್ಲ, ನಾವು ಅನ್ಅಫಿಷಿಯಲ್ ಆಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೇವೆ ಅಂತ ಹೇಳುವ ಮಾತು ಬರ್ತಾ ಉಂಟಂತೆ. ಹಾಗೆಂತ ಆದ್ರೆ 10 ಗಂಟೆ ದಾಟಿದ ಕೂಡಲೇ ಅದು ಸುಪ್ರೀಂ ಕೋರ್ಟ್ ನ ಆದೇಶದ ಉಲ್ಲಂಘನೆ ಆಗ್ಲಿಲ್ವಾ ನ್ಯಾಯಾಲಯದ್ದು? ಇದು ತಮ್ಮ ಪ್ರಶ್ನೆ ಅಲ್ವಾ ಸರ್? ಒಂದು ಮುಖ್ಯವಾದ ಪ್ರಶ್ನೆ ಕೇಳಲಿಕ್ಕಿತ್ತು. ಕಾಲಮಿತಿಯಿಂದ ಆಗುವಾಗ ಪೂರ್ಣ ಪ್ರಮಾಣದ ಯಕ್ಷಗಾನಕ್ಕಿಂತ 2 ಗಂಟೆ ಕಡಿತ ಆಗ್ತದೆ. ಹಾಗೆಂತ ಆದ್ರೆ ಮೇಳದ ಯಜಮಾನರು, ಮೇಳದ ಮೊಕ್ತೇಸರರು, ದೇವಸ್ಥಾನದ ಮೊಕ್ತೇಸರರು ಏನಾದ್ರು ವೀಳ್ಯದಲ್ಲಿ ಏನಾದ್ರು ಕಡಿತ ಮಾಡ್ತಾರ ಅಂತ ಒಂದು ಕೇಳಲಿಕ್ಕಿತ್ತು. ಓಕೆ ಸರ್, ಕೇಳೋಣ, ಪ್ರಶ್ನೆ ಕೇಳೋಣ. ಓಕೆ ಸರ್, ಓಕೆ. ಇದು ತಮ್ಮ ಪ್ರಶ್ನೆ ಅಲ್ವಾ ಸರ್? ಗುರುಪ್ರಸಾದ್ ಅವರು. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಗುರುಪ್ರಸಾದ್ ಅವರು ಈ ಪ್ರಶ್ನೆಗೆ ನೇರ ಉತ್ತರ ಕೊಡ್ತಾರೆ. ನನ್ನ ಮೇಲೆ ನೇರ ಆರೋಪ ಮಾಡಿದ್ದಾರೆ ಅವರು. ಯಾಕಂದರೆ ಕಾಲಮಿತಿಯೇ ಆಗಬೇಕು ಅಂತ ಹರಿದಾಸರು ಹಠ ಹಿಡಿದವರು, ಅನಂತಾಸ್ತ್ರ ಹತ್ರ ಬೆಂಬಲಿಗರು ಅಂತ. ಅಲ್ವೇ ಅಲ್ಲ, ಕಾಲಮಿತಿ ಆಗಬೇಕೆನ್ನುವಂತಹ ವಿಚಾರದಲ್ಲಿ ನಾವೇನು ಹಠ ಹಿಡಿಯುವಂತಹ ಜನವೇ ಅಲ್ಲ. ಕಾಲಮಿತಿ ಆದರೆ ನನಗೇನು ಲಾಭ ಇಲ್ಲ. ಹೇಳಿದಾದ್ರೆ ನಾವು ಸತ್ಯ ಹೇಳೋದಾದ್ರೆ ಕಾಲಮಿತಿ ಆದರೆ ನಮ್ಗೆ ಸ್ವಲ್ಪ ನಷ್ಟವೇ. ಯಾಕೆ ಹೇಳಿದ್ರೆ ನಾವು ಯಕ್ಷಗಾನ ದೇವಸ್ಥಾನದ ಬಾಗಿಲಾದ್ಮೇಲೆ ಯಕ್ಷಗಾನಕ್ಕೆ ಪ್ರಸಾದ ಕೊಡ್ಲಿಕ್ಕೆ ಹೋಗ್ತೇವೆ. ಪ್ರಸಾದ ಕೊಡ್ಲಿಕ್ಕೆ ಹೋಗುವ ನಮ್ಮ ಕಾರಣ ಒಂದು ಖರ್ಚು ಕೊಟ್ಟು ನಮ್ಗೆ ಏನಾದರೂ ಸ್ವಲ್ಪ ದಕ್ಷಿಣೆ ಕೊಡ್ತಾರೆ. ಅದು ನಮಗೆ ಅರ್ಚಕರ ಆದಾಯ ಹೇಳುವುದಾದ್ರೆ, ಓಪನ್ ಆಗಿ ಹೇಳುವುದಾದ್ರೆ. ಈ ಕಾಲಮಿತಿ ಯಕ್ಷಗಾನ ಅಂತ ಆದರೆ ನಮ್ಮ ಸರದಿಯ ಪೂಜಾ ಸರದಿಯಲ್ಲಿ ನಮಗೆ ಪೂರ್ಣ ಹೋಗ್ಲಿಕ್ಕೆ ಆಗುದಿಲ್ಲ. ದೇವಸ್ಥಾನಕ್ಕೆ ಬಾಗಿಲು 10 ಗಂಟೆ 12 ಗಂಟೆ ಅಂತ ಅವ್ರು ಹೇಳಿದಾಗ ಇಟ್ಕೊಳ್ಬೇಕು, 12 ಗಂಟೆ ಅಂತ ಇಟ್ಕೊಳ್ಬೇಕು. 9:30 ದೇವಸ್ಥಾನದಲ್ಲಿ ಬಾಗಿಲು ಹಾಕಿದ ಮೇಲೆ ನಾನು ಊಟ ಮಾಡ್ಕೊಂಡು ಹೋಗ್ಬೇಕು ಅಥವಾ ಫಲಾರ ಮಾಡ್ಕೊಂಡು ಹೋಗ್ಬೇಕು. ಎಷ್ಟು 6 ಮಾಡಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಒಂದು ವೇಳೆ ಹೇಳಿಕೆ ಇದ್ರೆ ಇಲ್ಲ. ಎಲ್ಲ ದೂರದ ಯಕ್ಷಗಾನಕ್ಕೆ ಹೋಗ್ಲಿಕ್ಕೆ ಆಗ್ತದೆ, ಆಗುದಿಲ್ಲ. ಆದ್ರಿಂದ ನನಗೆ ಏನು ಇದರಲ್ಲಿ ಲಾಭ ಇಲ್ಲ. ಲಾಭದ ದೃಷ್ಟಿಯಿಂದ ನಾನು ಮಾಡಿದ್ದೇನೆ ಅಂತ ಅನ್ನೋ ಆರೋಪ ನನ್ನ ಮೇಲೆ ಪೂರ್ವಾಗ್ರಹ ಇದ್ದರಿಂದ ಮಾಡಿದ ಆರೋಪ. 10 ಗಂಟೆ ಇದ್ದದ್ದು 12 ಗಂಟೆ ಹೇಳಿದ್ದಾರೆ ಅಂತ ಅವರಿಗೆ ಯಾರೋ ಹೇಳಿದ್ದಾರೆ, ಯಾರೋ ಹೇಳಿದನ್ನು ಅವ್ರು ಯಾರೋ ಅಂತೆ ಅಂತ ಹೇಳಿದೆ. ಅಂತ ಹೇಳಿದಕ್ಕೆ ಮಾತಾಡ್ಲಿಕ್ಕಿಲ್ಲ. 10 ಗಂಟೆ ಮೇಲೆ 50 ಡೆಸಿಬಲ್ ಹಾಕಬಾರದು ಅಂತ ಎನ್ನುವಂಥದ್ದು ಕೋರ್ಟ್ ಆದೇಶ ಉಂಟು ಅಂತ ಅವರಿಗೆ ಗೊತ್ತುಂಟು, ನಾವೇನು ಹೇಳಲಿಕ್ಕಿಲ್ಲ. ಎಲ್ಲ ಮೇಳಗಳು 12 ಗಂಟೆವರೆಗೆ ಮಾಡ್ತವೆ ಯಕ್ಷಗಾನ. ಆಮೇಲೆ ಸುಪ್ರೀಂ ಕೋರ್ಟ್ ಕೊಡುವ ಆದೇಶದ ಕಾಪಿ ನನ್ನಲ್ಲಿ ಉಂಟು, ನಾನು ಓದಿದ್ದೇನೆ. ಸರ್ಕಾರ ಅದನ್ನು 2 ಗಂಟೆ ಇದು ರಿಲ್ಯಾಕ್ಸ್ ಮಾಡಬಹುದು ಅಂತ ಇದೆ. ಆ ದೃಷ್ಟಿಯಿಂದಾಗಿ 12 ಗಂಟೆವರೆಗೆ ಮಾಡಬಹುದು ಎನ್ನುವಂತಹ ಕಲ್ಪನೆಯಲ್ಲಿ ನಾವು ಒಂದು ಇದ್ದೇವೆ. ಮತ್ತು ಅದು ಸರ್ಕಾರಕ್ಕೆ ಬಿಟ್ಟಂತಹ ವಿಚಾರ, ಅದನ್ನು ನಾವು ಪೂರ್ಣವಾಗಿ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಮತ್ತೆ 3ನೇದಾಗಿ 2 ಗಂಟೆ ಕಡಿತ ಆಗ್ತದೆ, ಮತ್ತೊಂದು ವೀಳ್ಯ ಕಡಿಮೆ ಮಾಡಬಹುದು. 2 ವಿಷಯ ಅದರಲ್ಲಿ. 2 ಗಂಟೆ ಕಡಿತ ಆಗ್ತದೆ ಹೇಳುವಂತಹ ವಿಚಾರವನ್ನು ಯೋಚನೆ ಮಾಡಿದರೆ, ಇಷ್ಟು ದೊಡ್ಡ ಯಕ್ಷಗಾನ ಮಾಡುವಾಗ ಒಂದಷ್ಟು ವಿಚಾರಗಳಲ್ಲಿ ಕೆಲವೆಲ್ಲ ತುಂಬಿಸ್ಲಿಕ್ಕೆ ಸೇರಲ್ಪಟ್ಟದ್ದುಂಟು. ದೇವಿ ಮಹಾತ್ಮೆಯಲ್ಲೇ ಕೇಳುವಾಗ ಅಗರಿ ಭಾಗವತರ ಪ್ರತಿಯನ್ನು ನಾವು ಅವರು ದೇವಿ ಮಹಾತ್ಮೆಯ ಪ್ರತಿಯನ್ನು ತೆಗೆದ್ರೆ ಆದರೆ ಆ ಮದುವೆಯ ಪ್ರಕರಣಗಳೇ ಇಲ್ಲ. ದಿತಿ, ವಿದ್ಯುನ್ಮಾಲಿ, ಯಕ್ಷ ಈ ಪಾತ್ರ ಅಥವಾ ಪುರೋಹಿತ ಭಟ್ರು ಇವರೆಲ್ಲ ಪಾತ್ರಗಳೇ ಇಲ್ಲ.
1 ಗಂಟೆ ಒಂದು ಕಾಲು ಗಂಟೆ ಅಲ್ಲೇ ಉಳಿತದೆ. ಇಂಥ ಎಲ್ಲ ಸೇರ್ಪಡೆಯೂ ಆಗಿದೆ. ಯಕ್ಷಗಾನದಲ್ಲದ ಹಲವಾರು ಚಾಲು ಕುಣಿತಗಳು ಸೇರಿ ದೊಡ್ಡದಾದದ್ದು ಉಂಟು ಯಕ್ಷಗಾನ. ಆದ್ದರಿಂದ 2 ಗಂಟೆ ಕಡಿತಾ ಆಗೋದು ಅಂತ ಹೇಳಿದ್ರೆ ಮೊದಲಿದ್ದ ಯಕ್ಷಗಾನ ಹೇಗಿತ್ತು ಅಂತ ನೋಡಬೇಕು. ಮೊದಲು 7 ರಿಂದ 12 ಬಲಿಪರ ಹೇಳಿದ ಮಾತು 7 ರಿಂದ 12 ಗಂಟೆವರೆಗೆ ಪೂರ್ವಂಗ, 12 ಗಂಟೆಯಿಂದ 5 ಗಂಟೆವರೆಗೆ ಆಟ ಪ್ರಸಂಗಗಳು, 5 ಗಂಟೆ ಸಿಗ್ತಿದ್ದದ್ದು. ಆದ್ದರಿಂದ ಆ ದೃಷ್ಟಿಯಿಂದ ನಾವು ಅದನ್ನು ಯೋಚಿಸಲಿಕ್ಕಿಲ್ಲ. ವೀಳ್ಯ ಕಡಿಮೆ ಆಗ್ತದ ಅಂತ ಒಂದು ಅವ್ರ ಮಾತು ಪ್ರಶ್ನೆ. ಹೌದು, 2 ವರ್ಷ ಕೊರೋನಾ ಸಂದರ್ಭದಲ್ಲಿ ನಾವೆಲ್ಲ ನಿರ್ಣಯ ಮಾಡಿ ವೀಳ್ಯವನ್ನು ಹೆಚ್ಚಿಸಲೇ ಇಲ್ಲ ಕಡಿಮೆ ಮಾಡೋದ್ರಿಂದ. ಭಕ್ತಾದಿಗಳಿಗೆ ಸೇವಾರ್ಥಿಗಳಿಗೆ ಕಷ್ಟ ಉಂಟು, ಹೇಗಾದರೂ ಅಡ್ಜಸ್ಟ್ಮೆಂಟ್ ಮಾಡಿ ಹೋಗಬೇಕು ಅಂತ ಎನ್ನುವ ದೃಷ್ಟಿಯಿಂದಾಗಿ ಕೊರೋನಾದಲ್ಲಿ ಯಕ್ಷಗಾನ ನಡೆಯದೇ ಲಾಸ್ ಆದರೂ ನಾವು ಹೆಚ್ಚಿಸಲಿಲ್ಲ. ಒಂದು ವಿಷಯ. 2ನೇ ವಿಷಯ, ನೀವು 1 ಗಂಟೆ ಆಟ ಆಡಿ ಕಡಿಮೆ ಮಾಡೋದು ಅಥವಾ ಒಂದು ದಿವಸ ಇಡೀ ಆಟ ಆಗಿ ರಂಗಸ್ಥಳ ಹಾಕಲೇಬೇಕು. ರಂಗಸ್ಥಳಕ್ಕೆ ಬೇಕಾದ ಅಲಂಕಾರ ಆಗಲೇಬೇಕು, ಅದರ ಕೆಲಸದವರು ಇರಲೇಬೇಕು. ಆ ಖರ್ಚು ಉಂಟಾ? ಕೆಲಸಗಾರರು ಒಂದು ಮೇಳದಲ್ಲಿ ಇರ್ತಾರೆ, ಅವರು 24 ಗಂಟೆ ಮೇಳದಲ್ಲಿ ಇರ್ತಾರೆ. ಅವರಿಗೆ ಬಟ್ಟೆ ಒಣಗಿಸ್ಲಿಕ್ಕೆ ಉಂಟು, ಇವರಿಗೆ ಸೇವೆ ಮಾಡ್ಲಿಕ್ಕೆ ಉಂಟು, ಎಲ್ಲ ಒಂದಷ್ಟು ಕೆಲಸ ಅವ್ರಿಗೆ ಸಂಬಳ ನೀಡಲೇಬೇಕಾ? ಕೇವಲ ಒಂದು ಕಲಾವಿದರ ವಿಚಾರದಲ್ಲಿ ಮಾತ್ರ ಬರುವುದು, ಅವರಿಗೆ ಒಂದು ಸ್ವಲ್ಪ ಕಡಿಮೆ ಕೆಲಸ ಆಗ್ತದೆ ಎನ್ನುವಂಥ ದೃಷ್ಟಿಯಿಂದ ನಾವು ಮೇಳದಲ್ಲಿದ್ದಂತಹ ಯಾವುದೇ ಕಲಾವಿದರನ್ನು ಮೇಳದಿಂದ ಹೋಗುವಂತ ಎನ್ನುವಂಥ ದೃಷ್ಟಿಯಿಂದಾಗಿ ಅವನ ಆರೋಗ್ಯ ದೃಷ್ಟಿಯೆಲ್ಲ ಬಿಟ್ಟು ಇದರಲ್ಲಿ ನಾವೇನು ನಮಗೆ ಜನ ಕಾಲಮಿತಿ ನೀನು ಕಡಿಮೆ ಬೇಡ ನನಗೆ ಅಂತ ಹೇಳಿದಂತಹ ಉದಾಹರಣೆ ಇಲ್ಲ ಈ ವರ್ಷ. ಯಾರೆಲ್ಲ ಬೇಕಿದ್ರೆ ಕೇಳ್ಬೋದು, ಕಾಲಮಿತಿ ಆದ್ರಿಂದ ನೀನು ಬೇಡ ಅಂತ ಹೇಳಿಲ್ಲ ನಾವು. ಆದ್ದರಿಂದ ಕಲಾವಿದರಿಗೆ ಸಂಬಳ ಎನ್ನುವುದು ಕೊಡಲೇಬೇಕು. ಪರೋಕ್ಷವಾಗಿ ಗುರುಪ್ರಸಾದರು ಹೇಳಿದಾಗ ಕಲಾವಿದರಿಗೆ ಸಂಬಳ ಕಡಿಮೆ ಮಾಡಿ ಅಂತ ಹೇಳಿದಾಗ ಆಗ್ತದೆ. ಅದನ್ನು ಎಲ್ಲರೂ ಒಪ್ಪುವಂತಹ ವಿಚಾರವಾ? ಸರಿ. ಈ ಎಲ್ಲ ದೃಷ್ಟಿಯಿಂದ ವೀಳ್ಯವನ್ನು ಕಡಿಮೆ ಮಾಡುವುದರಲ್ಲಿ ಹೆಚ್ಚು ಮಾಡುವುದರಲ್ಲಿ ನಾವು ಯೋಚನೆ ಮಾಡಿ ಹೆಚ್ಚು ಮಾಡುವುದು, ಕಡಿಮೆ ಮಾಡಲಿಕ್ಕಾದ್ರೂ ಯೋಚನೆ ಮಾಡಿ ಆಡಳಿತ ಮಂಡಳಿ ನಿರ್ಣಯ ತಗೊಳ್ತದೆ. ನಾನು ಹೇಳಲಿಕ್ಕಿದ್ದ ವಿಚಾರ ಅಲ್ಲ, ಆಡಳಿತ ಮಂಡಳಿ ಅದನ್ನು ತಗೊಳ್ಳೋದಾದ್ರೂ ಸಹ ಈ ಎಲ್ಲ ವಿಚಾರಗಳನ್ನು ಕನ್ಸಿಡರ್ ಮಾಡಿ ನಾವು ಯಕ್ಷಗಾನದ ಇದನ್ನು ಮಾಡ್ತೇವೆ. ಬೇರೆ ಕಾಲಮಿತಿಯ ಯಕ್ಷಗಾನದ ಮೇಳಗಳನ್ನು ಹೋಲಿಸಿದರೆ ನಮ್ಮ ಕಡಿಮೆ ಮೇಳದ ಯಕ್ಷಗಾನದ ವೀಳ್ಯ ಇವತ್ತು ಕಡಿಮೆ. ಅದು ಜನರಿಗೆ ತಪ್ಪು ಭಾವನೆ ಕೊಡದಾಗೆ ಅವರು ಗುರುಪ್ರಸಾದ್ ಅವರು ಮಾತಾಡಬೇಕು ಅಂತ ನಾನು ವಿನಂತಿಸ್ತೇನೆ. ಬೇರೆ ಮೇಳಗಳಿಗೆ ಕಂಪೇರ್ ಮಾಡಿದಾಗ ಕಟೀಲು ಮೇಳದ ಕಾಲಮಿತಿಯ ನಮ್ಮಲ್ಲಿ 25 ಮಂದಿ ಕಲಾವಿದರಿದ್ದಾರೆ ಸುಮಾರು. 30-35 ಮಂದಿ ಕೆಲಸದವರಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಕಡಿಮೆ ಅಲ್ಲ. ಇಷ್ಟೂ ಜನರ ಸಂಬಳವನ್ನು ಚೆನ್ನಾಗಿ ಚೆಕ್ ಮೂಲಕವೇ ಕೊಡ್ತೇವೆ, ನಾವೇನು ಕ್ಯಾಶಲ್ಲಿ ಕೊಡೋದಲ್ಲ ಈಗ. ಹಾಗಾದ್ರಿಂದ ಆ ವಿಚಾರದಲ್ಲಿ ಅವ್ರಿಗೆ ಎಷ್ಟು ಸಂಬಳ ಇದೆ ಅಂತ ನೀವು ಕಲಾವಿದರಲ್ಲಿ ಕೇಳಬಹುದು, ಅಷ್ಟು ಅವನಿಗೆ ಅಕೌಂಟಿಗೆ ಬೀಳ್ತಾ ಇರುತ್ತೆ. ಎಷ್ಟು ಟೋಟಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಮೇಳದಲ್ಲಿ? ಸುಮಾರು 300ರಿಂದ 325. 325ರವರೆಗೆ 25 ಮೇಳಗಳು ಸೇರಿ 300ರಿಂದ 325 ಕಲಾವಿದರೆಲ್ಲ ಸೇರಿ 65 ಜನ ಆಯ್ತು. ಒಂದು ಮೇಳದಲ್ಲಿ ಸಾಧಾರಣ 60ರ ಅಂದಾಜು ಹಿಂದೆ ಮುಂದೆ ಆಸುಪಾಸ. ಈಗ ಎಲ್ಲಿ ನೀವು ಹೊರಗಿಂದ ಕೂಲಿಗೆ ಹೋಗುವವನಿಗೆ 700 ರೂಪಾಯಿ ಸಂಬಳ ಇಲ್ವಾ? 500 ರೂಪಾಯಿ ಇಂತ ಮೇಲೆ, ಹೌದಾ? ನೀವು ಲೆಕ್ಕ ಹಾಕೊಂಡು ಹೋಗಿ. ಮೇಳದಲ್ಲಿ ಇರತಕ್ಕಂತಹ ಸೌಂಡ್ ಸಿಸ್ಟಮ್ ನಮ್ದೇ, ಮೇಳದ್ದೇ. ರಂಗಸ್ಥಳ ನಮ್ಮದೇ. 2 ಬಸ್ ಉಂಟು, ಒಂದು ಬಸ್ ಉಂಟು, ಒಂದು ಲಾರಿ ಉಂಟು. ಜನರೇಟರ್ ನಮ್ಮದೇ. ಕಲಾವಿದರು ಸೇವಾರ್ಥಿಗಳು ಹೇಳಿದ 20 ಟ್ಯೂಬ್ಲೈಟ್ ಬೇಕಿದ್ರೆ ಹೆಚ್ಚಾಗಿ ಕೊಡ್ತಾರೆ, ಕಂಬ ಹಾಕಿ ಕೊಟ್ಟರೆ ಆಯ್ತು, ಟ್ಯೂಬ್ಲೈಟ್ ನಾವೇ ಕೊಡ್ತೇವೆ. ಆ ಜನರೇಟರ್ ಡೀಸೆಲ್ ಎಲ್ಲ ನಮ್ಮದೇ, ಯಾವುದೇ ವ್ಯತ್ಯಾಸಗಳಿಲ್ಲ. ಇಷ್ಟಾಗಿ ಕಲಾವಿದರಿಗೆಲ್ಲ ಸಂಬಳ ಕೊಟ್ಟು ಮುಗಿಯುವಂತಹ ವ್ಯವಸ್ಥೆ ನಡೆಯಬೇಕು. ಆಮೇಲೆ ಅದಲ್ಲದೆ ನಮ್ಮ ದೇವಪ್ರಸಾದ್ ಶೆಟ್ಟರು ಬಹಳ ಹಿಂದಿನಿಂದಲೇ ರಜೆ ಕಾಲದಲ್ಲಿ ಅವ್ರಿಗೂ ಸ್ವಲ್ಪ ಸಿಗುವಾಗೆ ಅದಕ್ಕೋಗ್ಬೇಕಾದಂತಹ ವ್ಯವಸ್ಥೆ ಮಾಡಿದ್ದಾರೆ. ಸಣ್ಣದಲ್ಲ, ಒಂದು ವರ್ಷಕ್ಕೆ 45 ಲಕ್ಷವರೆಗೆ ಆಗ್ತದೆ ಅದು ಸಹ. ಅದನ್ನೂ ಸಹ ಕೊಡುವಂತಹ ವ್ಯವಸ್ಥೆಗಾಗಿ ಮುಂದುವರೆದಿದ್ದಾರೆ. ಕಲಾವಿದರಿಗೆ ಏನಾದರೂ ಭದ್ರತೆ ಕೊಡಬೇಕು. ರಜೆಯ ಸಂದರ್ಭಗಳಲ್ಲೂ ಕೂಡ ಅಲ್ಲಿ ಒಂದು ಸಣ್ಣ ಮಟ್ಟಿನ ಸಂಬಳ ಅಂತ ಅವ್ರಿಗೆ ಇಟ್ಕೊಂಡಿದ್ದೇವೆ ನಾವು. ಕೆಲಸ ಮಾಡಿದ್ದಕ್ಕೆ ಎಷ್ಟು, ಕೆಲಸ ಮಾಡದಿದ್ರೆ ಎಷ್ಟು ಅಂತ ಹೇಳಿ. ಅದಲ್ಲದೆ ಕೊರೋನಾ ಸಂದರ್ಭದಲ್ಲಿ ಆಟ ಇಲ್ಲದೇ ಇದ್ರು ಸಹ, ಹೋದ ವರ್ಷ ಒಂದಷ್ಟು ಆಟ ಇಲ್ಲದೇ ಇದ್ರು ಸಹ ಪೂರ್ಣವಾದಂತಹ ಸಂಬಳ ಕಲಾವಿದರಿಗೆ ಸಿಕ್ಕಿದೆ. ಅಷ್ಟು ಕಲಾವಿದರ ಬಗ್ಗೆ ಕಾಳಜಿ ಇಟ್ಕೊಂಡಂತಹ ವ್ಯವಸ್ಥೆಯಲ್ಲಿ ನಾವು ಮುಂದುವರಿತೇವೆ. ನಿಜವಾಗಿಯೂ ಅದರಲ್ಲಿ ಸಿಕ್ಕಾಪಟ್ಟೆ ಉಳಿತದೆ ಅಂತ ನಮಗೆ ಕಂಡ್ರೆ ನಮ್ದೆಲ್ಲ ಪಾರದರ್ಶಕ. ಕಡಿಮೆ ಮಾಡುವಪ್ಪ, ಏನು ತೊಂದರೆ ಇಲ್ಲ, ಕಡಿಮೆ ಮಾಡುವುದಿಲ್ಲ ಎನ್ನುವ ಆಟವಿಲ್ಲ. ಮತ್ತೆ ಇನ್ನೊಂದು ಸ್ಪಷ್ಟೀಕರಿಸ್ತೇನೆ ಗುರುಪ್ರಸಾದ್ ಅವರಿಗೆ, ನಮಗೆ ಕಾಲಮಿತಿ ಯಕ್ಷಗಾನವೇ ಆಗಬೇಕು ಅಂತ ಹಠ ಇಲ್ಲ. ಕಾಲಮಿತಿ ಯಕ್ಷಗಾನಕ್ಕೂ ನಾವು ಸೈ, ಇಡೀ ರಾತ್ರಿ ಯಕ್ಷಗಾನಕ್ಕೂ ನಾವು ರೈಟ್. ಓಕೆ, ಆದ್ರೆ ಇಡೀ ರಾತ್ರಿ ಯಕ್ಷಗಾನಕ್ಕೆ ಇರತಕ್ಕಂತಹ ತೊಡಕುಗಳು ಹೋಗ್ಬೇಕಷ್ಟೇ. ಓಕೆ, ಅಷ್ಟೇ. ಇಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ಗುರುಪ್ರಸಾದ್ ಅವರಿಗೆ. ಬಹುಶಃ ಇದನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಪೂರ್ಣಾವಧಿ ಯಕ್ಷಗಾನ ಏನಿದೆ
ಇಲ್ಲಿ ಬರುವಂತಹ ವಿಚಾರ ಅಂದ್ರೆ ಆ ತೊಡಕುಗಳನ್ನ ಹೋಗಲಾಡಿಸ್ಬೇಕು, ಹೋದ್ರೆ ಏನ್ ಸಮಸ್ಯೆ ಇಲ್ಲ. ಜೊತೆಗೆ ಬಹುಶಃ ಅವರು ಹಠ ಹಿಡಿಲಿಲ್ಲ, ತಾವು ಒಂದು ನೋಟಿಸ್ ಅನ್ನು ನೋಡಿರ್ತೀರಾ, ಬಜ್ಪೆ ಪೊಲೀಸ್ ಸ್ಟೇಷನ್ ನೋಟಿಸ್ ಅನ್ನ ಹಾಕಿರುವಂತದಕ್ಕೋಸ್ಕರ. ಇದು ಯಾರ ಹಠವೂ ಕೂಡ ಅಲ್ಲ, ಇದು ಪೊಲೀಸ್ ಸ್ಟೇಷನ್ ಬಂದಿರುವಂತ ನೋಟಿಸ್. ಹಾಗಾಗಿ ತಾವುಗಳು ಮಾತನಾಡುವಾಗ ಕೂಡ ಎಸ್. ಇನ್ನು ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಾವು ಶೇಖರ್ ಪೂಜಾರಿ ಮಾತಾಡ್ತೀವಿ. ಶೇಖರ್ ಪೂಜಾರಿ, ನಮಸ್ತೆ ಸರ್, ಮಾತಾಡಿ ಸರ್. ನೋಡಿ ಸರ್, ಬಯಲಾಟ ಉಂಟು. ಬಯಲಾಟ ಅದು ಬೆಲೆಗೆ ತನಗೆ ಕೊಡ್ಬೇಕು. ಬೆಲೆಗೆ ತನಗೆ ಬೇಕೇ ಬೇಕು. ಅದು ಪರಂಪರೆಯಿಂದ ಬಂದದ್ದು. ಅದು ಯಾಕೆಂದ್ರೆ ನಮ್ಮ ಕರಾವಳಿ ಭಾಗ ಮತ್ತೆ ಇದು ಉಡುಪಿ ಭಾಗ ಎರಡೇ ಜಾಗ ಅಲ್ಲಿ ಇರುದು. ನಮ್ಮ ಕರ್ನಾಟಕ ಸೌಭಾಗ್ಯ ಅದು ಮೊದಲನೇಗೆ. ಮತ್ತೆ ನೋಡಿ, ಬಯಲಾಟ ಅಂದ್ಮೇಲೆ ಧರ್ಮ ಮಾಡುದು. ಯಾಕೆಂದ್ರೆ ಒಂದು ಅನ್ನದಾನ ಮಾಡ್ಬೇಕು, ಆದ್ರೆ ಸಂಪೂರ್ಣ ಆಗಿ ಅದನ್ನು ಕತೆ ಓದ್ಬೇಕು, ಕತೆ ಬೇಕು ಅದಕ್ಕೆ. ಅದು ಎಲ್ಲಾನು ಇದು ಮಾಡಿದ್ರೆ ಒಂದು ಆರೋಗ್ಯ ಸಿಗುದಲ್ಲ. ಮತ್ತೆ ಅಷ್ಟೇ ಜನ ಇದ್ದಾರೆ ಅಲ್ಲಿ. ಇದು ಅವ್ರನ್ನು ಮತ್ತೆ ಯಾರು ಮಾಡ್ಲಿಲ್ಲ ಮತ್ತೆ ಅಲ್ಲಿ ಎಲ್ಲಿ ಹೋಗುದು ಅವ್ರು ಪಾಪ. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸರ್, ದಯಾನಂದ ನಾಯಕ್ ಅಂತ ಹೇಳಿ ಕನ್ಯಾನದಿಂದ. ದಯಾನಂದ ನಾಯಕ್ ಅವರು ಮಾತಾಡಿ ಸರ್. ಕುಳಿತಂತ ಗಣ್ಯರಿಗೆಲ್ಲ ನಮ್ಮ ನಮಸ್ಕಾರ. 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 ನಮಸ್ಕಾರ ಸರ್, ಈ ಕಾಲಮಿತಿಯ ಬಗ್ಗೆ ಮಾತಾಡೋದಿದ್ರೆ ಹೇಳಿ. ಈಗ ಕಾಲಮಿತಿಯಿಂದ ಒಳ್ಳೇದಂತ ಕಾಣ್ತದೆ ಈಗ ಈ ಕಾಲಘಟ್ಟದಲ್ಲಿ. ಅಂದ್ರೆ ನಮ್ಮ ಈಗ ನಾವೊಂದು ಕನ್ಯಾನದಲ್ಲಿ ಒಂದು ಆಟ ಆಗ್ತಾ ಉಂಟು ಸರ್. ಇನ್ನು ಬರುವ ವರ್ಷ 25ನೇ ವರ್ಷ ಆಟದು. ನಮ್ಮ ಇವರು ವಿಶ್ವೇಶ್ವರ ಭಟ್ರಿಗೆ ಅವ್ರಿಗೆ ಗೊತ್ತುಂಟು ಕನ್ಯಾನ ಅಂತ ಹೇಳಿದ್ರೆ ಅವರಿಗೆ. ಹೌದೌದು, ಗೊತ್ತಿದೆ. ಹೇಳಿ. ಹಾಗೆ ನಮ್ಗೆ ನಾವು ಹೇಳೋದು ಕಾಲಮಿತಿ ನಮಗೆ ಒಳ್ಳೇದು ಅಂತ. ನಾವು ಈಗ ಒಂದು 10 ಜನರ ಆಟ ಇಲ್ಲಿ ಆಗೋದು ಇಲ್ಲಿ. ನಮಗೆ ಇಲ್ಲಿ ಅದಕ್ಕೆಲ್ಲ ಜನ ಒಂದು ಕೆಲಸಕ್ಕಾಗ್ಲಿ ಮತ್ತೆ ಯಾವ್ದಾದ್ರು ಒಂದು ವ್ಯವಸ್ಥೆಗೆ ಸೇರ್ಲಿಕ್ಕೆ ಆಗ್ಲಿ ಎಲ್ಲ ಅದರಲ್ಲಿ ಇರುವವರೆಲ್ಲ ಸಾಮಾನ್ಯ ವರ್ಗದವರು, ಅಂದ್ರೆ ದುಡಿದು ತಿನ್ನುವವರೇ ಇರುವುದು ಅದರಲ್ಲೆಲ್ಲ. ಹಾಗಂತ ಹೇಳಿ ಅವರಿಗೆ 1 ದಿವಸ 2 ದಿವಸ ರಜೆ ಮಾಡ್ಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಅದಕ್ಕೆ ಬೇಕಾಗಿ ನಾವು ಹೇಳೋದು ಅದು ಕಾಲಮಿತಿ ಈಗ ನಮ್ಗೆ ಒಳ್ಳೇದು ಅಂತ ನಮಗೆ ಕಾಣ್ತದೆ ನಮ್ಮ ಅಂದಾಜು. ಮತ್ತೆ ಜನವೂ ಹಾಗೆ, ಜನವು ಈ ಕಾಲಮಿತಿ ಅಂತ ಆದ್ರೆ ಜನವು ಬೇಕಾದಷ್ಟು ಸೇರ್ತಾರೆ ಸರ್. ಮತ್ತೆ ಬೆಳಿಗ್ಗೆವರೆಗೆ ಇದ್ರೆ ಬೆಳಿಗ್ಗೆವರೆಗೆ ಒಂದು ಕೊನೆಗೆ ಆಗುವಾಗ 40 ಜನ 50 ಜನ ಇರ್ತಾರೆ. ಭಾರಿ ಕಷ್ಟದಲ್ಲಿ ಕೂತ್ಕೊಳ್ತಾರೆ ಅದು ಕೂಡ. ಹಾಗೆ ಕಾಲಮಿತಿ ಆಟ ಒಳ್ಳೇದು ಅಂತ ಹೇಳ್ತೀರಾ ಸರ್? ಹಾಗಾದ್ರೆ ಕಾಲಮಿತಿ ಆಟ ಒಳ್ಳೇದು ಅಂತ ನಾನು ಹೇಳುದು ಸರ್. ಎಸ್ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಾವು ಒತ್ತಿ ಹೇಳುವುದಾದ್ರೆ ಕಟೀಲಿಗೆ ಈಗಾಗಲೇ ಹಲವಾರು ಕಾಗದಗಳು ಬಂದಿದ್ದೇವೆ, ನಾವು ಪತ್ರಗಳು ಬಂದಿದ್ದೇವೆ. ಹೆಚ್ಚಿನ ಪತ್ರಗಳು ಕಾಲಮಿತಿಗೆ ಪ್ರೋತ್ಸಾಹ, ಕಾಲಮಿತಿ ಆಗಬೇಕು ಅಂತ ಬೇಡಿಕೆ ಇಟ್ಟಂತಹ ಪತ್ರಗಳು ಸೇವಾಕರ್ತರಿಂದ. ಕಾಲಮಿತಿ ಆಗ್ಬೇಕು. ಜೊತೆಗೆ ಇಲ್ಲಿ ಬರುವಂತ ಒಂದು ಪ್ರಶ್ನೆ ಸರ್, ಅಂದ್ರೆ ಈಗ ಅಪೂರ್ಣಾವಧಿಯಾಗಿರುವಂತಹ ಯಕ್ಷಗಾನ ಕಾಲಮಿತಿ ಯಕ್ಷಗಾನ ಅಂತ ಬಂದಾಗ ಇಲ್ಲಿ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗಲ್ವಾ ಅನ್ನುವಂಥದ್ದು. ಕಥೆಗಳು ಈ ರೀತಿ ಬರುತ್ತೆ, ಪಾತ್ರಗಳು, ಇದೆಲ್ಲ ವಿಚಾರಗಳು ಬಂದಾಗ ಏನ್ ಹೇಳ್ತೀರಾ? ಮೂಲ ಸ್ವರೂಪಕ್ಕೆ ಧಕ್ಕೆ ಬರುತ್ತದೆ ಅಂತ ನಾವು ಕಾಣುವುದಿಲ್ಲ. ಈಗಾಗಲೇ ನಾನು ದೇವಿ ಮಾತ್ಮೇಲೆ ಹೇಳಿದ ಹಾಗೆ ಹಲವಾರು ಇದು ಆರೋಪಗಳು ಬಂದಿರುವುದು ಸಹಜ. ಹಲವಾರು ವಿಚಾರಗಳು ಯಕ್ಷಗಾನೀಯವಲ್ಲದು ನಂತರದ ದಿವಸದಲ್ಲಿ ನಾವು ಬರೋದಕ್ಕಿಂತ ಮೊದಲೇ ಸೇರ್ಪಡೆ ಆದದ್ದು ಉಂಟು. ಅದರ ಹೆಚ್ಚಿನ ವಿವರಣೆಗಳನ್ನು ಪುಣ್ಯಾಂಬಳ ವಿಶ್ವೇಶ್ವರ ಭಟ್ರು ಕೊಡ್ತಾರೆ. ಹೇಳಿದ್ರೆ ಅದರ ವಿಷಯಗಳು ತಿಳ್ಕೊಂಡಿದ್ದಾರೆ. ಯಾಕಂದ್ರೆ ಈಗ ಒಂದು ಯಕ್ಷಗಾನ ಪ್ರಸಂಗ ಪಠ್ಯದಲ್ಲಿ ಏನಿದೆ ಅಷ್ಟನ್ನೇ ಆಡ್ತಾ ಇದ್ದದ್ದು ಮೊದಲು. ಪ್ರಸಂಗ ಪಠ್ಯದಲ್ಲಿ ಹೇಗೆ ಈಗಾಗಲೇ ಇವರು ಪೂಜ್ಯ ಆಸರಣರು ಹೇಳಿದ ಹಾಗೆ ಹಿರಿಯರಾದ ಕಲಾವಿದರೆಲ್ಲ ಬಲಿಪವಾಗುತ್ತಾರೆ ಅಂತವ್ರು ಹೇಳುವುದು ಕೇಳಿದ್ದೇನೆ ನಾನು. 12 ಗಂಟೆಯ ಮೇಲೆ ಪ್ರಸಂಗ ಪ್ರಾರಂಭ ಆಗುದು. ಈಗ ಮೇಳದಲ್ಲಿ 10 ಕಾಲಕ್ಕೆ ಪ್ರಸಂಗ ಪ್ರಾರಂಭ ಆಗ್ತದೆ. ಮೊದಲು 12 ಗಂಟೆಗೆ ಪ್ರಾರಂಭ 5 ಗಂಟೆಗೆ ಮಂಗಲ ಆಗ್ತಿತ್ತು. ಈಗ 6:15 ಆಗ್ತದೆ ಕೆಲವು ಸಲ. ಅಷ್ಟು ಹಾಗೆಂತೇಳಿ ಕತೆ ಅಷ್ಟೇ ಇರೋದು, ಪ್ರಸಂಗ ಪಠ್ಯ ಅದೇ ಇರೋದು, ಪಠ್ಯ ವ್ಯತ್ಯಾಸ ಇಲ್ಲ. ಹಾಗಿದ್ರೆ ಇದು ಎಲ್ಲಿ ಬೆಳೆಯುತ್ತದೆ? ಮೊದಲು ಇಷ್ಟರಲ್ಲಿ ಮುಗಿಯುತ್ತಿದ್ದದ್ದು ಈಗ ಯಾಕೆ ಬೆಳೆಯುತ್ತದೆ ಕೇಳಿದರೆ, ಒಂದು ಲೆಕ್ಕದಿಂದ ಹೆಚ್ಚು ಕುಣಿತಗಳು ಬಂದು ಸೇರಿದೆ, ಲೆಕ್ಕದಿಂದ ಹೆಚ್ಚು ಆಡಂಬರಗಳು ಸೇರಿದೆ. ಈಗ ನಿಜವಾಗಿ ಒಂದು ಕಲಾಸ್ವಾದನೆ ಮಾಡುವಂತಹ ರಸಿಕನಿಗೆ ಇದೆಲ್ಲವನ್ನು ನಾವು ಇಷ್ಟಪಡುವುದಿಲ್ಲ. ಅವನಿಗೆ ಬೇಕಾಗುವುದು ಹೇಳಿದ್ರೆ ಒಂದು ಶುದ್ಧ ಯಕ್ಷಗಾನವಾಗಿ ನೋಡಬೇಕು ಅನ್ನೋ ನಿರೀಕ್ಷೆ ಮಾಡುವಾಗ ಈಗ ನಮಗೊಂದು 10 ಕಾಲರಿಂದ ಪ್ರಾರಂಭ ಆಗಿ 6 ಕಾಲದ ತನಕ ನಡೆಯುವ ಪ್ರಸಂಗವನ್ನು ನಮಗೆ ಒಂದು ಎಲ್ಲಿಯೂ ಇದು ವಿಕೃತಿಗಳಿಗೆ ಅವಕಾಶ ಇಲ್ಲದಾಗೆ ಕುಂಠಿತ ಮಾಡಿ ನಮಗೊಂದು 5-5:30 ಗಂಟೆಯಲ್ಲಿ ಮುಗಿಸ್ಲಿಕ್ಕೆ ಆಗ್ತದೆ. ಏನು ಕೊರತೆ ಕಾಣುವುದಿಲ್ಲ ಅದರಲ್ಲಿ.
ಯಾಕಂದರೆ ಈಗ ಒಂದು ನಿಮಗೆ ಇಡೀ ಒಂದು ವಸ್ತುವನ್ನು ತಂದು ಕೊಡುವುದಕ್ಕಿಂತಲೂ ಅದರ ಅಟೆಂಪ್ಟ್ ಮಾತ್ರ ತೆಗೆದುಕೊಡುವುದಕ್ಕೆ ವ್ಯತ್ಯಾಸ ಇಲ್ವಾ? ನಿಜ. ಹೌದು. ಈಗ ನಾವು ಒಂದು ಯಾವುದೋ ಒಂದು ಹಣ್ಣು ತೆಕೊಂಡು ಬರ್ತೇವೆ. ಹಣ್ಣು ತೆಕೊಂಡು ಬಂದು ಅದರ ಸಿಪ್ಪೆ ಎಲ್ಲ ತೆಗೆದರ ತಿರುಳನ್ನು ಮಾತ್ರ ಕೊಟ್ಟರು ಅದೇ ಅದು. ಇದು ಸಿಪ್ಪೆ ಎಲ್ಲ ಸೇರಿಸಿಕೊಂಡು ಇಟ್ಟಕೊಳ್ಳೋಕೆ ಹಣ್ಣು ದೊಡ್ಡದು ಕಾಣ್ತದೆ ನಮಗೆ. ನಿಜವಾಗಿ ನಮಗೆ ಅದೆಲ್ಲ ನಿಜವಾಗಿ ಹೊರಗೆ ಬರಬೇಕಾದದ್ದು ಅದರಲ್ಲಿ ಮತ್ತೆ ಸೇರಿಕೊಂಡದ್ದು. ಈಗ ಉದಾಹರಣೆಗೆ ಮತ್ತೆ ಆಗ ಅವರೊಬ್ಬರು ಪ್ರಶ್ನೆ ಕೇಳಿದರು, ಮೊದಲು ಇದು ಬೆಳಗ್ಗೆವರೆಗೆ ಆಗಬೇಕು ಬಯಲಾಟ. ಈಗ ಹರಿಕೆ ಬಯಲಾಟ ಅಲ್ಲ, ಈಗ ಅದು ಅವರ ಮಾತಿಗೆ ಬೇಕಾಗಿ ನಾನು ಹೇಳುವುದಲ್ಲ, ಕಾಲಾಂತರದಲ್ಲಿ ಹಾಗೆ ವ್ಯತ್ಯಾಸ ಆದದ್ದುಂಟು. ಈಗ ಮೊದಲೆಲ್ಲ ಒಂದೇ ದಿವಸದಲ್ಲಿ ದೈವಮಾತ್ಮೆ ಮುಗೀತಿರಲಿಲ್ಲ. ಈಗ ದೈವಮಾತ್ಮೆ ಎಲ್ಲ ಪ್ರಾರಂಭ ಆಗುವ ಕಾಲಕ್ಕೆ 7 ದಿವಸದ ದೈವಮಾತ್ಮೆ, 5 ದಿವಸದ ದೈವಮಾತ್ಮೆ. ಈಗ ನಾನು ಮೇಳಕ್ಕೆ ಸೇರಿದ ಮೇಲೆ 3 ದಿವಸದ ದೈವಮಾತ್ಮೆ ಆದದ್ದು ನನಗೆ ಗೊತ್ತುಂಟು, 2 ದಿವಸದ ದೈವಮಾತ್ಮೆ ಆದದ್ದು ಗೊತ್ತುಂಟು. ಕತೆ ದೈವಮಾತ್ಮೆ ಇದ್ದಿದ್ದುವೆ, ಅದನ್ನು 3 ದಿವಸವೂ ಮಾಡ್ತೇವೆ ನಾವು, 7 ದಿವಸವೂ ಮಾಡ್ತೇವೆ. ಅದಕ್ಕೆಲ್ಲ ಸ್ವಲ್ಪ ಸೇರಿಸಿ ಹಾಗೆಂತೇಳಿ 1 ದಿವಸದಲ್ಲಿ ಆಗ್ತದೆ. ಹಾಗೆಂತೇಳಿ ದೇವರಿಗೆ ಹರಿಕೆ ಸಲ್ಲಿಲ್ಲ ಅಂತ ಅದರ ಅರ್ಥ ಅಲ್ಲ. ಮೊದಲು ನಳದ ಮೈಂತಿ ಪ್ರಸಂಗ 2 ದಿವಸ ಆಡ್ತಿದ್ದ, ಸಂಪೂರ್ಣ ನಳದ ಮೈಂತಿ ಹಾಕಿದ್ರೆ 2 ದಿವಸ ಬೇಕು ಆಡ್ಲಿಕ್ಕೆ. ಈಗ ಅದೊಂದೇ ಪ್ರಸಂಗವನ್ನು ಅರ್ಧ ದಿವಸದಲ್ಲಿ ಆಡ್ತೇವೆ, ದಮಯಂತಿ ಪುನಃಸ್ವಯಂವರ ಅಂತ ಹೇಳಿ. ಅಂದ್ರೆ ಕಾಲಕ್ಕೆ ಬೇಕಾದ ಹಾಗೆ ಕಥೆಯನ್ನು ಸಂಕೋಚಗೊಳಿಸಿ ಕೊಡಬೇಕಾಗ್ತದೆ. ತ್ರಿಜನ್ಮ ಮೋಕ್ಷ ಮತ್ತು ದಶಾವತಾರ. ಹೌದು, ದಶಾವತಾರಲ್ಲಿ 10 ದಿವಸ 10 ಅವತಾರಗಳುಂಟು. ದಶಾವತಾರದ 10 ಅವತಾರದ ಕಥೆ ಬರಬೇಕು. ತ್ರಿಜನ್ಮ ಮೋಕ್ಷದಲ್ಲಿ 3 ಅವತಾರದ ಕಥೆ ಬರುತ್ತೆ. 4 ಅವತಾರಗಳದ್ದು ಕಥೆ ಬರುವುದು. ಹಾಗಿದ್ರೆ ಹೇಗೆ? ಆಗ 4 ಅವತಾರದ್ದು ಇಡೀ ರಾತ್ರಿ ಮಾಡ್ತೇವೆ, 10 ಅವತಾರದ್ದು ಇಡೀ ರಾತ್ರಿ ಮಾಡ್ತೇವೆ. ಹಾಗಾಗ್ತದೆ ಯಕ್ಷಗಾನದ. ಈಗ ಬೇರೆ ಮೇಳಗಳಿಲ್ವಾ? ಬೇರೆ ಮೇಳಗಳಲ್ಲಿ ದೇವಿ ಮಾತ್ಮೆ ಆಗುದಿಲ್ವಾ? ಲಲಿತೋಪಾಖ್ಯಾನ ಆಗುದಿಲ್ವಾ? ಅವರು 5 ಗಂಟೆಯಲ್ಲಿ ಮುಗಿಸುದಿಲ್ವಾ? ಅವರೆಲ್ಲ ಯಾಕೆ ಆ ಪ್ರಶ್ನೆ ಬರುವುದಿಲ್ಲ? ಅಲ್ಲ, ಕತೆಗೆ ಏನು ಸಮಸ್ಯೆ ಬರುವುದಿಲ್ಲ. ಹಾಗೆ ನೀವು ಮಾಡ್ಲಿಕ್ಕೆ ಆಗ್ತದೆ ಅಂತ ತೋರಿಸಿಕೊಟ್ಟ ಈಗಲೇ ಉದಾಹರಣೆ, ಜ್ವಲಂತ ಉದಾಹರಣೆ ಉಂಟು, ಬೇರೆ ಮೇಳಗಳುಂಟು. ಕತೆ ಸ್ವಲ್ಪ ಸ್ಪೀಡ್ ಹೋದ ಕೂಡಲೇ ಹೋದ ವರ್ಷ ನಾವೇ ಮಾಡ್ಲಿಲ್ಲ, ನೋಡಿದವರಿಗೆ ಅದು ಇಂಟ್ರೆಸ್ಟ್ ಹೆಚ್ಚು ಬರ್ತದೆ ಅದರ. ಇದು ಈಗ ಕೆಲವು ಬೆಳಿಗ್ಗೆವರೆಗೆ ಆಗಬೇಕು ಅಂತ ಕೆಲವು ಪ್ರಸಂಗವನ್ನು ಉದ್ದ ಎಳೆಯುತ್ತೇವೆ, ಸಹಜವೇ. ಈಗ ಒಂದು 7 ಗಂಟೆ ಪ್ರಸಂಗ ಆಗಬೇಕು ಅಂತ ಇದ್ರೆ ಆ ಪ್ರಸಂಗವನ್ನು ಸ್ವಲ್ಪ ಮತ್ತೆ ಲಂಬಿಸುವುದು, ಎಳೆಯುವುದು. ಯಾವುದಂದ್ರೆ ಒಂದು ಕುಣಿಲಿಕ್ಕೆ ಸ್ವಲ್ಪ ಹೆಚ್ಚು ಕೊಡುವುದು, ಅಥವಾ ಮಾತುಗಾರಿಕೆ ಸ್ವಲ್ಪ ಹೆಚ್ಚು ಹೋಗುವುದು, ಹೀಗೆಲ್ಲ ಹೋಗ್ತದೆ. ಇದೆಲ್ಲ ಅಗತ್ಯವಾದ ಬೆಳವಣಿಗೆಗಳನ್ನೆಲ್ಲ ಕತ್ತರಿಸಿದರೆ ಅದನ್ನೊಂದು ಸೀಮಿತ ಟೈಮಿನಲ್ಲಿ ಒಂದು 5-5.5 ಗಂಟೆಯಲ್ಲಿ ಮುಗಿಸಲಿಕ್ಕೆ ಆಗ್ತದೆ. ಎಲ್ಲ ಪ್ರಸಂಗಗಳನ್ನು ಮುಗಿಸಿ ಒಂದು ಪ್ರಸಂಗ ಸೇರಿಸುವ ಕ್ರಮ ಉಂಟು. ಕಟೀಲ್ನಲ್ಲಿ ಆಗುವಾಗ ಯಕ್ಷಗಾನಕ್ಕೆ ಭಕ್ತರು ಹೇಳಿದ ಪ್ರಸಂಗಗಳು ಅವ್ರು ಹೇಳ್ತಾರೆ, ಹೆಂಗ್ ಒಂದು 2 ಪ್ರಸಂಗ ಬೋಡು ಅಂತ. 2 ಪ್ರಸಂಗದಲ್ಲಿ ಬೆಳಿಗ್ಗೆ ಆಗುದಿಲ್ಲ, ಆಗ ಅವು 2 ಮಲ್ಪುಗ ತೊಟ್ಟು ಕೂಡ 2 ಸೇರ್ಸಾಗ ಅಂತ ಹೇಳಿಕೊಂಡು ನಾವು ಬೆಳಿಗ್ಗೆ ಮಾಡುವ ಕ್ರಮ ಉಂಟು. ಜೊತೆಗೆ ಬರ್ತೇನೆ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಕೇಳ್ತದೆ. ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಸಚ್ಚಿದಾನಂದ ಶೆಟ್ಟಿ ಅಂತ ಹೇಳಿ ಬೊಂಡಾಳ ಅವರು. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ಸರ್, ನಾನು ಈ ಕಾಲಮಿತಿಗೆ ವಿರೋಧವಲ್ಲ ಪರವಲ್ಲ ಅಂತ, ಅಥವಾ ಫುಲ್ ಪೂರ ರಾತ್ರಿ ಆಗೋದಕ್ಕೆ ನಾನು ಪರವಲ್ಲ ಅಂತ ಹೇಳಿ, ನಾನು ಕಾಲಮಿತಿಯನ್ನು ಸಂಪೂರ್ಣವಾಗಿ ಸ್ವಾಗತಿಸ್ತೇನೆ. ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ, ಯಾಕಂತ ಹೇಳಿದ್ರೆ ಈಗ ಎಲ್ಲರೂ ವಿಮರ್ಶೆ ಮಾಡಿದ ಹಾಗೆ 12 ಗಂಟೆ ನಂತರ 1 ಗಂಟೆ ನಂತರ ರಂಗಸ್ಥಳದಲ್ಲಿ ಇರುವವರು ಮಾತ್ರ ಅಲ್ಲಿ ಪ್ರೇಕ್ಷಕರಾಗ್ತಾರೆ. ಒಂದು. ಸೆಕೆಂಡ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಈಗ ಇವರೆಲ್ಲ ಹೇಳಿದ್ರು ಕಾನೂನನ್ನು ನಾವು ಮೀರಿ ಕಾನೂನನ್ನು ಕೈಗೊಳ್ಳುವಂತ ಪ್ರಸಂಗ ಇಲ್ಲೂ ಇಲ್ಲ. ಮೂರನೆಯದು, ತಾಯಿಯೇ ಸಂಪೂರ್ಣ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ ನಂತರ ಅದನ್ನು ವಾಪಸ್ ಪ್ರಶ್ನೆ ಮಾಡುವಂತ ಹಕ್ಕು ನಮಗಿಲ್ಲ. 100% ನಿಜ ನಿಜ ಅಲ್ವಾ? ನಿಜ ನಿಜ. ನಾವು ನಮ್ಮಲ್ಲಿ ಸಾಧಾರಣ ಸುಮಾರು 49 ವರ್ಷ 50 ವರ್ಷದಿಂದ ನಾವು ಯಕ್ಷಗಾನ ಬಯಲಾಟ ಮಾಡುತ್ತೇವೆ. ಎಲ್ರಿಗೂ ಅಲ್ಲಿ ಇದ್ದವರಿಗೆಲ್ರಿಗೂ ಗೊತ್ತಿದ್ದಂತ ವಿಚಾರ. ನಾನು ಆ ದೃಷ್ಟಿಯಲ್ಲಿ ಮಾತಾಡುದಲ್ಲ. ಕಾಲಮಿತಿಯನ್ನು ನಾವು ಬಹಳ ಸಂಪೂರ್ಣವಾಗಿ ಒಪ್ತೇವೆ. ಆದ್ರೆ ನನ್ನ ಒಂದು ಕಳಕಳಿಯ ವಿನಂತಿ ಅಂತ ಹೇಳಿದ್ರೆ ಸಮಯವನ್ನು ಸ್ವಲ್ಪ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ನಂದು ಒಂದು ಅಭಿಪ್ರಾಯ. ಇದು ನಾನು ಯಾರ ಪರ ಅಂದ್ರೆ ಬಾಕಿಯವರ ಸಮೂಹದಲ್ಲಿ ಮಾತಾಡುದಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಕಟೀಲು ಆಟ ಉಂಟಲ್ವಾ, ಇದು ಬಾಕಿ ಮೇಳದ ಆಟದಾಗೆ ಅಲ್ಲ, ಇದು ಭಕ್ತಿಯಿಂದ ಮಾಡುವಂತ ಆಟ. ಅದರಲ್ಲಿ ದೇವಿಯ ಆರಾಧನೆ ಉಂಟು, ದೇವಿಯ ಭಕ್ತಿ ಉಂಟು. ಇದನ್ನು ನಂಬಿಕೊಂಡು ನಾವು ಆಟ ಮಾಡಿಸುವವರು. ಖಾಲಿ ಪ್ರೇಕ್ಷಕರಾಗಿ ನಾವು ಆಟ, ಖಾಲಿ ಮನರಂಜನೆಗಾಗಿ ಆಟ ಮಾಡೋದಲ್ಲ ಇದು. ಇದೊಂದು ನಾವು ತಿಳಿದ ವಿಚಾರ. ಹಾಗಾಗಿ ಈ ಪೂಜಾ ಸಮಯವನ್ನು ಸ್ವಲ್ಪ ನಾನು ಹೆಚ್ಚಾಗಿ ಅದನ್ನು ಇದು ಮಾಡೋದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಾಗ ಮತ್ತೆ ಮಾಡಿದ್ರೆ ಬಹಳ ಸಂತೋಷ ಅಂತ ಹೇಳಿ ನಾನು ಹೇಳ್ತೇನೆ. ಪರಿಷ್ಕರಣೆ ಅಂತ ಹೇಳಿದ್ರೆ ಹೇಗೆ ಸರ್? ಹಲೋ ಸರ್, ಪರಿಷ್ಕರಣೆ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿ. ಸ್ವಲ್ಪ ಈಗ 5:30 ಗಂಟೆ ಬರ್ತದೆ 6:30 ಗಂಟೆಗೆ
ಓಕೆ 6:30 ಗಂಟೆಗೆ ಪ್ರಾರಂಭ ಮಾಡಿ ಮುಂದೆ ಅದು ಪ್ರಸಂಗ. ಈಗ ಕಲಾವಿದರಾದಂತ ಹಿರಿಯ ಕಲಾವಿದರು ನಮಗೆ ವಿಶ್ವೇಶ್ವರ ಭಟ್ರದ್ದು ಬಹಳ ನಮಗೆ ಮೊದಲಿನ ಗೊತ್ತುಂಟು. ಪ್ರಸಂಗವನ್ನು ಅಲ್ಪಾವಧಿಯಲ್ಲಿ ಬಹಳ ಗರ್ಭಿತವಾಗಿ ಹೆಚ್ಚಿನ ಇದರಲ್ಲಿ ಮಾಡುವಂತ ಕಲಾವಿದರಿದ್ದಾರೆ. ಅದು ಕಲಾವಿದರ ಮೇಲೆ ಉಂಟು. ಹಾಗಾಗಿ ಪ್ರಸಂಗ ನೀವು ಕಾಲಮಿತಿ ಮಾಡಿದ ಕೂಡಲೇ ಪ್ರಸಂಗಕ್ಕೆ ನ್ಯೂನತೆ ಬರ್ತದೆ ತಿಳಿದು ನಾವು ತಪ್ಪು ಅಂತ ಹೇಳ್ತೇನೆ ನಾನು. ಅದು ಈಗ ಕಾಲಮಿತಿಯಲ್ಲಿ ಪ್ರಸಂಗವನ್ನು ಅದೇ ಇಲ್ಲಿ ಕತೆ ಕಟ್ಟಾಗ್ತದೆ ಅಥವಾ ಅರ್ಥ ಆಗುದಿಲ್ಲ, ಅನರ್ಥ ಆಗ್ತದೆ ಅಂತ ಹೇಳುವುದಕ್ಕೆ ನಾನು ಒಪ್ಪುದಿಲ್ಲ. ಅದನ್ನು ಒಳ್ಳೆ ರೀತಿಯಲ್ಲಿ ಕೂಡ ಪ್ರಸಂಗವನ್ನು ಅವರು ಬಿಂಬಿಸಬಹುದು. ಅದು ಕಲಾವಿದರ ಮೇಲೆ ಉಂಟು. ಇನ್ನೊಂದು ವಿಚಾರ ಯಾವುದು ನಮ್ಮ ಖರ್ಚಿನ ಬಗ್ಗೆ ನೋಡಿ, ನಂದು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಮಿಸ್ಟರ್ ನಿತಿನ್. ಯಾರ ಪರವಾಗಿ ಹೇಳುದಂತ ಭಾವಿಸಬೇಡಿ. ಕಲಾವಿದರಿಗೆ ಸಂಭಾವನೆ ಕೊಡುದು, ಸಂಬಳ ಕೊಡುದಲ್ಲ ಅಲ್ವಾ? ಅದನ್ನು ಕಮ್ಮಿ ಮಾಡುದ್ರಲ್ಲಿ ನಾನು ಒಪ್ಪಿಗೆ ಇಲ್ಲ. ಬಾಕಿಯ ಖರ್ಚಲ್ಲಿ ಹೋಗ್ತೇನೆ. ಬೇಕಿದ್ರೆ ಈಗ ಡೀಸೆಲ್ ಇಂಥದ್ದೆಲ್ಲ ಆಟೋಮೆಟಿಕ್ ಡೀಸೆಲ್ ಎಲ್ಲ ಕಮ್ಮಿ ಆಗ್ತದೆ. ಅದನ್ನು ಅವರು ಆಡಳಿತ ಮಂಡಳಿ ಪರಿಷ್ಕರಣೆ ಮಾಡಬಹುದು. ಹೊರತು ಕಲಾವಿದರಿಗೆ ಕೊಡುವುದರಲ್ಲಿ ನಾವು ಕಮ್ಮಿ ಮಾಡಿ ಕೊಟ್ರೆ ನಾಳೆ ಕಲಾವಿದನಿಲ್ಲದಂತ ಆಗುವಂತ ಪರಿಸ್ಥಿತಿ ಬರ್ಬೋದು. ಕಾಲಮಿತಿಗೂ ಇರ್ಲಿಕ್ಕಿಲ್ಲ, ಪೂರ ರಾತ್ರಿಗೂ ಇರ್ಲಿಕ್ಕಿಲ್ಲ. ನಡಿಬೇಕಲ್ಲ ಒಂದು, ಅವನಿಗೆ ಒಂದು ದಿವಸಕ್ಕೆ ಒಂದು ಇಷ್ಟೇ ಒಂದು ಖರ್ಚಿಗಿಂತ ಉಂಟಲ್ಲ. ನಾವು ಅದನ್ನು ಕಮ್ಮಿ ಮಾಡಿದ್ರೆ ಅದು ಹೇಗಾಗ್ತದೆ? ಸಂಭಾವನೆಯಲ್ಲಿ ಕಮ್ಮಿ ಮಾಡೋದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ನಾನು ಅದಕ್ಕೆ ಇದಿಲ್ಲ. ಬಾಕಿ ಇದ್ರಲ್ಲಿ ಯಾವ್ದು ಕಾಸ್ಟಿಂಗ್ ಅಲ್ಲಿ ಉಂಟು. ಈಗ ಎಕ್ಸಾಂಪಲ್ ನಾವು ಜನರೇಟರ್ ತಗೊಳ್ತೇವೆ, ಅದಕ್ಕೆ ಡೀಸೆಲ್ ಆಟೋಮೆಟಿಕ್ ಕಮ್ಮಿ ಆಗ್ತದೆ. ಅದನ್ನು ಪರಿಷ್ಕರಣೆ ಮಾಡಬಹುದು. ಹೊರತು ಬಾಕಿಯನ್ನು ಒಂದು ಮಾಡಿ ಮತ್ತೆ ಇದೆಲ್ಲ ನನ್ನ ಓವರ್ ಆಲ್ ಹೇಳುದಿದ್ರೆ ನಾನು ಕಾಲಮಿತಿ ಈಗಿನ ಪರಿಸ್ಥಿತಿಗೆ ಬಹಳ ಸ್ವಾಗತವಾದಂತ ವಿಚಾರ ಅಂತ ಹೇಳಿಕ್ಕೆ ಬಯಸ್ತೇನೆ ನಾನು. ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನೊಂದು ಇದರ ಮೇಲೂ ನಾನು ಮಾತಾಡೋನಲ್ಲ. ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಸರ್? ಶಂಕರ್ ಕುಂದರಿಂದ ಉಡುಪಿ. ನಮಸ್ಕಾರ ಸರ್. ನಮಸ್ಕಾರ. ಪಾತ್ರಲೆ ಸರ್. ಮೇರೆ ಹಿರಿಯ ಕಲಾವಿದ ವಿಶ್ವೇಶ್ವರ ಭಟ್ರಿಗೆ ಅಂಚನೆ ಸಂಚಾಲಕನ ದೇವಪ್ರತಿಷ್ಠೆಗೆ ಅಂಚನೆ ಇರುವೆ ರಾಚರಣೆಗಳಿಗೆ ನಿರುಪಯೋಗನ ನಿತಿನ್ ಸಾಲೆ ನಾವು ಉಡಲ್ಜಿ ಸೊಲ್ಮೇಲೆ ಸರ್ ಯಾನು ಏನು ಹೇಳ್ತೀನಿ ಬೇಡ. ಈ ಕಾಲಮಿತ್ರ ಯಕ್ಷಗಾನದ ಅಪ್ಪಿನೇ ಆಶೀರ್ವಾದ ಕೊಟ್ಟಿದ್ರಿಂದ ಅಣ್ಣ ಅಳ್ಬೇಕು ಚರ್ಚೆ ಅప్పుడు ಬಾರಿ ಉಡಲ್ ಜಿಂಚು ಬರೋದುಂಟು. ಯಾರಿಗೆ ಇಚ್ಛೆ ಪಡ್ಪೇನು ಬೇಡ. ಯಾರಲ್ಲ ಒಂದಕ್ಕೆ ಹೋದಿದೆ ಅಂದ್ರೆ ಶನಿಕತೆಗೆ ಮತ್ತೊಂದು ಅರ್ಥಧಾರಿ ಅದು ಹೋದಿತ್ತೆ. ಅಲ್ಪ ಕೆಲವು ತಪ್ಪು ಕಲ್ಪನೆ ಎಂಕಲ್ ಒಂಜಿ 10-12 ಗಂಟೆ ಇಡ್ಬೇಕ ಖಾಲಿ ಅವೇ ಕುಟುಂಬದಾಗ್ಲೇ ಮತ್ತೆ ಕೂತದ್ದು ತೂವನಾಗ ಒಂಜಿ ಕುಟುಂಬ 4-5 ಅಂತ ಇರ್ತದೆ. ಎಂಕಲ್ ಅರ್ಥ ಪಣ್ಣಾಗ ಏತು ಬೇಜಾರಾವದಿತ್ತು ಪಂಡ ಅವೇ ಎಂಕಲ್ ಕೆಲವು ಸರ್ತಿ ಮಧ್ಯಾಹ್ನನೇ ಶುರು ಮಾಡ್ತದೆ. ಶನಿವಾರ ಮಧ್ಯಾಹ್ನ ಶುರು ಮಾಡ್ತದ್ದು ಮಲ್ಪಡಗ ಏತು ಜನ ಇರ್ತೀರ ಅದಕ್ಕೆ ಏತು ಖುಷಿ ಆಗುತ್ತಿರ್ತದೆ. ಅಂಚದು ಒಂದು ಚರ್ಚೆ ಬೊಚ್ಚಿಂದು ಅಪ್ಪನ ಆಶೀರ್ವಾದ ಕೊಂಡ್ಬೇಕು. ನಾನು ಚರ್ಚೆ ಆಲ್ತನ ಪ್ರಶ್ನೆ ಇಚ್ಚಿ ಒಂದು ಖಂಡಿತ ಮುಂದುವರಿಯಲು ಬಂಡೆ ಎನ್ನಲ್ಲ ಒಂಜಿ ಹಾರೈಕೆ ಪ್ರತಿ ಒಂಜಿಲ್ಲ ಒಂದೇ ಮಾತಾಡ್ತು. ಯಕ್ಷಗಾನ ಕಟ್ಟಿದ ಯಕ್ಷಗಾನ ಒಂಜೇ ಆತು ಪ್ರತಿ ಒಂಜಿ ಬೇರೆ ಬೆಳೆಗಳಿಗೆ ಒಂಚೂರು ಬಂಗಾವು ದಾದ ಮಲ್ಪರ ಜಗ್ಲ ಬತ್ತ ಹೊಂದೊಂದ್ರೆ ಯಾವು ಒಂದು ಒಂಜಿ ಅದು ತಾಳೆ ಮಲ್ಲೆ ಕೂಟಗೂ ಐಕ್ ನೆಕ್ ಮತ್ತೆ ಪ್ರತಿಯೊಂದಕ್ಕೆ ಒಂದು ಹಾಕೊಂಡು ಕಂಡು ಎನ್ನ ಅನಿಸಿಕೆ. ಹಲೋ ಸರ್, ಇನ್ನ ಪುದರ್ದಾದ ಬಂಡರೆ ಶಂಕರ್ ಸರ್ ಇನ್ನ ಪಾತ್ರ ಒಂಜಿ ಪ್ರಾಮಾಣಿಕತೆ ಸರ್. ಒಂಜಿ ಪಾತ್ರ ಎಂಕ್ಲ ಒಂದುವೇ ಐನಿ ಪ್ರಶ್ನೆ ಪನಗ ಕಟೀಲು ಕ್ಷೇತ್ರ ಪನಗ ನಮ್ಮ ಆಟ ಪನ್ನಗ ಅವು ದೈವಿ ಶಕ್ತಿ ಉಪ್ಪುನಂಚಿನ ಆಟ ಕಟೀಲು ಅಪ್ಪನ ಆಟ. ಆ ಸಂದರ್ಭ ಈ ಒಂಜಿ ತೀರ್ಮಾನ ಬರ್ಪುಣು ಪನ್ನಾಗ ದೇವೇರ್ನ ಎದುರಕಲು ಪ್ರಶ್ನೆ ಮಲ್ದೆ ಪ್ರಾರ್ಥನೆ ಮಲ್ದೆ ದೇವೇರ್ ಕೊಡ್ತಿನಂಚಿನ ಅಪ್ಪಣೆ ದೇವೇರ್ ಕೊಡ್ತಿನಂಚಿನ ಒಂಜಿ ಆಜ್ಞೆ ಐತ ವಿಚಾರಡ್ ನಮ್ಮ ನಿಜವಾದ್ಲ ಚರ್ಚೆ ಮಲ್ಪನಂಚಿನ ಬಹಳ ಒಂಜಿನ ಮನ್ಪೇರ ಮುಜುಗರ ಆಪಿನಂಚಿನ ವಿಚಾರ ದಾಯಿ ಚರ್ಚೆ ದಿತ್ತ ಪನ್ನಾಗ ಸಾಮಾಜಿಕ ಜಾಲತಾಣದ ಬಹಳಷ್ಟು ಚರ್ಚೆ ಆവുന്നുണ്ട് ಸರ್ ಈ ವಿಚಾರಡ್. ಆ ಚರ್ಚೆ ಆ ದಾಯಿ ಚರ್ಚೆ ಅಂಡ್ ಆಯ್ತ ಪಿರೌಡುಪ್ಪುನಂಚಿನ ನಿರ್ಧಾರ ಪಿರೌಡುಪ್ಪುನಂಚಿನ ಅನಿವಾರ್ಯ ಕಾರಣ ಏತೋ ಜನ ಗೊತ್ತುಜಿ ಐಕ ಬೋಡಾದ ಒಂಜಿ ಪಾರದರ್ಶಕವಾದ ಪಡವಂಚಿನ ವಿಚಾರ ನಿಮಿತ್ತ ಕಾರ್ಯಕ್ರಮ ಸರ್ ಅವೇ. ಎಸ್ ಸೋಲ್ಮೆ ಅಪ್ಪನ ಶಕ್ತಿ ನಿರ್ಧಾರ ನಿಜ ಸೋಲ್ಮೇಲ್ ಸರ್ ಸೋಲ್ಮೇಲ್. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತಷ್ಟು ಕರೆಗಳಿವೆ. ಬಿಫೋರ್ ದಟ್ ಮತ್ತೊಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಾನು ಪುತ್ತೂರು ತಾಲೂಕು ಮಾಡವ್ ಕಟ್ಟೆ ಅಯ್ಯಪ್ಪ ಭಕ್ತ ವೃಂದ ವತಿಯಿಂದ ನಾವು 10 ವರ್ಷದಿಂದ ಒಂದು ಸೇವೆಯನ್ನು ಮಾಡ್ತಾ ಇದ್ದೇವೆ. ಜನವರಿ 14ಕ್ಕೆ ನಮಗೆ ಫಿಕ್ಸ್ ಡೇಟ್ ಕೊಟ್ಟಿದ್ದಾರೆ.
ನಮ್ಗೆ ಕಾಲನೀತಿ ಅಂದ್ರೆ ಬಹಳ ನಾವಂದ್ರೆ ಊರಿನ 10 ಸಮಸ್ತರು ಸೇರಿಕೊಂಡು ಮಾಡುವಂತ ಇದೊಂದು ದೇವರ ಸೇವೆ. ಎಲ್ಲರ ಒಂದು ಅಭಿಪ್ರಾಯ ಏನಂತ ಹೇಳಿದ್ರೆ ನಾವು ಒಂದು ಅದೇ ಕಾಲನೀತಿ ಒಳಗೆ ಆದ್ರೆ ಒಂದಷ್ಟು ಜಾಸ್ತಿ ಸಂಖ್ಯೆ ಸೇರ್ತಾರೆ. ಒಟ್ಟು ನಾವು ಮಾಡುವ ಸೇವೆಯು ದೇವಿಗೆ ಅರ್ಪಣೆ ಆಗ್ಬೇಕು ಮೊದಲಾಗಿ. ನಿಜ ನಿಜ. ನಾವು ದೇವಿಯ ಮೇಲಿನ ಒಂದು ಭಕ್ತಿಯಿಂದ ಈ ಒಂದು ಸೇವೆಯನ್ನು ಮಾಡುವಂತದ್ದು. ನಿಜ ನಿಜ. ನಮಗೆ ಈ ಕಾಲಮಿತಿಯೊಳಗೆ ಆದ್ರೆ ಬಹಳಷ್ಟು ಅನುಕೂಲ ಆಗ್ತದೆ ಅಲ್ವಾ? ನಿಜ ನಿಜ ನಿಜ. ಅಂದ್ರೆ ಚರಣಕ್ಕೆ ವಂದಿಸುತ್ತಾ ಇದು ದೇವಿಯ ಒಂದು ನಮಗೆ ಪೂರ್ಣ ಅನುಗ್ರಹ ಸಿಗುವುದಾದ್ರೆ ಕಾಲನೀತಿಗೆ ನಾವು ಬದ್ಧ. ಯಾಕೆಂತ ಹೇಳಿದ್ರೆ ಒಂದಷ್ಟು ಜನರನ್ನು ಸೇರಿಸಬೇಕಾದ್ರೆ ನಾವು ವ್ಯವಸ್ಥೆಗಳನ್ನು ಸರಿ ಮಾಡ್ಲಿಕ್ಕಾಗ್ತದೆ. ಅದೇ ನಿತಿನ್ ಸರ್, ಅದೇ ನಾವು ಎಲ್ಲ ಊರಿನವರ ನಮ್ಮ ಅಭಿಪ್ರಾಯ ಏನಂತ ಹೇಳಿದ್ರೆ ಕಾಲನೀತಿಗೆ ನಾವು ತಯಾರಿದ್ದೇವೆ. ಅಂದ್ರೆ 10 ವರ್ಷದಿಂದ ತಾವು ಆಟ ಆಡಿಸ್ತಾ ಇದ್ದೀರಲ್ಲ ಸರ್? ಹೌದು ಸರ್. ಓಕೆ. ಹಾಗಿದ್ದಾಗ ತಮ್ಗಳಿಗೆ ಗೊತ್ತಿದೆ ಯಾವ ರೀತಿ ಜನರು ಸೇರ್ತಾರೆ ಅಲ್ಲಿ, ಅಷ್ಟು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತೀರಾ ಅಂತ ಬಂದಾಗ ಎಸ್, ತಮ್ಮ ಒಂದು ಅಭಿಪ್ರಾಯಕ್ಕೆ ಯಾವತ್ತೂ ಕೂಡ ಮನ್ನಣೆ ಇದೆ ಸರ್. ಥ್ಯಾಂಕ್ ಯು ಧನ್ಯವಾದಗಳು ಸರ್, ಧನ್ಯವಾದಗಳು. ಜೊತೆಗೆ ಅನೇಕ ಜನರು ಕಾಲಮಿತಿಗೆ ಒಪ್ಪಿಗೆಯನ್ನ ಸೂಚಿಸ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಒಂದು ವಿಚಾರ ಆಸರಣವರು ಲಾಸ್ಟ್ ಟೈಮ್ ತಾವು ಕೂಡ ಹೇಳಿದ್ರಿ ಅನ್ನುವಂಥದ್ದು, ಕಟೀಲು ತಾಯಿ ರಾತ್ರಿ ಪೂಜೆ ನಂತರ ಕಟೀಲು ಮೇಳದ ಯಕ್ಷಗಾನವನ್ನ ನೋಡ್ಲಿಕ್ಕೆ ಹೋಗ್ತಾಳೆ. ಈ ಸಂದರ್ಭ ಕಾಲಮಿತಿ ಆಟ ಅಂತ ಬಂದಾಗ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ನಾನು ಇದನ್ನ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಅದನ್ನೇ ಹೇಳಿದ್ನ, ದೇವರಿಗೂ ಕಾಲಕ್ಕೆ ದೇವರು ವ್ಯತ್ಯಾಸವನ್ನು ಮಾಡ್ತಾ ಹೋಗ್ತಾರೆ ಅನ್ನೋದಕ್ಕೆ ನಾನು ಗೋವರ್ಧನಗಿರಿ ಉದಾಹರಣೆ ಹೇಳಿ. ಈಗ ಅದಕ್ಕಿಂತ ಮೊದಲು ದೇವರ ಅವತಾರ ಆಗ್ಲಿಲ್ವಾ? ರಾಮ ಅವತಾರ ಆಗ್ಲಿಲ್ವಾ? ಕೃಷ್ಣ ಅವತಾರ ಇರುವಾಗ್ಲೂ ಪರಶುರಾಮ ದೇವರು ಇರ್ಲಿಲ್ವಾ? ಅಷ್ಟವರೆಗೆ ಇಂದ್ರಯಾಗವೇ ಆಗ್ತಿತ್ತು. ಗೋವುಗಳ ರಕ್ಷಣೆಗಾಗಿ ಇಂದ್ರಯಾಗವೇ ಆಗ್ತಿತ್ತು. ಅದರ ಬದಲು ಗೋವರ್ಧನಗಿರಿಗೆ ಪೂಜೆ ಮಾಡಬೇಕು ಅಂತ ಕೃಷ್ಣ ದೇವರು ಹೇಳಿದ್ರು. ಹೌದಾ? ಆವತ್ತಿನ ನಂತರ ಗೋವರ್ಧನಗಿರಿಗೆ ಪೂಜೆ ಅಂತ ಆರಂಭ ಆಯಿತು. ಸತ್ಯವಾಗಿ ಹೇಳುವುದಾದ್ರೆ ಬಹಳ ಹಿಂದೆ ಇದ್ದಂತಹ ಎಲ್ಲ ಗೋವುಗಳ ವಧೆಯನ್ನು ನಿಲ್ಲಿಸಿದ್ದ ಕೃಷ್ಣದೇವರು. ಆದ್ದರಿಂದ ಅಂತಹ ಹಲವಾರು ವ್ಯತ್ಯಾಸಗಳನ್ನು ಕಾಲಕ್ಕೆ ದೇವರೇ ಮಾಡ್ತಾರೆ. ಹಾಗಾಗಿ ನಾವು ಆ ನಂಬಿಕೆಯಲ್ಲಿ ಇದ್ದವರೇ, ಇಲ್ಲ ಅಂತ ಹೇಳಿಲ್ಲ. ಸತ್ಯವಾದಂತಹ ನಂಬಿಕೆಯಲ್ಲೇ ನಾವು ಮಾತಾಡ್ತಿದ್ದದ್ದು, ಸುಳ್ಳು ಹೇಳಿದ್ದಲ್ಲ. ಆ ದೇವರಿಗೆ ಈ ಭಕ್ತಾದಿಗಳನ್ನು, ಪ್ರೇಕ್ಷಕರು ಭಕ್ತಾದಿಗಳೇ, ಅವರನ್ನು ಸೆಳೆದು ಸರಿಯಾದ ದಾರಿಯಲ್ಲಿ ಕೊಂಡು ಹೋಗ್ಬೇಕು. ಯಾಕಂದ್ರೆ ದಾರಿ ತಪ್ಪಬಾರದು. ಈಗ ನಾವು ವರ್ತಮಾನದ ವ್ಯವಸ್ಥೆಯಲ್ಲಿ ಈ ಸಿನಿಮಾಗಳು, ಇಂಟರ್ನೆಟ್ಗಳಿಂದಾಗಿ ಮಕ್ಕಳು ದಾರಿ ತಪ್ತಾ ಇದ್ದಾರೆ. ಮಕ್ಕಳು ದಾರಿ ತಪ್ಪದಾಗೆ ರಾಮನಾಗೆ ವಿವರಿಸಬೇಕು, ರಾವಣನಾಗೆ ವಿವರಿಸಬೇಡಿ ಅಂತ ಹೇಳಲಿಕ್ಕೆ ಯಕ್ಷಗಾನ ಪ್ರಧಾನ ಮಾಧ್ಯಮ. ಆದ್ದರಿಂದ ದೇವರೇ ಇದನ್ನು ಯಾಕೆ ಮಾಡಿರಬಾರ್ದು? ಆ ರೀತಿಯಾಗಿ ದೇವರೇ ಮಾಡಿದ್ರಿಂದ, ಅದು ದೇವರ ಪ್ರಶ್ನೆಯಲ್ಲೇ ಆ ವಿಚಾರ ಬಂದದ್ರಿಂದ ದೇವರು ಹೋದ ವರ್ಷವೂ ಕೊರೋನಾ ಸಂದರ್ಭದಲ್ಲಿ ಯಕ್ಷಗಾನ ನೋಡ್ಲಿಕ್ಕೆ ಹೋಗಿದ್ದಾರೆ, ಈ ವರ್ಷವೂ ಹೋಗ್ತಾರೆ. ನಿಜವಾದ ಮಾತಿಗೆ ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಸರ್? ಮಧುಸೂದನ್ ಕಟೀಲ್ ಬಂದಿದೆ. ನಮಸ್ಕಾರ ಮಧುಸೂದನ್ ರೇ, ಪಾತ್ರಲೆ ಸರ್. ನಮಸ್ಕಾರ. ದಯಪಂಡ ಜನಕ್ಕೆ ಏರ್ನ ಬರೋದಿಲ್ಲ ಪಾತ್ರ ಕಟೀಲ್ ಬಂದದ್ದು. ಯಾನ್ ದಯಪಂಡ 3 ಗಂಟೆ 4 ಗಂಟೆಗೆ ಹೆಚ್ಚಿನ ದಿನ ಆಟ ಕಟ್ಟಿಲ್ಲ ಅಂತ ಹೋಗ್ತಾರೆ. ಕಟ್ಕೊಟ್ಟು ಆಟ ಅಂತೆಲ್ಲ ಹೋಗ್ತಾರೆ. ಆಂಡ ಇಲ್ಲಿ ಮನಸ್ಸಿಗೆ ಬೇಜಾರಾಗಿ ಒಂದಿನ ಕೊಟ್ಟು 10 ಜನ ಪೇರು 3 ಗಂಟೆ ಕೊಟ್ಟು ಕೊಂಚ ಕೊಟ್ಟು 15 ಜನ ಪೇರು ಅವ್ರಿಗೆ ಯಾವ್ದು ವೇಷದಲ್ಲೂ ಕತೆ ಪಾತೆ ಅರ್ಥ ಪಾತ್ಯದಲ್ಲ ಪಾತ್ಯ ಪ್ರಸಂಗ ಮುಗಿ ಕೊಡ್ಬಾರ್ದು ಪಾತ್ಯ ನಮ್ಮದು ಆಗಲ್ಲ ಮನಸ್ಸದ ಬೇನಾಗ್ಲೇ ಗೊತ್ತು ಅಂತ ಆಟದಲ್ಲ ಅಂತೇನೆ ಮೈಸೂರು ಹೋದ ಹಣಗೆ ಅರ್ಧ ಜನ ಕೊಂಬೋಪೇರು ಅವೇ 12 ಗಂಟೆಗೆ ಆಟ ಮುಗಿನ ಪೂರ ದೂರ ಹೋಗಿದ್ದಾರೆ. ಇರ ಬಗ್ಗೆ ಎಲ್ಲ ಪಾತ್ಯ ಅಪ್ಪೇನ ಆಶೀರ್ವಾದ ಎಂಚಿನ ದಂಡ ವಂಚಿನ ಆವಡಿ ಒಂದು ವೇಳೆ ಕಟೀಲ್ ಅಪ್ಪೆಗೆ ಒಂದು ಇಷ್ಟ ಇದ್ದಿಲ್ಲ ಅಂಡ ನಾನು ಹೋಯ್ತಾರಿಲ್ಲ ದೋಷ ಬೈದೋಡು ಅಂದಪ್ಪ ಒಂದು ಅಪ್ಪನ ಸೇವೆ ಪೂರ ಮುಗಿತದ್ದು ಮಂಗಲ ಅಂತಂದ್ರೆ ಮೇಳ ಹೆಂಗಿಲ್ಲ ತೂತ ಅವಾಗ ಕಟೀಲ್ ಅಪ್ಪೆಗೆ ಹಾಕೊಂಡು ನನಗೆ ಏನೆಲ್ಲ ಸೈಟ್ ಅಭಿಪ್ರಾಯ ಪಾತ್ರೆ ನೀತಿ ದೇವರಿಗೆ ಎದುರು ಕೊಡ್ರೆ ಅಪ್ಪನ ಬರವಾದ ಪಾತ್ರೆ ಏನ ಬರವಾದ ಪಾತ್ರೆ ಅಪ್ಪನ ಪರವಾದ ಪಾತ್ರೆ ಜನ ಒಂದು 10 ಜನ 15 ಜನ ಇಂಕ್ಲೇವ್ ಜಿಂಜ ಬೇಜಾರಾಗು ಜನ ಒಂದು ಜಿಂಜ ಪ್ರೇಕ್ಷಕರಿಗೆ ಸಂಬಂಧಿಸಿದ ಯಾಪನದನ್ನು ಅವರನ್ನೇ ಗೊತ್ತ ಕಾಂಡ ದಿಕ್ಕು ತಿಂಗಳು ದಿಕ್ಕು ಬೇಕು ಆಂಡ ಜನ ವೇಷದಾಗ್ಲಿ ಅವಳು ಇಷ್ಟವನ್ನ ಜನ ಬೋಡಾಗ್ಲಿ ಆ ರಂಗೋಡ್ ರಂಜಿತನಾಗ ಒಂದು ಜನ ಎದುರಿತ್ತು ನಗ್ಲೇರ ಖುಷಿ ಅತ್ತೆ ಅಲ್ಪೊಂಜಿ 2 ಜನ 10 ಗಂಟೆ ಬಿಟ್ಟು ಕಟೀಲ್ ಹತ್ತಿರ ಹೋಲ್ ಫುಲ್ ಜನ
ದೇಮಾತ್ಮೆ ವಿದಯ ಆಟ ಅಂದ್ರೆ ಮೈಂಡ್ ಹೋದ್ರೆ ಜನ ನಿಜ ಮೈಂಡ್ ಹೋದ್ರೆ ಜನ ಜರ್ದ ವಾಚಿಲ ಮುಕ್ಕಲ್ ವಾಚಿ ಪ್ರಕರಣ ಬೊಕ್ಕೋದು ಕರೆಕ್ಟ್ 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 ಅಣ್ಣ ಮಹಿಷ ಮದ ಆಯ್ಬೋಕ ಮಾತಾಡ್ಲ ಪೋಪೇರು ದಪ್ಪಗ ಕುರ್ಸುಪ್ರ ಕಾಲಿ ಉಪ್ಪುಣು ಅತೆ ಹೊಸತ್ತುಲ್ಲ ವಿದಯ ಬೊಮ್ಮಾಯಿ ಬೈದಿನ ಆಟ ಮುಗಿದು ಹೋಗಿ ನಿನ್ನೋರು ಆ ಜನಗಳ ಪೋಪೇರು ಆಟ ನಿಜವಾದ ಕತೆ ಪುಲ್ ಬೊಕ್ಕಲ ಜಿಂಜ ಉಂಟು ಮುಕ್ಕಾಲು ವರ್ಷ ಆಟ ಬೊಕ್ಕೊಂಡು ಅದು ಎಂಗ್ಲು ಪುಲ್ಲೆ ಬಿಡಲು ಕೂತಿನಾಗ್ಲಿ ಎಂಗ್ಲು ಎಕ್ಲ ಉಂಡಿ ಅನ್ನ ಅಪ್ಪಗೆ ಹೆಚ್ಚಿನ ತೊಯ್ದು ಬರ್ಬ ನಾವು ಸತ್ಯ ಕರೆಕ್ಟ್ ಕರೆಕ್ಟ್ ಅದು ನಾಳೆ ದೋಷ ಇದ್ದು ಗೋಚರಿದ ಲಾಕ್ಡೌನ್ ಡೇಟೆ ಬರಲು ಆಟ ಆಗ್ತದೆ ಮೇಳ ಆಗ್ತದೆ ಆ ದೋಷ ಅಲ್ಲ ಬೈ ಎಸ್ ಸರ್ ಸೋಲ್ಮೇಲು ಸರ್ ನಿರ್ಧಾರ ತಪ್ಪಿತ್ತಲ್ಲ ಸಾರಿ ಎಸ್ ಸರ್ ಸೋಲ್ಮೇಲು ಸರ್ ಜಿ 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 ಥ್ಯಾಂಕ್ ಯು ಸೋಲ್ಮೇಲು ಕುಡಂಜಿ ಕೊಲಗಳೇರ ಹಲೋ ಸರ್ ನಮಸ್ತೆ ಹಲೋ ನಮಸ್ತೆ ನಮಸ್ತೆ ಸರ್ ಇರ್ನ ಬುಧರ್ ಒಳಪಡ್ದು ಸರ್ ನಾವು ಸುಳ್ಳಿ ಹೊಡ್ತು ಬಾಲಣ್ಣಗೌಡ ಅಂತ ಬುಧರ್ ಸುಳ್ಳಿ ಹೊಡೆದು ಬಾಳಣ್ಣಗೌಡರು ನಮಸ್ತೆ ಸರ್ ಪಾತರ್ಲೆ ಸರ್ ಪಾತರ್ಲೆ ಗೌಡ್ರೆ ನಮಸ್ತೆ 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 ಪಾತರ್ಲೆ ಸರ್ ಕೇಳೋಡು ಸರ್ ಕಾಲನೀತಿದ ಬಗ್ಗೆ ಅದು ಪಾತ್ರೆಯನ್ನು ಕೇಳೋದುಳ್ಳೆ ಒಂದು ಹಲೋ ಪಲ್ಲೆ ಸರ್ ಕೇಳೋಡು ಸರ್ ನಮಸ್ಕಾರ ಪಳ್ಳೆ ಸರ್ ಕಾಲನೀತಿದ ಬಗ್ಗೆ ಮಾತಾಡೋದಿಲ್ಲ ಅದು ಪೂರ ಸರಿಯಾದ ಇಷ್ಟು ಮಾತ್ರ ಪಟ್ಟಣವೇ ಪೂರ ಸರಿ ನಾನು ಸರಿ ಎಡ್ಡೆ ಅವು ಎಡ್ಡೆ ಅದೇ ಎಡ್ಡೆ ಅಂದ್ ಬಂದ್ಪಾರು ಒಂದು ನಿಮಿಷ ಅದು ಇಷ್ಟ ಮಾತ್ರ ಪೂರ ಸರಿ ಎಡ್ಡೇನೆ ಅಂತ ಎನ್ನೊಂದು ಅನಿಸಿಕೆ ಅಂತ ಗೊತ್ತದ ಪಲ್ಲೆ ಚೌಕಿ ಪೂಜೆ ಇಟ್ಟುವರೆಗೆ ಪ್ರಸಂಗ ಸುರಾಗ 10 ಕಾಲ ಹಾಕೋದು ಪ್ರಸಂಗ ಸುರಾಗ 5 ಚೌಕಿ ಪೂಜೆ ಒಂದು 8ಕ್ಕೂ ಶುರು ಮಾಡ್ತದೆ ಬಾಕಿ ಒಂದು ಪ್ರಸಂಗಗಳು ಮಾತ್ರ ಒಂದು 9ವರೆಗೆ ಶುರು ಹಾಕ್ಲಿಕ್ಕೆ ಮಾಡ್ತದ ಒಳ್ಳೆ ಹಾಕೋಣ ಹೋಗೋಣ ಇವ್ರಿಗೆ ಏನಾಗ್ತದೆ ಚೌಕಿ ಪೂಜೆ 8 ಗಂಟೆ 8:30 ಅನಿಸಿಕೆ ಅದೇ ಸೊಲ್ಮೇಲೆ ಈಜಿ ಅವನಿ ಬಾರಿ ಅಭಿಮಾನದ ಪಣ್ಣಂಚಿನ ಪಾತ್ರ ಸೊಲ್ಮೇಲೆ ಸರ್ ಯಕ್ಷಗಾನದ ತೂಪಿನ ಆಸಕ್ತಿ ಹೆಚ್ಚು ಅಂಜಪ್ಪನಾಗ ನನಂಚೂರು ಹೆಚ್ಚು ತೋಡು ಒಂದು ಆಸೆ ಇಡೀ ರಾತ್ರಿ ಆಟ ಆಪಣ ವಿಷಯ ನಮ್ಮ ದಂಡ ಕೂಡ ರಂಜು ಯೋಚನೆ ಮಲ್ಪರಿತನ ವಿಷಯ ಒಂದು ಈ ಚರ್ಚೆ ಮಲ್ಪಡ ನೆಂಚಿನ ವಿಚಾರ ಪನ್ನಗ ಒಂದು ಅವೇತು ಚೆನ್ನಾಗಿ ಗೊತ್ತಿದೆ ಸಾಮಾಜಿಕ ಜಾಲತಾಣದ ಪಾತ್ರ ಇರತ್ ಆಟದ ನಿಜವಾದ ಅಭಿಮಾನ ನಕ್ಲೆಗ ಈ ವಿಚಾರ ಗೊತ್ತುಪ್ಪ ಅಂದ್ ದಯಪನ ಕಲಾವಿದರು ಪನ್ಪೇರು ಒಂದು ಯಕ್ಷಗಾನ ಮೇಳಡ್ ಬೆನ್ನಿ ಬೆಲ್ತಿನಕ್ಕೂ ಪನ್ಪನಂಚಿನ ಪಾತ್ರ ರಾತ್ರಿ ಮಹಿಷಾಸುರ ವಧೆ ಆಯ್ಬೊಕ್ಕ ಉಪ್ಪು ನಂಚಿನ ಜನಕ್ಕೂ ಭಾರಿ ಕಡಿಮೆ ಇಂಕುಲ ತೂತಿನ ಕುಲೆ ಕಾಲಿ ಕುಡ್ಸು ಮಸ್ತು ಉಪ್ಪುಂಡು ಆಯ್ತು ನಡುಟು ನಿಜವಾದ ಯಕ್ಷಗಾನ ಅಭಿಮಾನಕ್ಕೂ ಕುಲೊಂದು ಒಂದು ಪೇರು ಒಂದು ಏಪಲ ಆರ ಬಲ್ಲಿ ಈ 14 ಗಂಟೆ ಮುಟ್ಟ ಯಕ್ಷಗಾನ ಉಂಡು ಪನಗ ಮಸ್ತು ಪ್ರೇಕ್ಷಕ ವರ್ಗ ತಿಕ್ವೇರು ಪಂಪಂಚಿನ ವಿಚಾರ ಈ ಒಂಜಿ ವಿಚಾರನ ಪನೋಡ ಹಾಕೊಂಡು ಸರ್ ದಾದ ಪಂಪ ಎಸ್ ಸರಿಯಾದ ಒಂದು ವಿಚಾರ ಯೋಚನೆ ಮಾಡಲಿಕ್ಕಿದ್ರೆ ಶಾಸ್ತ್ರದಲ್ಲಿ ಹೇಳುವಂತಹ ಮಾತು ಕಾವ್ಯಸ್ಯ ಪ್ರಯೋಜನಂ ಹಿ ರಾಜಕುಮಾರಾನಾಂ ವಿನೇಯಾನಾಂ ರಾಮಾದಿವತ್ ಪ್ರವರ್ತಿತವ್ಯಂ ನ ರಾವಣಾದಿವತ್ ಇತ್ಯಾದಿ ಕೃತ್ಯಾಕೃತ್ಯ ಪ್ರವೃತ್ತಿ ನಿವೃತ್ತ್ಯುಪದೇಶ ಅಂತ ಹೇಳಿದರೆ ಇದರ ಉದ್ದೇಶ ಪ್ರಧಾನವಾಗಿ ಈ ವೇದಗಳಿಂದ ಹೊರತಾದಂತಹ ಪುರಾಣ ಅಥವಾ ಕಾವ್ಯಗಳನ್ನು ಯಾವ್ದರ ಪ್ರಯೋಜನ ಏನು ಅಂತ ಕೇಳಿದರೆ ಹೆಚ್ಚು ರಾಜಕುಮಾರಾನಾಂ ವಿನೇಯಾನಾಂ ಹೇಳಿದರೆ ಹೆಚ್ಚು ಕಲ್ತವರಲ್ಲ ಆದರೆ ಒಳ್ಳೆಯವರು ಅಂತ ಯಾರಿದ್ದಾರೋ ಅವರಿಗೆ ರಾಮನ ಹಾಗೆ ವ್ಯವಹರಿಸಬೇಕು ರಾವಣನ ಹಾಗೆ ವ್ಯವಹರಿಸಬಾರ್ದು ಎನ್ನುವ ವಿಚಾರದಲ್ಲಿ ಬೇಕು ಬೇಡಗಳನ್ನು ಸರಿಯಾಗಿ ತಿಳಿಸುವಂಥ ಉಪದೇಶಿಸುವಂತಹ ಒಂದು ಮಾಧ್ಯಮ ಅಂತ. ಆದ್ದರಿಂದ ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅದಕ್ಕೆ ಬೇಕಾದ್ರೆ ನಾವು ಹೇಳ್ಬೋದು. ನಮ್ಮ ದಕ್ಷಿಣ ಕರಾವಳಿಯಲ್ಲಿ ಯಾರಿಗೂ ರಾಮಾಯಣ ಮಹಾಭಾರತ ಓದಿ ಬಂದದ್ದಲ್ಲ, ಯಕ್ಷಗಾನವನ್ನು ನೋಡಿಯೇ ಬಂದ. ಹೌದಾ? ಅದು ನೆಕ್ಸ್ಟ್ ಜನರೇಷನ್ಗೆ ಪ್ರವಹಿಸಬೇಕು. ಹೇಳಿದ್ರೆ ಹೆಚ್ಚು ಪ್ರೇಕ್ಷಕರು ಇನ್ನು ನೋಡ್ಬೇಕು. ಮೊದಲಿಗಿಂತ ಪಾಪ್ಯುಲೇಷನ್ ಹೆಚ್ಚೆ ಈಗ. ಹಾಗಾಗಿ ಹೇಗೆ ಕಡಿಮೆ ಆಯ್ತು ನೋಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಮೊದಲಾದ್ರೆ ಕೃಷಿ ಮಾತ್ರ ನಾವು ಹೋಗ್ತೇನೆ. ಈಗ ಕೃಷಿ ಅಲ್ಲ, ಅವರು ಬೆಳಿಗ್ಗೆ ಎತ್ಕೊಂಡು ಬ್ಯಾಂಕಿಗೆ ಹೋಗ್ಬೇಕು. ಅವ ಇಡೀ ರಾತ್ರಿ ಆಡಿ ನೋಡಿದ್ರೆ ಬ್ಯಾಂಕಿಗೆ ಅಲ್ಲಿ ಲೆಕ್ಕ ಮಾಡೋದು ಹೇಗವ? ಆಗುದಿಲ್ಲ. ಈ ಜನರ ಉದ್ಯೋಗಗಳಲ್ಲಿ ವ್ಯತ್ಯಾಸ ಆದಾಗ ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿಗಳಿಗೆ ನೋಡ್ಲಿಕ್ಕೆ ಆಗುದಿಲ್ಲ. ವಿದ್ಯಾರ್ಥಿಗಳು ಮನೆಯಲ್ಲಿ ಇದ್ರೆ ತಂದೆ ತಾಯಿಗೂ ಬರ್ಲಿಕ್ಕೆ ಆಗುದಿಲ್ಲ, ಓದುದಿಲ್ಲ ಮಗ. ಆ ವ್ಯತ್ಯಾಸ ಮೊದಲು ಆದ್ರೆ 8-10 ಜನ ಇದ್ರು, ಮಗನೊಂದಿ ತೂರಲ್ಲ ಆಟ ತೂದು ಬರಪೆ ಅಂತ. ಈಗ ಆಗ ಇಲ್ಲಿಗೆ ಆಗುದಿಲ್ಲ, ಅವನೇ ನೋಡ್ಬೇಕು, ತಂದೆ ತಾಯಿಗಳು ನೋಡ್ಬೇಕು. ಆಗದಿರುವಾಗ ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಆಗ್ತದೆ. ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಆದ್ರೆ ಯಕ್ಷಗಾನದ ಮೂಲ ಉದ್ದೇಶವೇ ಇಲ್ಲವಾಗ್ತದೆ. ಯಕ್ಷಗಾನದ ಮೂಲ ಸ್ವರೂಪ ಉಳಿಬೇಕು ಹೇಗೋ ಮೂಲ ಉದ್ದೇಶ ಉಳಿಬೇಕು. ಸ್ವರೂಪ ನಿರ್ಣಯ ಆಗುವುದು ಉದ್ದೇಶಕ್ಕೋಸ್ಕರ. ಆ ಮೂಲದ ಉದ್ದೇಶವನ್ನು ಈಡೇರಿಸಬೇಕಾದ ಅನಿವಾರ್ಯತೆ ಇದರಿಂದ ಪ್ರೇಕ್ಷಕರನ್ನು ಆಕರ್ಷಿಸುವುದು ಯಕ್ಷಗಾನಕ್ಕೆ ಅನಿವಾರ್ಯ. ಆದರೆ
ಅದನ್ನು ಬೇಡದ್ದು ಮಾಡಿ ಅಲ್ಲ. ಕರೆಕ್ಟ್ 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 ಕರೆಕ್ಟ್. ಅದಕ್ಕೆ ಏನಾದರೂ ಡಿಸ್ಕೋ ಡ್ಯಾನ್ಸ್ ಸೇರಿಸಿ ಮತ್ತೊಂದು ಸೇರಿಸಿ ಅಥವಾ ಚುಂಬನ ಕಿಸ್ ಕೊಡುವುದು ಸೇರಿಸಿ ಅಲ್ಲ. ಅದರಲ್ಲಿ ಉಂಟು ಕಾವ್ಯ ದೋಷಗಳು ಉಂಟು, ಇದೆಲ್ಲ ಮಾಡಬಾರ್ದು ಉಂಟು. ದೂರ ಹಾಕುವ ನಮ್ಮದು ಹೋಗಿದ್ದ ಮುಂದಿಷ್ಟು ಲೀಸ್ಟ್ಗಳು ಉಂಟು, ಅದೆಲ್ಲ ತೋರಿಸ್ಬೋದು. ಇದು ಕಾವ್ಯ ದೋಷ ಅಂತ, ಅದು ಶಾಸ್ತ್ರದಲ್ಲಿ ನಿರ್ಣಯ ಆದದ್ದು. ಬಹುಶಃ ಕಲಾವಿದರ ಪಾಯಿಂಟ್ ಆಫ್ ವ್ಯೂ ಬಂದರೂ ಕೂಡ ಎಲ್ಲೋ ಒಂದ್ ಕಡೆ ಬಹಳಷ್ಟು ಬೇಸರ ಆಗುತ್ತೆ. ಅಂದ್ರೆ ತಾವು ಹೇಳಿದ್ರಿ ಸರ್, ಯಾಕಂದ್ರೆ ಪ್ರೇಕ್ಷಕ ವರ್ಗ ಬಹಳಷ್ಟು ಕಡಿಮೆ ಇದ್ರೆ ತಮಗೂ ಕೂಡ ಬೇಸರ ಆಗುತ್ತೆ. ಸಹಜ, ಯಾರಿಗೆ ಆದರೂ ಕಲಾವಿದ ಅರ್ಥ ಸಹೃದಯ ಶ್ಲಾಘ್ಯ ಅಂತಿರೋದು. ಸಹೃದಯರಿಗೆ ಇಷ್ಟವಾಗುವಂಥದ್ದು ಕಾವ್ಯದ ಪ್ರಧಾನ ಪ್ರಯೋಜನ. ಕಲಾವಿದರು ಅವರು ಕವಿಗಳು. ನಾವು ಯಕ್ಷಗಾನದ ಕಲಾವಿದರು ಹೇಳಿದ್ರೆ ಬೇರೆ ಮೇಳದಾಗಲ್ಲ, ಇದು ಬೇರೆ ಕಾವ್ಯದಾಗಲ್ಲ. ಯಕ್ಷಗಾನದ ಕಾವ್ಯದಲ್ಲಿ ಕಲಾವಿದರು ಕವಿಗಳು. ಅದಕ್ಕೆ ಸರಿಯಾಗಿ ಅವರು ಸ್ಪಾಂಟೇನಿಯಸ್ ಆಗಿ ಕುಣಿಬೇಕು. ಸ್ಪಾಂಟೇನಿಯಸ್ ಅರ್ಥ ಅವರು ಆ ಅರ್ಥ ಬರಬೇಕಾದ್ರೆ ಸಹೃದಯ ಆದ್ರೆ 4 ಜನ ಇದರಲ್ಲಿ ಇರಬೇಕು, ಅವ್ರು ನೋಡ್ಬೇಕು, ಅವರು ಆಸ್ವಾದಿಸ್ಬೇಕು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅವಾಗ ಮತ್ತಷ್ಟು ಉತ್ತೇಜನ. ಒಳ್ಳೆ ಪ್ರೇಕ್ಷಕರಿದ್ರೆ ಈಶ್ವರನ ವೇಷ ಬೇರೆ ರೀತಿ ಆಗ್ತದೆ. ಪ್ರೇಕ್ಷಕರಿಲ್ಲ ಇದ್ರಲ್ಲ, ಅವರಿಗೆ ನಾನು ಬೈಯುವುದಲ್ಲ, ನಿಜವಾದ ಪ್ರತಿಯೊಬ್ಬನ ಸೈಕಾಲಜಿ. ನೀವು 100% ಕೇಳಬೇಕು. ಯಾಕಂದ್ರೆ ನಾನು ಜನರ ಮುಂದೆ ಕೆಲವು ಅಭಿಪ್ರಾಯಗಳನ್ನು ಇಡ್ಲೇಬೇಕು, ಕಲಾವಿದರಾಗಿ, ಆಟದ ಮುಖ್ಯಸ್ಥರಾಗಿ. ಯಾಕೆಂದ್ರೆ ನಮಗೆ ಕಲಾವಿದನಾಗಿ ಒಂದು ರಂಗದಲ್ಲಿ ಕೆಲಸ ಮಾಡುದು ಹೇಗೆ ಕೇಳಿದ್ರೆ, ಸಭಿಕರ ಪ್ರತಿಕ್ರಿಯೆಯನ್ನು ಸ್ವೀಕರಿಸಿಯೇ ಕೆಲಸ ಮಾಡುದು. ಈಗ ಅವರ ಮುಖ ನೋಡಿದರೆ ನಮಗೆ ಗೊತ್ತಾಗ್ತದೋ ನಾವು ಇದನ್ನು ಬೆಳೆಸಬೇಕೋ ಬೇಡವೋ, ಇದವರಿಗೆ ಹಿತ ಆಗ್ತದೋ ಇಲ್ವೋ, ಅಥವಾ ಜನರು ಬೇರೆ ಅದು ಅನ್ಯಮನಸ್ಕರಾಗಿದ್ದಾರೆ, ಬೇರೆ ಆಚೀಚೆ ನೋಡಿ ಏನಾದರೂ ಕಡ್ಲೆ ತಿಂದುಕೊಂಡು ಮಾತಾಡಿಕೊಂಡಿದ್ದಾರೆ ಅಂತಂದ್ರೆ ನಮ್ಮದವರಿಗೆ ಹಿತ ಆಗಲಿಲ್ಲ ಅಂತ ಅರ್ಥ. ಆಗ ಅವರನ್ನು ನಮ್ಮತ್ತ ಸೆಳೆಯಬೇಕು ಅಂತಂದ್ರೆ ನಾವು ಪ್ರಯತ್ನ ಮಾಡಬೇಕು. ಹಾಗೆ ಅದು ಆಗಿಂದಾಗೆ ಪ್ರತಿಕ್ರಿಯೆ ಸಿಗುತ್ತಾ ಇರಬೇಕು. ಪ್ರೇಕ್ಷಕರೇ ಇಲ್ಲದಿದ್ರೆ ಮತ್ತೆ ಯಾರಿಗೆ ಮಾಡೋದು? ಒಂದು ಸಿನಿಮಾ ಶೂಟಿಂಗ್ ಮಾಡಿದಾಗ ಅಲ್ಲಲ್ಲ, ಇದು ಯಕ್ಷಗಾನದಲ್ಲಿ ಅಂದ್ರೆ ಡೈರೆಕ್ಟ್ ಅಲ್ವಾ, ಅಲ್ಲಿ ಆಗಿಂದಾಗೆ ಅದು ಪ್ರತಿಕ್ರಿಯೆ ಆಗ್ಲೇ ಸಿಗಬೇಕು. ಒಂದು ಸಿನಿಮಾಕ್ಕೆಲ್ಲಾದ್ರೆ ಆಗಲ್ಲ, ಅದು ಯಾವತ್ತೋ ರೆಕಾರ್ಡ್ ಆಗೋದು, ಆಮೇಲೆ ಅದಕ್ಕೆ ಅವರು ತುಂಬಾ ಇದು ಪ್ರಯತ್ನ ಮಾಡಿ ಅವರದ್ದಾದ ಕ್ರಮದಲ್ಲಿ ಮಾಡ್ತಾರೆ. ಆಮೇಲೆ ಮಾಡುವಾಗಲೇ ಗೊತ್ತುಂಟು ಅವರಿಗೆ ಪ್ರೇಕ್ಷಕರು ಇಲ್ಲ ಅಂತ. ಇದು ನಮ್ಗಾಗಲ್ಲ, ಪ್ರೇಕ್ಷಕರಿಗೆ ಹಾಗೆ ಮಾಡೋದು. ವೇಷ ಮಾಡುವಾಗಲೂ ಒಬ್ಬ ಕಲಾವಿದಾಗಿ ಈಗ ನಾನು ಹೇಳುವುದು ಹೇಗೆ ಅಂತ ಹೇಳಿದ್ರೆ, ಮೊದಲು ನಮ್ಮ ಪಾತ್ರಕ್ಕೆ ನಾವೇ ಪ್ರೇಕ್ಷಕರು. ಮೊದಲು ಅದನ್ನು ನಾವು ಅನುಭವಿಸುತ್ತಾ ಮಾಡ್ತಾ ಇರೋದು. ಒಂದು ವೇಷ ಮಾಡುವಾಗ ಹೇಗೆ ಅಂತ ಹೇಳಿದ್ರೆ ಮತ್ತೆ ಒಟ್ಟು ಬಂದು ಹೋಗುದಲ್ಲ, ಅದನ್ನು ಅನುಭವಿಸ್ತಾ ನೋಡಬೇಕು. ಇಲ್ಲದಿದ್ರೆ ಈಗ ಒಂದು ದುಃಖರಸ ಬರುವಲ್ಲಿ ದುಃಖರಸ ಬರಲಿಕ್ಕಿಲ್ಲ ಅವನಿಗೆ, ಅದನ್ನು ಅದರಲ್ಲಿ ಒಳಗೆ ಹೋಗಿ ಇನ್ನಾಲಾಗಬೇಕು ಪಾತ್ರದಲ್ಲಿ. ಇಲ್ಲದಿದ್ರೆ ಕೋಪ ಬರುವ ಕೋಪದ ನಟನೆ ಮಾಡ್ಲಿಕ್ಕೆ ಆಗುದಿಲ್ಲ. ನಟನೆಯಾಗಿ ಕಾಣಬಾರದು, ಅದು ಸಹಜವಾಗಿ ಕಾಣಬೇಕು. ಹಾಗೆಂತೇಳಿ ಮಾಡುವುದು ನಟನೆ ಆಗಿರ್ಬೇಕು. ನಿಜ ನಿಜ ನಿಜ. ಇದಕ್ಕೆ ಕಾರಣ ಹೇಗೆಂದ್ರೆ ಅದಕ್ಕೊಂದು ಸಭೆಯಿಂದ ಆಗಾಗ ಪ್ರತಿಕ್ರಿಯೆ ಸಿಗಬೇಕು. ಹೌದು, ಈಗ ಅವರದ್ದು ಅವರು ಏನು ಚಪ್ಪಾಳೆ ತಟ್ಟುವುದು ಬೇಡ, ಸೀಟಿ ಹೊಡೆಯುವುದು ಬೇಡ, ಅವರು ಇದು ಎಂಥದ್ದು ಒಂದು ಮಗ್ನರಾಗಿ ನೋಡ್ತಾ ಇದ್ರೆ ಸಾಕು, ನಮಗೆ ಅದೇ ಪ್ರೋತ್ಸಾಹ ಸಿಗ್ತದೆ. ಹಾಗೆ ಸಿಗ್ತದೆ. ಮತ್ತೆ ಮೊದಲು ಈಗ ಬೆಳಿಗ್ಗೆವರೆಗೆ ಆಟ ನೋಡ್ಲಿಕ್ಕೆ ಸಭೆ ಬರುತ್ತಿತ್ತು. ಮತ್ತೊಂದು ಆಗ ಒಂದು ಮನರಂಜನೆ ಬೇರೆ ಇರಲಿಲ್ಲ. ಮತ್ತೆ ಬಂದವರು ಯಾರು ಪೂರ್ತಿ ಆಟವನ್ನೇ ನೋಡ್ತಾ ಇದ್ದದ್ದು ಅಲ್ಲ, ಸ್ವಲ್ಪ ಹೊತ್ತು ನೋಡಿದ್ರು, ಮತ್ತೆ ಇದ್ದು ಆಚೀಚೆ ಎಲ್ಲ ತಿರುಗಾಡಿದ್ರು, ಸಂತೆ ತಿರುಗಾಡಿದ್ರು, ಮತ್ತೆ ಪುನಃ ಬಂದು ಕೂತರು. ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ ಒಂದು 3-3.5 ಗಂಟೆಯಿಂದ ಹೆಚ್ಚು ಹೊತ್ತು ಒಂದೇ ಕಡೆಯಲ್ಲಿ ಕುಳಿತು ಒಂದು ಯಾವುದೇ ಪ್ರದರ್ಶನವನ್ನು ನೋಡುವ ಸಾಮರ್ಥ್ಯವೇ ಇಲ್ಲ, ಆಗುವುದೇ ಇಲ್ಲ. ಅದು ಈಗ ಬೆಳಿಗ್ಗೆ 7 ಗಂಟೆವರೆಗೆ ಬಂದು ಸಂಜೆ ಕೂತವ 7 ಗಂಟೆವರೆಗೆ ಕೂತು ನೋಡ್ಲಿಕ್ಕೆ ಆಗುದಿಲ್ಲ. ಅವ ಇದ್ದು ಆಚೀಚೆ ಎಲ್ಲ ತಿರುಗಾಡಬೇಕಾಗ್ತದೆ. ಈಗ ಈ ಕಾಲಮಿತಿ ಕಳೆದಷ್ಟು ಅನುಭವ ನಾನು ಹೇಳೋದು, ಈ 3, 4, 5 ಗಂಟೆ ಪ್ರದರ್ಶನದಲ್ಲಿ ಕೂತವ ಏಳುವುದಿಲ್ಲ, ಅಲುಗಾಡುವುದಿಲ್ಲ. ಇಲ್ಲ, ನಾವು ಕೂಡ ನೋಡಿದ್ದೇವೆ ಕಿಕ್ಕಿರಿದ ಜನ. ಅಲ್ಲ, ಅಷ್ಟೊತ್ತು ಕೂತು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಒಬ್ಬ ಮನುಷ್ಯನಿಗೆ ಸಾಮರ್ಥ್ಯ ಇರುವುದಾಗಿ ಯಾವುದೇ ಒಂದು ಪ್ರದರ್ಶನವನ್ನು ಬಹಳ ದೀರ್ಘಕಾಲ ಅಲ್ಲಿಯೇ ನಿಮಗ್ನನಾಗಿ ನೋಡ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಆಚೀಚೆ ಎಲ್ಲ ಅಸ್ತವ್ಯಸ್ತ, ಇದು ಹಾಗಾಗುದಿಲ್ಲ. ಎಲ್ಲ ಅವರ ಗಮನ ಎಲ್ಲ ರಂಗಸ್ಥಳಕ್ಕೆ ಇರ್ತದೆ, ಕಲಾವಿದನ ಮೇಲೆ ಇರ್ತದೆ. ಆಗೊಂದು ಕಲಾವಿದನಿಗೆ ತಪ್ಪಿಯೂ ಒಂದು ಸ್ವಲ್ಪ ಆಚೀಚೆ ಹೋಗ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈಗ ಸಭೆ ಗಮನ ಎಲ್ಲಿ ಇದ್ರೆ ಕಲಾವಿದನ ಎಲ್ಲಿ ಹೋಗ್ತಾನೆ. ನಿಜ ನಿಜ ನಿಜ. ಹೌದು, ಆಗ ಆಟದ ಕ್ವಾಲಿಟಿ ತನ್ನಿಂತಾನೆ ಕಡಿಮೆ ಆಗ್ತದೆ. ಸಭೆ ಇಲ್ಲದಿದ್ರೆ ಉದಾಸೀನ ಆಗ್ತದೆ ಸಹಜವಾಗಿ. ಸಾಕಪ್ಪ ಒಮ್ಮೆ ಹೋಗಿ ಬರುವ ಅಂತ ಕಾಣ್ತದೆ ಕಲಾವಿದನಿಗೆ, ಅಲ್ವಾ? ಹಾಗೆ ಕಂಡಗುಳ್ಳೆ ಇದು ಕಲಾ ಅದರ ಮೌಲ್ಯ ಕುಸಿಯುತ್ತದೆ ಅಂತ. ಒಂದು ಕಲಾ ಮೌಲ್ಯ ಸತ್ವ ಏನುಂಟು ಅದು ಕುಸಿಯುತ್ತದೆ. ಸೇವಾರ್ಥಿಗಳದ್ದು ಒಂದು ಸಮಸ್ಯೆ ಉಂಟು. ಅವ್ರು ವರ್ಷಕ್ಕೊಂದು ಆಟ ಆಡಿಸ್ತಾರೆ. ವರ್ಷಕ್ಕೊಮ್ಮೆ ಆಟ ಆಡಿಸುವಾಗ ಇಡೀ ರಾತ್ರಿ ಆಟ ನೋಡ್ಲಿಕ್ಕೆ ಅವ್ರಿಗೆ ನಿದ್ದೆ ಬಿಡ್ಲಿಕ್ಕೆ ಆಗುದಿಲ್ಲ. ನಿದ್ದೆ ಬಂದೇ ಬರ್ತದೆ, ಅವರ ಮಾಮೂಲು ಟೈಮಲ್ಲಿ ನಿದ್ದೆ ಬರುವ ಒಂದು ಕ್ರಮ ಇತ್ತು. ಆವಾಗ ಒಂದು ಸ್ವಲ್ಪ ಹೊತ್ತು ಮುಂದೆ ಹೋಗ್ತದೆ. ಮತ್ತೆ ಅವರು ಅದರಲ್ಲಿ ಕೂತ್ಕೊಂಡಿರ್ತಾರೆ, ಸೇವಾರ್ಥಿಗಳಿಗೆ ನಿದ್ದೆ ಮಾಡ್ಲಿಕ್ಕಿಲ್ಲ ಅಂತ. ಆದ್ರೆ ಈಗ ಕೆಲವರು ಸೇವಾರ್ಥಿ ನಿದ್ದೆ ಮಾಡಿ ಬರುವ ಕ್ರಮ ಉಂಟು. ಅವ್ರು ಅಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ. ಆಮೇಲೆ ಸೇವಾರ್ಥಿಗಳಿಂದ ಬೆಳಿಗ್ಗೆ ಪ್ರಸಾದ ಕೊಡ್ಲಿಕ್ಕೆ ಉಂಟು. ಆವಾಗ ಸ್ನಾನ ಮಾಡಿದ ಪ್ರಸಾದ ಕೊಡ್ಲಿಕ್ಕೆ ಕೆಲವರಿಗೆ ಮನಸ್ಸಾಗುದಿಲ್ಲ. 4 ಗಂಟೆ ಎದ್ಕೊಂಡು ಸ್ನಾನಕ್ಕೆ ಹೋದ್ರು ಎಲ್ಲರೂ ಮನೆಯವರು. ಇರುವುದು ಸೇವಾರ್ಥಿಗಳು ಮಾತ್ರ, ಪ್ರೇಕ್ಷಕರಿಲ್ಲ. ಸೇವಾರ್ಥಿಗಳು ಸಹ 4 ಗಂಟೆಗೆ ಸ್ನಾನಕ್ಕೆ ಹೋಗಿ ಪ್ರಸಾದಕ್ಕೆ ಬೆಳಿಗ್ಗೆ ಪ್ರಸಾದಗಳಿಗೆ ಸ್ನಾನಕ್ಕೆ ಅಂತ ಹೋದ್ರೆ ಇದರಲ್ಲಿ ಒಬ್ಬನು ಇರುವುದಿಲ್ಲ. ಸರಿ ಸರಿ. ಇಂತಹ ಅವಸ್ಥೆಯನ್ನು ನಾವು ಅನುಭವಿಸುತ್ತಿದ್ದೆ. ಇದಲ್ಲದೆ ಕೆಲವು ಕಡೆಯಲ್ಲಿ ಯಕ್ಷಗಾನ ಆಗುವಾಗ
ಕೆಲವು ಇಂಥ ಕಾನೂನಿನ ಸಮಸ್ಯೆ ಬಂದದ್ದುಂಟು. ಇದೇ ಕೃಷ್ಣಾಪುರದಲ್ಲಿ ಒಬ್ಬ ಯಕ್ಷಗಾನಕ್ಕೆ ಇಂಜೆಕ್ಷನ್ ತರಲಿಕ್ಕೆ ಅಂತ ಕೋರ್ಟ್ಗೆ ಹೋದದ್ದುಂಟು. ಕಟೀಲ್ ದೇವರ ದಯದಿಂದ ಅವನಿಗೆ ದೇವರ ಹೆಚ್ಚು ಆಯುಷ್ಯ ಕೊಡಲಿಲ್ಲ. ಆ ದೃಷ್ಟಿಯಿಂದಾಗಿ ಆ ಕೇಸ್ ಮುಂದೆ ಹೋಗಲಿಲ್ಲ. ಕೆಲವು ಕಡೆಯಲ್ಲಿ ಯಕ್ಷಗಾನ ನಿಂತದ್ದುಂಟು, ಕೆಲವು ಅಧಿಕಾರಿಗಳು ನಿಲ್ಲಿಸಿದ್ದು ಉಂಟು. ಉದಾಹರಣೆ ಕಾವೂರ್ ಹತ್ರ ಯಕ್ಷಗಾನ ಒಮ್ಮೆ ಸ್ವಲ್ಪ ಹೊತ್ತು ನಿಂತದ್ದು ಉಂಟು, ಮತ್ತೆ ಯಾರೋ ಮಧ್ಯಪ್ರವೇಶಿಸಿ ಒಂದು 2 ಗಂಟೆ 1-1.5 ಗಂಟೆ ಆಟ ನಿಂತದ್ದು ಉಂಟು. ಯಾಕಂದ್ರೆ ನನಗೆ ಮನೆಯಲ್ಲಿ ಮಲಗಲಿಕ್ಕೆ ಆಗೋದಿಲ್ಲ. ಎಕ್ಕಾರ್ನಂತಹ ಪ್ರದೇಶದಲ್ಲಿಯೇ ಸೌಂಡ್ ಹೆಚ್ಚಾಗ್ತದೆ ಅಂತ ಕಂಪ್ಲೇಂಟ್ ಕೊಟ್ಟ ನಮ್ಮವರೇ ಇದ್ದಾರೆ. ಕಡಿಮೆ ಮಾಡಬೇಕು ಅಂತ ನನ್ನ ಸೈಡ್ಗೆ ಇದು ಸೌಂಡ್ ಸಿಸ್ಟಮ್ ಇಡಬಾರದು ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಕಟೀಲ್ನಲ್ಲಿಯೂ ಆಗಿರತಕ್ಕಂತ ಒಂದು ಪೋಸ್ಟ್ ಮಾಸ್ಟರ್ ಕಂಪ್ಲೇಂಟ್ ಮಾಡಿ ವಿಠಲ್ ಶೆಟ್ಟರ ಕಾಲದಲ್ಲಿ ವಿಠಲ್ ಶೆಟ್ಟರ ಕಾಲದಲ್ಲಿ ಮೈಕ ತೆಗೆದು ಸೌಂಡ್ ಬಾಕ್ಸ್ ಅಂತ ಆರಂಭದಕ್ಕೋಸ್ಕರ ಇದು ಸುಪ್ರೀಂ ಪೋಸ್ಟ್ ಮಾಸ್ಟರ್ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ. ಇಂತಹ ಕಹಿ ಅನುಭವಗಳನ್ನು ನಮ್ಮ ಮೇಳ ಅನುಭವಿಸಿದೆ. ಆಟ ನಿಲ್ಲುವ ಪರಿಸ್ಥಿತಿ ಇತ್ತು, ನಿಂತಿದ್ದನ್ನು ಯಾರೋ ಒಬ್ಬ ಕಟೀಲ್ಯವರ ಅದು ಸಾಮರ್ಥ್ಯ ಒಂದು ಅರ್ಧ ಗಂಟೆ 3/4 ಗಂಟೆ ನಿಂತಾದ್ಮೇಲೆ ಯಾರೋ ಬಂದು ಆಟ ಶುರು ಮಾಡಿಸಿದ್ದು ಉಂಟು. ಆದ್ರೆ ಅರ್ಧ ಗಂಟೆ 3/4 ಗಂಟೆ ನಿಂತದ್ದು ಸುಳ್ಳಲ್ಲ, ಅದು ದೇವರೊಂದು ಎಚ್ಚರಿಕೆಯೂ ಹೌದು. ಅರ್ಧ 3/4 ಗಂಟೆ ರಸ ಭಂಗ ಆದದ್ದು ಹೌದಲ್ಲ, ಇದನ್ನೆಲ್ಲ ಅರ್ಥೈಸ್ಕೊಳ್ಬೇಕು. ನಿಜ ನಿಜ ನಿಜ. ಇಲ್ಲ ಯಾಕೆ ಅಂತ ಬಂದಾಗ ವಿವರವಾಗಿ ಸವಿಸ್ತರವಾಗಿ ಕಾರಣಗಳನ್ನ ನೀಡಿದ್ದಾರೆ. ಯಾಕೆ ಅನ್ನೋದು ಬಹುಶಃ ಇದನ್ನೆಲ್ಲ ನಾವು ಯೋಚನೆ ಮಾಡಿದಾಗ, ಆಲೋಚನೆ ಮಾಡಿದಾಗ, ಇದೆಲ್ಲದಕ್ಕಿಂತ ಮಿಗಿಲಾಗಿ ಕಟೀಲು ಮಾತೆಯ ಒಂದು ಅಪ್ಪಣೆ ಸಿಕ್ಕಿದೆ ಅಂತ ಬಂದಾಗ ನಾವುಗಳು ಯಾರು ಅನ್ನೋದು ಪ್ರಶ್ನೆ ಮಾಡುವಂತ ಬರುತ್ತೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ ಸರ್, ನಮಸ್ಕಾರ. ಪಾತ್ರ ಸರ್ ಗಂಗಾಧರ್ ಪೂಜಾರ್ಲು. ಎಸ್ ಸರ್, ಪಲ್ಲೆ ಸರ್. ನಮ್ಮ ಏತು ಹುಷಾರ ಅನ್ನಲ್ಲ, ಏತು ಹುಷಾರಾದಪ್ಪ ನಮ್ಮ ಅಂಡ ಕಟೀಲ್ ದಮ್ಮನ ಕ್ರಪೆ ಬೇಯ್ತಿ ನಾವು ಅಂದೆ ಪ್ರತಿ ಒಂದಿದೆ ಅಕ್ಕಳು ಆ ದಿನ ಕಾರೋಡು ನನ್ಕೊಂಡು ದೇವತೆಗಳ ರಕ್ಕಸರಿಗಳ ಐದು ಕೆರೋಡುಂಡ ಎಂಚಿನ ಮಾಡ್ತೇರು ವಾ ಬುದ್ಧಿನ ಕೊಡ್ತೇರು ಒಂಜಿ ವಂಶನು ನಾಶ ಮಾಡ್ಕೊಂಡ ದೇವಿ. ಉದಾಹರಣೆ ಅಂತೇಳಿ ನರಮಣಗಿಲ್ಲ ಅಂತೇನೆ ಈ ಸ್ಥಿತಿಗೆ ಬರದ ಕಾರಣ ಕೋವಿಡ್ ಇಂದ ಈ ಸ್ಥಿತಿಗೆ ಬರ್ತದೆ. ನಿಜವಾದ ಈ ಕನ್ನಡ ಆಟಗೂ ಒಂಜಿ ಕುಟುಂಬದ ಏನಗೊಬ್ಬಾಡು ಅತನ ಸಂಘ ಸಂಸ್ಥೆಗೊಬ್ಬಾಡು 16 ಗಂಟೆ ಇರದ ಪಕ್ಕ 25 ಜನ ಮಾತೆ ಅಂತ ಕೂತಿ ನಾವು ಪಂಡ ಇತ್ತ ಪಾರ್ಶ್ವ ಪ್ರಪಂಚ ಉಂಟುನಾತು ಪುರುಷೊತ್ತು ಜನಗಳಿಗೆ ಆಟ ಇಪ್ಪುಡುಲ್ಲ ಅಂಚಾದಿ ಕಾಲಮಿತಿಯೇ ಎಡ್ಡೆ ಬಂತೋಜು ದೇವೇರೇ ಉನ್ಮಾಟೀನು ಇತ್ತದ ಜನಕ್ಕಳು ಆಟ ಇಪ್ಪುಳ್ಳೇರು ದೇವೇರೇ ಒಂಜಿ ಒಂದು ಮಾತಿನ ಬಂತೋಜು. ಗಂಗಾಧರ್ ಪೂಜಾರ ನಂತರ ಕಾಲಮಿತಿ ಎಡ್ಡೆ ಅಂತ ಬಂದು ಬರತ್ತೆ ಸರ್. ಕಾಲಮಿತಿ ಎಡ್ಡೆ ಪಂಡ ಕಾಲಮಿತಿ ಅಂತಂದ ಅವರು ಜನಕ್ಕಳು ಇಜ್ಜೆಯನ್ನ ಏರ್ತಿಯಾರ ವೇಷದವ್ರು ಒಂದೇ ಟುಪ್ಪೇರಿ ಅಕ್ಕಳಿಗೆ ಒಂದು ಇಂಟ್ರೆಸ್ಟ್ ಬರೋಣ ಅವರು ಜನಕ್ಕಳು ಬೋಡು ತಾಟಿ ಇಸಲು ಬರ್ತಿ. ನಿಜ ನಿಜ ನಿಜ. ಜನಕ್ಕಳು ಬೋಡು ಅವ್ರು ಜನಕ್ಕಳು ಇರ್ತಾರ ಮಾತ್ರ ಅಕ್ಕಳಿಗೆ ಒಂದು ಇಂಟ್ರೆಸ್ಟ್ ನಿಜ. ಬೊಕ್ಕ ಸೇವಾ ಕರ್ತೆರ ಒಂಜಿ ಆಟ ಗೊಬ್ಬ ಇರ್ಪನ್ನಾಗ ಊರ್ದ ಜನಕ್ಕಳು ಮಾತ ಸೇರಿದು ಒಟ್ಟಿಗೆ ಆಟ ತುಗಿರ್ಪನ ಅಕ್ಲಿಗೆ ಒಂಜಿ ಖುಷಿ ಅಂದತ್ತೆ. ಅವು ಚಾರ ಖಾಲಿ ಉಪ್ಪುನಾಗ ಅಕ್ಲಿಗ್ಲ ಬೇಜಾರಾಪಿನ ಸಹಜ. ಇಂದಿನ ವೇತೋ ಜನ ಯೋಚನೆ ನಿಜ 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 ನಿಜ. ಈ ಕಾಲಮಿತಿಯೇ ಈ ಸಂದರ್ಭಡು ಪಂಡ ದೇವರ ಕಣ ಇದ್ದೀನಿ ಪ್ರತಿ ಒಂಜಲ್ಲ ಓಡಂತ ಇರ್ತದೆ ಕೋವಿಡ್ ಪ್ರತಿ ಒಂಜಲ್ಲ ಒಂದು ಮಲ್ತೊಂದು ಬರ್ತದೆ ಒಂದು ದೇವರನ್ನ ಗಾರ್ಲಿಕ್ಕನೆ ಆನೆ ದೇವತೆರಿಗೆ ರಕ್ಕಸರಿಗೆ ಬಾರ್ದಿನ ಅಂಚಿನ ಇದನ್ನು ನಂಕ ಮಾಡಿ ನಮ್ಮ ಎತ್ತು ಸ್ವರೂಪ ತಂತ್ರಜ್ಞಾನಪ್ಪು ಪೂರ ಪ್ರತಿ ಒಂಜಿ ಗುಡ್ಡೆನ್ ಜರಿಪುನಪ್ಪು ಜೇಸಿಪಿನ ಪೂರ ಅದು ಅನ್ನೇ ದುಡ್ಡು ಓಲಜ್ಜಿ ನೀರು ಕಾಣ್ಪಿಡಪ್ಪು. ಓಕೆ ಓಕೆ. ಸೊಲ್ಮೇಲು ಸರ್, ಸೊಲ್ಮೇಲು ಕಾಲಮಿತಿ ಯಕ್ಷಗಾನ ಎಡ್ಡೆ ಪನ್ಪುನಂಚಿನ ಪಾತ್ರ ಬನ್ನೊಂದುಲ್ಲೆರ್ ಗಂಗಾಧರ್ ಪೂಜಾರ್ ಕುಡಂಜಿ ಕಾಲರ್. ಹಲೋ ಸರ್, ನಮಸ್ತೆ. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಸುರುಕು ಕಟೀಲ್ ದಾಸನ ಪಾದೋಕು ಎಂಗಲ್ಲ ಸಾರಿಯಲ್ಲಿ ತಗ್ಗ ಒಂದಲ್ಲ ಐವತ್ತ ಪೂರೆರೆಗ್ಲ ಸೊಲ್ಮೇಲ್ ಸರ್. ನಮಸ್ಕಾರ. ಎನ್ನ ಒಂಜಿ ಪಾತೆರ ಒಂಜಿ ಕಾಲ ಕಟ್ಟೋಡು ಪುಲ್ಯ ಮುಟ್ಟ ಒಂದಿನ ಆಕಾರ ಉಂಟುನ ಪರಿಸ್ಥಿತಿ ಬರ್ತದೆ. ಆಂಡಲ ಕಟೀಲ್ ದಪ್ಪೆ ಅರ್ನ ಸೇವೆದ ಆಟೋನು ಗುರ್ತಜೇರು ಮತ್ತೆ ಕೊರೋನಾದ ಪರಿಸ್ಥಿತಿ ಅಂತೆ ಒಂದು ಆದಪ್ಪು ಆಂಡ ಯಾಂತಾದ ಅನ್ಕೊಂಡು ಗೊತ್ತದೆ. ನಿಜವಾದ ಕಟೀಲ್ ದಪ್ಪೆನ ಆಟೋ ನಮ್ಮ ಪರಕ್ಯದ ರೂಪೋಡು ಕೊಡ್ತೀವಿ. ಪರಕ್ಯದ ರೂಪೋಡು ನಮ್ಮ ಎಂಚಿನಲ್ಲ ನಂಗೆ ಕಷ್ಟ ಬರ್ತಂದ ಅರೆಗೊಂದು ಪರಕೆ ಬಂದಂದ ಅವನ ಪರಿಹಾರ ಮಲ್ತಿರೋ ಅಂದು ಕೊರಪಂದೆ ಬಂದು ಕೊಡ್ತೀನಿ ನಮ್ಮ ನಮ್ಮತ್ತೆ ದೈವದ ಕುಟುಂಬಗಳಂಚೆ ಕೋಲ ಕೊರಪಂದ ಪರಿಹಾರ ಅಂಡ ಕೊಡ್ತೀನತ್ತೆ ಅಂಚೆನೆ ಯಾನ್ ಬಂತೀನಿ ನಿಜವಾದನಲ್ಲ ಕಟೀಲ್ದ ಅಪ್ಪೆ ರಂಗಸ್ಥಳಕ್ಕೂ ಬರೋಡುಂದಾಂಡ ಪತ್ರಾಡಾರೆ ಕಂಚೆತ್ತು ಬೊಕ್ಕನೆ ಬರ್ತೀನ
ನಿಜ 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 ಹಲೋ ಪಲ್ಲೆ ಐದು ತುಂಬು 6 ಬರ್ಪೂಜೆರ್ ಬಂದಿನ ಅಲ್ತೂರು ಪಿತಾಟ್ನದು ಬಂದ್ಕೊಂಡು ಒಂದು ಇತಿಹಾಸ ಉಂಟು ಯಾಂಗ್ ಪಂಪಿನಿ ನಿಜವಾದ ಅಂಜಿ ಅವನು ಅವೊಂಜಿ ಯಕ್ಷಗಾನನು ಪುಲ್ಯ ಮುಟ್ಟ ಮಲ್ತೆರಡನೆ ಕೊಡ್ಲಿ ಉಂಟು ಓಕೆ ಪುಲ್ಯ ಮುಟ್ಟ ಮಲ್ತೆರಡ ಮೈಸಾಸುರನ ಇತಿಹಾಸ ಉಂಟು ಅಪ್ಪೆ ಬರ್ಪಿನ ಒಂಜಿ ಇತಿಹಾಸ ಉಂಟು ಎಲ್ಲ ಲೆಕ್ಕೋಡ ಅಂಡ ಇತ್ತ ಕಾಲ ಕಟ್ಟೋಡು ದಾತೆ ಗೊತ್ತಂದೆ 8 ಗಂಟೆ ಇರ್ದು 16 ಗಂಟೆ ಮುಟ್ಟ ಅಂಡನೆ ಜನಕ್ಕಲ್ಲ ಸೇರು ಇಜ್ಜಿ ಪುಲ್ಯ ಮುಟ್ಟ ಅನ್ನಂದೆ ಪರಿಸ್ಥಿತಿ ಲಂಚ ಉಂಟು ನಿಜ 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 ಅವೇ 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 ಆ ಒಂಜಿ ಪರಿಸ್ಥಿತಿಗೆ ಬೋಡಾದ್ ಬೊಕ ದೇವರ ಎದುರು ಪ್ರಶ್ನೆ ಪಾಡ್ದೇರು ದೇವರ ಎದುರು ಪ್ರಾರ್ಥನೆ ಮಟ್ನಾಗ ದೇವರ ಕೋರ್ನಂಚಿನ ಒಂಜಿ ಅಪ್ಪಣೆ ಆಯ್ತು ಒಂಜಿ ವಿಚಾರ ಬೊಕ ಒಂಜಿ ಕೆಲವು ಇತ್ತ ಚರ್ಚೆ ಆಗುದು ಎಂಕ್ಲ ಫಸ್ಟ್ ಕೇನ್ನಾಗ ಅಂದತ ಪಂಪನಂಚಿನ ಪ್ರಶ್ನೆ ಆಯ್ತು ನಡೊಟ್ಟು ಆ ಸೇವಾ ಕರ್ತೆರ ಆಟ ಗೊಬ್ಬನಾಗ ಅಕಲ್ನ ಆಟ ಗೊಬ್ಬನ ತೂಪುನಂಚಿನ ವಿರಳ ಜನಸಂಖ್ಯೆ ಒಪ್ಪುನಾಗ ಬಾರಿ ಕಮ್ಮಿ ಜನಸಂಖ್ಯೆ ಒಪ್ಪುನ ಅಕ್ಲಿಗಾಯನಂಚಿನ ಬೇಜಾರ ಕಲಾವಿದರು ಅಕಲು ಒಂಜಿ ರಂಗಸ್ಥಳ ಮಲ್ಪುನಂಚಿನ ಅಕಲ್ ಒಂಜಿ ಆ ಒಂಜಿ ಶ್ರದ್ಧಾ ಭಕ್ತಿ ಮಲ್ಪುನಂಚಿನ ಆಟ ಪ್ರದರ್ಶನ ಸಂದರ್ಭ ಜನಕುಲಿ ಜನ ಅಪ್ಪಗ ಅಕಲ್ನ ಬೇಸರ ಇಂದೇನು ಮಾತ ತೂವೊಂದು ಉಪ್ಪುನಾಗ ದೇವರು ಕೊಡ್ತೀನಿ ಅಂಚಿನ ಅಪ್ಪಣೆ ಇತ್ತೆ ಮಾತ ತುಂಬಾರು ತುಂಬ ಬಲಂತೇನು ಕಡೆದು ಶುಂಭಾಸುರೆ ಮೈಸಾಸುರೆ ಕೂರೆರೆಗ್ಲ ಖಾಲಿ ಬಂದನು ಬಲಂತೇರಿನ ಕಡೆದು ಅವು ಮಾತ ಮೂಂಪು ಗೊಂದುಂಡದೆ ಇಲ್ಲದೆ ಕಡೆತೀನಿ ಇತಿಹಾಸ ಇತ್ತೆಲ ಅಂಚನೆ ಮಾಡ್ಪುಣೆಮ್ಮ ಇತ್ತೆಲ ಅಂಚನೆ ನಿಜವಾದ ಕಠಿಣ ಐಕ್ಯ ಆಯ್ನ ಇತಿಹಾಸ ಉಂಟು ನಿಜವಾದ ಅಂತಲ್ಲ ಅವು ಇತ್ತೆಲ ಅಂಚನೆ ಇತ್ತೆ ಬಂಡದಾದ ಮನ್ಕೊಂಡು ಬಂಡಂಚಿ ಕಾಲ ಬದಲ ಅನ್ನಕ ದಾಲ ಮಲ್ಪೆಲ್ಲ ಪಾರ್ಟಿ ಎಲ್ಲ ಇತ್ತಲ್ಲ ಅಂಚನೆ ಏನೊಂದು ಸ್ವಲ್ಪ ಅಕ್ಕೆ ಹೇಳುವಾಗ ನನಗೊಂದು ತಲೆಗೋಯ್ತು ನಮಗೆ ನೆನಪಾಯ್ತು ಕಟೀಲು ಮೇಳದ ಸೇವೆಗೆ ಒಂದು ಸಮಯ ಮೇಳವನ್ನು ನೋಡುವಂತಹ ಒಂದು ಸಮಯ ಅಂತ ಎರಡು ಕಲ್ಪನೆ ಇತ್ತು ಮೇಳಕ್ಕೆ ರಂಗಸ್ಥಳ ಬಂದು ದೇವರು ಬಂದು ಕುಣಿದು ಹೋಗಿ ದಕ್ಕಿತ್ತು ಅಂತ ಆದ್ರೆ ದೇವರಿಗೆ ಸೇವೆ ಸಂದಿತ್ತು ಅಂತ ಲೆಕ್ಕ ವೀಳ್ಯ ಕೊಡ್ಬೇಕಾಗ ಇದು ಹಿಂದಿನಿಂದ ಇವತ್ತಿನವರೆಗೂ ಬಂದ ಕ್ರಮ ದೇವರಿಗೆ ರಂಗಸ್ಥಳಕ್ಕೆ ಬರೆದ್ರೆ ವೀಳ್ಯ ತಗೊಳ್ಳುವ ಕ್ರಮ ಇಲ್ಲ ಅದೇ ರಂಗಸ್ಥಳ ಬಂದ್ರೆ ಸೇವೆ ಆಯ್ತು ಅಂತ ಲೆಕ್ಕ ಆದ್ರಿಂದ ಕಟೀಲು ಮೇಳದ್ದೇ ಪ್ರತಿನಿಧಿಯಾದಂತಹ ಆ ಕಿರೀಟಗಳು ಮೇಳಕ್ಕೆ ರಂಗಸ್ಥಳಕ್ಕೆ ಬಂದ್ರೆ ದೇವರಿಗೆ ಸೇವೆ ಆಯ್ತು ಸೇವೆ ಆದ್ಮೇಲೆ ದೇವರು ಆಟಕ್ಕೆ ನೋಡುವಂತಹ ಒಂದು ಕಲ್ಪನೆ ಎನ್ನುವಂಥದ್ದು ಏನುಂಟು ಅದು ಮೇಳ ಇದಾದರೆ ಅಂತ ಆ ವಿಚಾರದಲ್ಲಿ ಆಗ ದೇವರು ಅದಕ್ಕೆ ಒಪ್ಪಿಗೆ ಕೊಟ್ರು ಆದ್ರಿಂದ ಸೇವೆ ನಡಿಲಿಕ್ಕೆ ದೇವರು ರಂಗಸ್ಥಳಕ್ಕೆ ಬಂದ್ರೆ ಆಯ್ತು ಅಲ್ವಾ ಎಸ್ ಸರ್ ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ ನಾನು ಕೊನೆಯದಾಗಿ ನಮ್ಮ ಎಲ್ಲಾ ವೀಕ್ಷಕರು ಕೂಡ ಕ್ಷಮೆಯನ್ನ ಕೇಳ್ತಾ ಇದ್ದೇನೆ ದಯಮಾಡಿ ಕ್ಷಮಿಸಬೇಕೆಂದ್ರೆ ಕರೆಗಳ ಮೇಲೆ ಕರೆಗಳು ಬರ್ತಾ ಇದೆ ಸಮಯದ ಅಭಾವ ಕೂಡ ತುಂಬಾನೇ ಇದೆ ಹಾಗಾಗಿ 2 ಗಂಟೆಗಳ ಕಾಲ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ತಮ್ಗಳ ಕರೆಗಳಿಗೆ ತಮ್ಗಳ ಅಭಿಪ್ರಾಯಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಾವು ಅವಕಾಶವನ್ನ ಕೊಟ್ಟಿದ್ದೇವೆ ಜೊತೆಗೆ ಅನೇಕ ಜನರು ಕಾಲಮಿತಿ ಯಕ್ಷಗಾನ ಅನ್ನುವಂಥದ್ದು ಪ್ರಸಕ್ತ ಕಾಲಘಟ್ಟದಲ್ಲಿ ಬೇಕು ಅನ್ನುವಂಥದ್ದು ಇವೆಲ್ಲದರ ಜೊತೆಗೆ ದೇವಿಯ ಅಪ್ಪಣೆ ಆಗಿದೆ ಅನ್ನುವಂಥದ್ದು ಈ ಸಂದರ್ಭ ಆಗಿರುವಂತಹ ಕೆಲವು ವಿಚಾರ ಏನು ನಾಡಿನ ದಿನ ನವೆಂಬರ್ 6ಕ್ಕೆ ಕಟೀಲಮ್ಮ ನಡೆ ಭಕ್ತರ ನಡೆ ಅನ್ನುವಂತಹ ಕಾರ್ಯಕ್ರಮ ಕೂಡ ಇದೆ ಕಟೀಲು ಯಕ್ಷ ಸೇವಾ ಸಮನ್ವಯ ಸಮಿತಿ ಪದಾಧಿಕಾರಿಗಳು ಮಾಡ್ತಾ ಇರುವಂತಹ ಈ ಒಂದು ಅಮ್ಮ ನಡೆಗೆ ಈ ಒಂದು ವಿಚಾರದ ಬಗ್ಗೆ ಕೂಡ ನಾನು ಕೇಳಬೇಕು ಜೊತೆಗೆ ಕೊನೆಯದಾಗಿ ಲಾಸ್ಟ್ ಎಕ್ಷನ್ ಸರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಯಾನ ಹಿರಿಯರಡಕ್ಕೆ ಏನೊಂದಿಲ್ಲ ಅನಂತ ಅಸರಣ ಸರಡ ಲಾಸ್ಟ್ಗೆ ಅದು ಇತ್ತ ಮಸ್ತ್ ಜನ ಕಾಲ್ ಬಂತು ಪಂತಿನಂಚಿನ ಒಂದು ವಿಚಾರ ಕಟೀಲಪ್ಪನ ಒಂದು ಆಟ ಕಾಲಮಿತಿಗೆ ನಾಡಪಾಡ ಪಂತಿನಂಚಿನ ಒಂದು ಆಸೆ ನಾಕುಲವ್ ಪನೊಂದಿಲ್ಲ ದಾದ ಪನ್ಪಾಳ ಸರ್ ಭಕ್ತರಿಗೆ ಆಕಾಕಲು ಅಭಿಪ್ರಾಯ ಪನ್ನೊಂಡ್ರಿಗೆ ಪಲ್ಲ ಬರೋಲ್ಲ ಇದು ಮಸ್ತೆಜ್ಜಿ ಅಂಡ ನಮ್ಮ ದೇವರ ಅಪ್ಪನೆ ಇಂಕುಲು ಕೇಂದ್ರ ದೇವರ ಐಕ್ಯ ಒಪ್ಪ ಕೊಡ್ತಾ ಇಂಕುಲು ಅಂಚೆ ನಡಪ್ಪ ಅಂತ ಇಂಕುಲು ವಿಷಯ ಪನ್ಪುಣೆ ಆತಿ ಬೆದ್ದಾದೊಂಡು ದೇವರನ ಒಪ್ಪಿಗೆ ಮಿತ್ತು ಮನುಷ್ಯನ ಒಪ್ಪಿಗೆ ಹತ್ತು ಆಯ್ತಾ ದೇವರ ಒಪ್ಪಿಗೆ ಕೊರ್ಪುಣಿ ಆರೇಗವು ಇಷ್ಟ ಅನಿದ್ದವರ ಮಾತ್ರ ಒಪ್ಪಿಗೆ ಕೊರ್ಪುಣಿ ಇಜ್ಜರ ಒಪ್ಪಿಗೆ ಹೊರ ಇಜ್ಜದು ಆಯ್ತಾ ಅದು ಆಕಲು ಅಭಿಪ್ರಾಯ ಉರಿ ಅಭಿಪ್ರಾಯ ಪಂಡ್ರೆ ಪೂರ್ಣವಾದ ಸ್ವಾತಂತ್ರ್ಯ ಉಂಟು ಎಲ್ಲ ಬನ್ನುಳ್ಳಿ ಬೆತ್ತ ನಡತೊಂದು ಬರ್ಪುಣಿ ಕಟೀಲಿಗೆ ನಡತೊಂದು ಬರ್ಪುಣಿ ಮಂಗಳವಾರ ದಾರಿ ಮಸ್ತ್ ಜನ ತೊಂಬರ್ಪೇರು ಏತೋಗ ಹೊರೊಂಜಿ ಎಣ್ಮೂನೊಂದು ಜನ ತೊಂಬರ್ಪೇರು ಶುಕ್ರವಾರ ತೊಂಬರ್ಪೇರು ಆದಿತ್ಯವಾರಂತೂ ಕಂಡಾಬಟ್ಟೆ 3-4 ಜನ ಬರ್ಪ ಉಂಡು ಇತ ಒಂಜಿ ದಿನಕ್ಕೂ ಏತೋ ಬರ್ಬಿಡ್ಲಿ ಏತೋ ಜನ ಒಳ್ತೊಳ್ತು ಈರಿಗೆ ಧರ್ಮಸ್ಥಳದ ನಡ್ಕೊಂಬರ್ಪೇರು ಸುಳ್ಳೆರ್ದು ನಡ್ಕೊಂಬರ್ಪ ನಾಕುಳ್ಳೇರು ಇಂಚಿ ಒಳ್ತೊಳ್ತು ನಡ್ಕೊಂಬರ್ಪ ನಾಕುಳ್ಳೇ ಕಂಟಿನ್ಯೂ ಆತು ಕಟೀಲ್ ದೇವರ ಮಿತ್ತು ಭಕ್ತಿ ಅಪೂರ್ವವಾದ ಉಂಟು ನಡತೊಂಬರ್ಪಣ ಒಂಜಿ ಮಲ್ಲ ವಿಷಯ ಆಕುಲ ನಡತೊಂಬರ್ಪಣೆಗೆ ಪೂರ್ಣವಾಂಚಿನ ಸ್ವಾಗತ ಎಂಕಲ ಪೂರ್ಣವಾದ ಸ್ವಾಗತ ಅಂಡ ಕಟೀಲ್ ದೇವರನ್ನು ಆರು ಕೊಡ್ತು ಒಪ್ಪಿಗೆನೆ ಆಕು ತೆರಿಯೊಂದು ಐಕ ಮುಂದಡಿ ಐಕ
ಮಸ್ತ್ ಸೌಂದರ್ಯ ಉಂಡು ಅಂತ ವಿಷಯ. ಪೊರ್ಲುದ ತೂಕಬದ್ಧವಾದ ಅರ್ಥಪೂರ್ಣ ಪಾತ್ರ ಸರ್ ಸೊಲ್ಮೇಲೆ ಸರ್ ಆಯ್ತು ಒಟ್ಟಿಗೆ ಎಸ್ ಸರ್ ದೇವಿಪ್ರಸಾದ್ ಶೆಟ್ಟರ್ ಲಾಸ್ಟ್ ಗಾದು ಒಂಜಿ ಕಾಲ ಮಿತಿದೆ ಯಕ್ಷಗಾನ ಮಸ್ತ್ ಜನ ಪಂಡರ್ ಆ ಓಪನ್ ಪ್ರಚನ ವಿಚಾರ ಸೊಲ್ಮೇಲೆ ಸರ್ ಲಾಸ್ಟ್ ಗಾದ್ ಸರ್ ಕಾಲಮಿತಿ ಯಕ್ಷಗಾನ ಪನ್ನಗ ಟು ಬಿ ಫ್ರಾಂಕ್ಲಿ ನಾವು ಕೂಡ ಪ್ರಥಮವಾಗಿ ಕೇಳಿದಾಗ ಏನು ಬದಲಾವಣೆ ಆಗ್ತಾ ಇದೆ ಅನ್ನೋದು, ಅಂದರೆ ಬದಲಾವಣೆ ಸಹಜ, ಜೊತೆಗೆ ಬದಲಾವಣೆ ಆಗಬೇಕು ಕೆಲವು ಕಾಲಕ್ಕೆ ತಕ್ಕಂತೆ. ಯಾಕಂದ್ರೆ ತಾವು ಹೇಳಿದ್ರಿ ಕಲಾವಿದರ ವಿಚಾರವಾಗಿ, ಭಾಗವತರ ವಿಚಾರವಾಗಿ, ಪ್ರೇಕ್ಷಕರ ವಿಚಾರವಾಗಿ ಇದೆಲ್ಲವೂ ಕೂಡ ನಾವು ನೋಡಿದಾಗ, ಧ್ವನಿವರ್ಧಕಗಳ ವಿಚಾರವಾಗಿ ಕೂಡ ನಾವು ಮಾತನಾಡಿದಾಗ, ಎಸ್ ಸರ್ ಕೊನೆಯದಾಗಿ ಏನ್ ಹೇಳ್ತಾರೆ ಸರ್? ಅಲ್ಲ, ಕಾಲಮಿತಿ ಆಗಲೇಬೇಕು ಅಂತ ನನ್ನ ಅಭಿಪ್ರಾಯ ಅಲ್ಲ. ಈಗ ವೈಯಕ್ತಿಕವಾದ ನೆಲೆಯಲ್ಲಿ ಕೇಳುವುದಾದ್ರೆ ನಾನು ಬೇಡ ಅಂತ ಹೇಳಿ ಅಂತ. ಯಾಕೆಂದ್ರೆ ನಾನೊಂದು ತಾಳಮದ್ದಲೆ ಕಲಾವಿದನು ಹೌದು, ನಾನು ಹಗಲು ತಾಳಮದ್ದಲೆಗೆಲ್ಲ ಹೋಗ್ತೇನೆ. ಈಗ ಕಾಲಮಿತಿ ಮಾಡಿದ್ರೆ ನನಗೆ ಅದಕ್ಕೆ ಹೋಗಲಿಕ್ಕೆ ಆಗುದಿಲ್ಲ. ನನ್ನ 6 ತಿಂಗಳ ನಾನು ತಾಳಮದ್ದಲೆ ವ್ಯವಹಾರವೇ ಬಿಡಬೇಕಾಗ್ತದೆ. ಹಾಗಾಗಿ ವೈಯಕ್ತಿಕವಾಗಿ ನನ್ನೊಬ್ಬನ ನೆಲೆಯಲ್ಲಿ ನೋಡಿದ್ರೆ ಈಗ ಕಾಲಮಿತಿ ಬೇಕೋ ಬೇಡವೋ ಕೇಳಿದ್ರೆ ನಾನು ಓಟ್ ಹಾಕೋದು ಪೂರ್ಣ ರಾತ್ರಿಗೆ ಹಾಕಿಯೇನೆ. ಆದ್ರೆ ನಾನೀಗ ಹೇಳುವುದೇನು ಹೇಳಿ ಅವರಿಗೆ ನಷ್ಟ, ನನಗೆ ನಷ್ಟ ಆಗ್ತದೆ. ನನ್ನ ಅದು ಒಂದು ತಾಳಮದ್ದಲೆ ಕ್ಷೇತ್ರ, ಅದು ಬಳಕೆ ಇಲ್ಲದೆ ಇದ್ರೆ ಮತ್ತೆ 6 ತಿಂಗಳಾಗೂ ಮತ್ತೆ ಪುನಃ ಅದಕ್ಕೆ ರಿಕವರಿ ಆಗ್ಲಿಕ್ಕೆ ಕಷ್ಟ ಆಗ್ತದೆ. ಇನ್ನೊಂದು ನನ್ನ ಆರ್ಥಿಕವಾಗಿ ನನಗೊಂದು ಆಗುವ ಲಾಭ ಅದರಿಂದ ತಪ್ಪಿ ಹೋಗ್ತದೆ, ಆರ್ಥಿಕವಾದ ಉತ್ಪತ್ತಿಯೇ ತಪ್ಪಿ ಹೋಗ್ತದೆ ಈ 6 ತಿಂಗಳ ಕಾಲ. ಆದರೂ ಇದು ಸರಕಾರದ ಒಂದು ಕಾನೂನಿನ ಮೇಲೆ, ಅದು ಆರ್ಡರ್ನ ಮೇಲೆ ನಾವೇನು ಮಾಡಲಿಕ್ಕೂ ಆಗುದಿಲ್ಲ. ಅದಕ್ಕೆ ನಾವು ಒಪ್ಪಿಕೊಳ್ಳಿ, ನಮ್ಮನ್ನು ನಾವು ಅದಕ್ಕೆ ಒಪ್ಪಿಸಿಕೊಳ್ಬೇಕು ಹೊರತು ಮತ್ತೊಂದಲ್ಲ. ಇನ್ನೊಂದು ನಿಮಗೆ ಪ್ರಧಾನವಾಗಿ ಇಲ್ಲಿ ಅದಕ್ಕಿಂತಲೂ ಪ್ರಧಾನವಾಗಿ ಕಾಣುವುದು ದೇವರಿಗೆ ಸಮ್ಮತವಂತ. ದೇವರೇ ಬದಲಾಗಿದ್ದಾರೆ, ಕಾಲಮಿತಿ ಆಗಬಹುದು ಅಂತ ದೇವರೇ ಒಪ್ಪಿಗೆ ಕೊಡ್ತಾರೆ ಅಂತ ಆದರೆ ನಾವು ದೇವರ ಸೇವೆ ಮಾಡೋದು. ಅವರು ಹೇಗೆ ಹೇಳ್ತಾರೆ ಹಾಗೆ ನಮ್ಮದು ಉದ್ದೇಶ. ನಾನು ಅನುಕೂಲ ಹೇಳಿದ್ದು ಬಾಕಿ ಸಮಷ್ಟಿಯಲ್ಲಿ ಎಲ್ಲ ಕಲಾವಿದರಿಗೆ, ಆಟ ಆಡಿಸುವವರಿಗೆ ಅವರೆಲ್ಲ ಅಭಿಪ್ರಾಯ ಕಳೆದ ವರ್ಷ ನಮಗೆ ಸಿಕ್ಕಿದ ಕಾರಣ ಅದನ್ನು ನಾನು ಹೇಳಿದ್ದು. ಇದು 12ವರೆಗೆ ಮಧ್ಯರಾತ್ರಿಯಲ್ಲಿ ಮುಗಿಯುವಾಗ ಮಾಡಿದರೆ ನಮಗೆ ಅನುಕೂಲ ಆಗ್ತದೆ. ಅವರ ಅನುಕೂಲಗಳ ದೃಷ್ಟಿಯಿಂದ ಅದು ಈಗ ಅವರ ಅನುಕೂಲಕ್ಕಾಗಿ ಕಾಲಮಿತಿ ಆಗುವುದೂ ಅಲ್ಲ. ಈಗಾಗಲೇ ಆಸರಣರುಗಳು ಮತ್ತು ಆಡಳಿತ ಮಂಡಳಿಯ ಪರವಾಗಿಲ್ಲ ಅವರು ಹೇಳನ್ನು ಹೇಳಿದರು. ಆಗಬೇಕು ಅನ್ನೋ ಉದ್ದೇಶ ನಮ್ಮದ್ದು ಇಲ್ಲ, ಹಠ ಅಲ್ಲ. ಆದರೆ ಈಗ ಆಗುವುದು ಅನಿವಾರ್ಯ ಆಗಿದೆ. ಆದರೆ ಅದಕ್ಕೆ ಬೇಕಾಗಿ ಅಲ್ಲದೆ ಇದ್ದು ದೇವರಿಗೆ ಸೇವೆ ಸಲ್ತದೋ ಇಲ್ಲವೋ ಮತ್ತೊಂದು ಅದಿಲ್ಲ, ದೇವರು ಒಪ್ಪಿದ್ದಾರೆ. ಹಾಗಿದ್ರೆ ದೇವರಿಗೆ ಸೇವೆ ಸಲ್ತದೆ ಅಂತ ಆಯಿತು, ದೇವರ ಸಮ್ಮತಿ ಉಂಟು ಅಂತ ಆಯಿತು. ಒಟ್ಟು ದೇವರ ಸಮ್ಮತಿಯನ್ನು ಎಲ್ಲ ಭಕ್ತಾದಿಗಳು ಸ್ವೀಕರಿಸಬೇಕು. ಅದಲ್ಲ ಹಾಗಲ್ಲ ಅಂತ ಅದರಲ್ಲಿ ಒಂದು ಒಡಕು ಧ್ವನಿ ಎತ್ತಬಾರದು. ಎಲ್ಲರೂ ಸೌಹಾರ್ದದಿಂದ ಇದಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ಕೇಳಿಕೊಳ್ಳುವುದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಜೊತೆಗೆ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗ ತಾವು ಕೂಡ ಹೇಳಿದ್ರಿ ಸರ್, ಅನೇಕ ಸೇವಾಕರ್ತರು ಕೂಡ ಈಗ ಕರೆ ಮಾಡಿದವರು ಕೂಡ 10 ವರ್ಷ ಆಟ ಆಡಿಸಿದವರು, ಕೆಲವು ವರ್ಷಗಳ ಕಾಲ ಆಟ ಆಡಿಸಿದವರು ಅವರು ಕೂಡ ಹೇಳುವಂಥದ್ದು, ಕಾಲಮಿತಿ ಆಟ ಆದ್ರೆ ನಮ್ಮ ಊರಿನಲ್ಲಿ ಅನೇಕ ಜನರು ಸೇರ್ತಾರೆ, ನೋಡ್ತಾರೆ, ನಮಗೂ ಕೂಡ ಆಟ ಆಡಿಸಿದಂತಹ ಖುಷಿ ಸಿಗುತ್ತೆ, ಆ ಒಂದು ಸಂತೃಪ್ತ ಭಾವನೆ ಸಿಗುತ್ತೆ ಅನ್ನುವಂಥದ್ದು ಇದೆಲ್ಲವೂ ಕೂಡ ಸೇವಾಕರ್ತರು ಹೇಳ್ತಾ ಇರುವಂತಹ ಮಾತುಗಳು. ಕಟೀಲು ಮಾತೆಯ ವಿಚಾರದಲ್ಲಿ ಯಾರು ಕೂಡ ನಾವುಗಳು ಅಲ್ಲಿಂದ ನಾವು ರಾಜಕೀಯ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡದಾಗಿರುವಂತಹ ಮೂರ್ಖತನ, ವಿಪರ್ಯಾಸದ ಸಂಗತಿ ಬೇರೊಂದಿಲ್ಲ. ಇವೆಲ್ಲದರ ಜೊತೆಗೆ ಕಟೀಲು ತಾಯಿಯ ಮುಂದೆ ಪ್ರಶ್ನೆಯನ್ನ ಇಡಲಾಗಿದೆ, ಜೊತೆಗೆ ಪ್ರಾರ್ಥನೆಯನ್ನ ಮಾಡಲಾಗಿದೆ. ಇವೆಲ್ಲದರ ಜೊತೆಗೆ ಕೊನೆಯದಾಗಿ ಸರ್, ಹರಿಹರದಾಸ ಶಾಸ್ತ್ರಣ್ಣರು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಬಿಫೋರ್ ದಟ್ ಒಂದು ಗೊಂದಲ ನಾನು ಕೂಡ ಕೇಳ್ತೇನೆ. 50 ಡೆಸಿಬಲ್ಗಿಂತ ಕಡಿಮೆ ಇರಬೇಕು, 50 ಡೆಸಿಬಲ್ಗಿಂತ ಜಾಸ್ತಿ ಇರಬಾರ್ದು 10:30ರ ನಂತರ. ಹಾಗಾದ್ರೆ 50 ಡೆಸಿಬಲ್ಗಿಂತ ಕಡಿಮೆ ಇಡಬಹುದಲ್ವಾ ಅಂತ ಪ್ರಶ್ನೆ ಕೂಡ ಬರುತ್ತೆ. ಅದಕ್ಕೆ ಒಂದು ಉತ್ತರ ಕೊಟ್ಟು ಲಾಸ್ಟ್ 50 ಡೆಸಿಬಲ್ ಕಡಿಮೆ ಮಾಡಿದ್ರೆ ನಾವು ಧ್ವನಿವರ್ಧಕ ಬಳಸುವಂತೆ ಇಲ್ಲ. ವರ್ಧಕ ಬಳಸದೆ ನಾವು ಪದ್ಯ ಹೇಳಬೇಕು ಅಥವಾ ಅರ್ಥ ಹೇಳಬೇಕು, ಅದನ್ನು ಕೂಡ ಹೇಳೋರಿದ್ದಾರೆ. ಅದನ್ನು ನನ್ನ ಗಮನಕ್ಕೂ ಬಂದಿದೆ. ಈ ವಿಷಯದಲ್ಲಿ ನಾವು ಕಲಾವಿದರಲ್ಲೂ ಈ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಮೊದಲು ಯಕ್ಷಗಾನದ ಕ್ರಮ ಹೇಗಿತ್ತು, ಕಲಾವಿದರ ಕ್ರಮ ಹೇಗಿತ್ತು ಮತ್ತು ಈಗ ಹೇಗಾಗಿದೆ ಅಂತ. ಮೊದಲು ಯಕ್ಷಗಾನದಲ್ಲಿ ಪದ್ಯ ಹೇಳುವುದಾಗ್ಲಿ ಅರ್ಥ ಹೇಳುದು ಕೀರು ಸ್ವರದಲ್ಲಿ ಹೇಳ್ತಾ ಇದ್ದದ್ದು. ಅವರು ಮೊಗಲೇ ಪದ್ಯ ಹೇಳುದು, ಬಲಿಪರ ಪದ್ಯ ಕೇಳಿ ಅದು ಮೊಗಲೇ ಇರುವಂಥದ್ದು. ಆ ಸ್ವರ ಎನ್ನುವಂಥದ್ದು ಸ್ವಲ್ಪ ದೂರಕ್ಕೆ ಕೇಳ್ತದೆ, ಅದು ಸ್ವಲ್ಪ ಸಣ್ಣದಾರ ನೀವು ಗಟ್ಟಿಯಲ್ಲಿ ಅಂತ ಕರಿತೀರಿ, ಪಕ್ಕ ಕೇಳ್ತದೆ. ಯಾಕೆ ಹೇಳಿದ್ರೆ ಅದು ಒಂದು ಕ್ರಮ ಅಂತ. ಆ ರೀತಿಯಲ್ಲಿ ಸಿದ್ಧರಾದಂತಹ ಕಲಾವಿದರು ಇದ್ರು. ಈಗ ಯಾವುದೇ ಭಾಗವತ ಹೆಚ್ಚಾಗಿ ಮೂಗನ್ನು ಬಳಸಿ ಪದ್ಯ ಹೇಳುವುದಿಲ್ಲ, ಅರ್ಥವನ್ನು ಹೇಳುವುದಿಲ್ಲ. ಆದ್ದರಿಂದ ಈಗ ಧ್ವನಿವರ್ಧಕದಲ್ಲಿ ಹೇಳುವಾಗಲೇ ಹೆಚ್ಚಿನ ಸ್ವರ ಬೀಳ್ತದೆ. ಯಾಕಂದ್ರೆ ಅವರು ಈ ರೀತಿ ಹೇಳುವುದರಿಂದಾಗಿ ವರ್ಧಕ ಇಲ್ಲದ್ರೆ ಅವ ಹೇಳಿದ್ದನ್ನು ಭಾಗವತರಿಗಿಂತ ಕನಿಷ್ಠಾತಿ ಕನಿಷ್ಠ 15 ಫೀಟ್ ಆದ್ರೂ ಈಚೆ ಇರಬೇಕು ಯಾರು ಪ್ರೇಕ್ಷಕ. ಯಾಕಂದ್ರೆ 10 ಮೀಟರ್ 12 ಫೀಟ್ ಇದು ರಂಗಸ್ಥಳ ಉಂಟಲ್ಲ. ಹಾಗಿರುವಾಗ ಪ್ರೇಕ್ಷಕನಿಗೆ ಅವ ಏನು ಹೇಳಿದ್ರು ಅಂತ ಕೇಳುವುದಿಲ್ಲ. ಆ ಪರಿಸ್ಥಿತಿಯಲ್ಲಿ 50 ಡೆಸಿಬಲ್ಗಿಂತ ಕಡಿಮೆಯಾಗಿ ಒಂದು ಪ್ರಸಂಗವನ್ನು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಸಮಸ್ಯೆ ಕಾಡ್ತಾ ಇರುವಂತಹ ಸಮಸ್ಯೆ. ಮತ್ತೆ ಸಮನ್ವಯ ಸಮಿತಿಯವರು ಕಟೀಲಿಗೆ ಪಾದಯಾತ್ರೆ ಮಾಡ್ತಾರೆ.
ಕಟೀಲಿಗೆ ಪಾದಯಾತ್ರೆ ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ, ನನಗೂ ಗೊತ್ತುಂಟು. ಯಾಕಂದ್ರೆ ಕಟೀಲಿಗೆ ಪಾದಯಾತ್ರೆ ಅಣ್ಣ ಹೇಳಿದಾಗೆ ಒಂದು ಆದಿತ್ಯವಾರ ಆದ್ರಿಂದ 3,000-4,000 ಜನ ಬಂದೇ ಬರ್ತಾರೆ. ನೀವು ರಾತ್ರಿ ಶನಿವಾರ ರಾತ್ರಿ ನೀವು ಮಂಗಳೂರಿಂದ ಒಂದು 2 ಗಂಟೆಗೆ ಹೊರಟ್ರೆ ಮಂಗಳೂರಿಂದ ಕಟೀಲ್ ಬರೋವರೆ ಕನಿಷ್ಠ ನಿಮಗೆ ಒಂದು 250 ಜನ ಸಿಗ್ತಾರೆ ನಡ್ಕೊಂಡು ಹೋಗೋರು, ಚಪ್ಪಲಿ ಇಲ್ಲದೆ. ರಾತ್ರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಆರಾಮ. ಆದಿತ್ಯವಾರ ಬೆಳಿಗ್ಗಿನ ಒಂದು 7 ಗಂಟೆ 7-7:30 ಗಂಟೆವರೆಗೆ ಅಷ್ಟೇ ನಡ್ಕೊಂಡು ಬರೋರದೇ. ಹಾಗಾಗಿ ಮತ್ತೆ ಸಹ ಬರ್ತಾರೆ, ಒಂದಷ್ಟು ಜನ ದೂರದಿಂದ ಬರುವವರು ಬರ್ತಾರೆ. ನಡ್ಕೊಂಡು ಬರುವವರಿಗೆ ನಾವು ಆಕ್ಷೇಪ ಮಾಡಲಿಕ್ಕೆ ಜನವೇ ಅಲ್ಲ. ಯಾಕೆ ಹೇಳಿದ್ರೆ ಭಕ್ತರು ಅವರ ಮನಸ್ಸಲ್ಲಿ ಸಂತೋಷವಾಗಿ ಬರ್ತಾರೆ. ಬರಲಿ, ಸಮನ್ವಯ ಸಮಿತಿ ಹೇಳಿದ್ರೆ ಪ್ರಾರ್ಥನೆ ಮಾಡ್ಲಿಕ್ಕೆ ನಮ್ಮ ಉದ್ಯೋಗ. ಅವ್ರು ಹೇಳಿದ್ರೆ ಪ್ರಾರ್ಥನೆಯೂ ನಾವು ಮಾಡ್ತೇವೆ, ನಮ್ಗೇನು ಆಕ್ಷೇಪ ಇಲ್ಲ. ದೇವರಲ್ಲಿ ಪ್ರಾಮಾಣಿಕವಾಗಿ, ಅದರಲ್ಲಿ ಸುಳ್ಳಲ್ಲ, ಡೋಂಗಿ ಅಲ್ಲ. ನಾವು ಅವರ ಪ್ರಾರ್ಥನೆಯನ್ನು ದೇವರಿಗೆ ಮುಟ್ಟಿಸ್ತೇವೆ ನಾವು, ಅದರಲ್ಲಿ ಯಾವ ಆಕ್ಷೇಪವಿಲ್ಲ. ಆದ್ರಿಂದ ಮತ್ತೆ ವೈಯಕ್ತಿಕವಾಗಿ ನಮಗೆ ಇಡೀ ರಾತ್ರಿ ಆಟ ಆಗಬಾರದು ಎನ್ನುವಂತಹ ಯಾವುದೇ ರೀತಿಯ ಪೂರ್ವಾಗ್ರಹ ಇಲ್ಲ. ಇಡೀ ರಾತ್ರಿ ಆಟ ಆಗಬೇಕೆನ್ನುವಂತಹ ದೃಷ್ಟಿಯಲ್ಲಿ ಕಾನೂನಿನ ತೊಡಕು ನಿವಾರಣೆಯಾಗಿ ನಮಗೆ ಲಿಖಿತವಾಗಿ ಆದೇಶ ಬಂದರೆ ಇಡೀ ರಾತ್ರಿ ಆಟ ಮಾಡಲಿಕ್ಕೆ ನಾವು ಸಿದ್ಧ. ಯಾವ ಒಣ ಪ್ರತಿಷ್ಠೆಯಿಂದಲೂ ನಾವು ಕಾಲಮಿತಿಗೆ ಒಗ್ಗಿದ್ದಲ್ಲ. ಭಕ್ತಾದಿಗಳು ಅರ್ಥ ಮಾಡಿಕೊಂಡ್ರೆ ಆಯ್ತದ. ಹಾಗೆ ನಾಡಿದ ದಿವಸ ಕಟೀಲಿಗೆ ಅವರು ಪಾದಯಾತ್ರೆ ಬರ್ತಾರೆ, ಸಂತೋಷದಿಂದ ಒಪ್ಪಿಕೊಳ್ತೇನೆ. ನಿಜವಾಗಿ ಏನಾಗಬೇಕು ಗೊತ್ತುಂಟ, ಕಟೀಲಲ್ಲಿ ಪ್ರಾರ್ಥನೆ ಮಾಡಿ DC ಅವರ ಮೂಲಕವಾಗಿ ಸರ್ಕಾರಕ್ಕೆ ಪ್ರೆಷರ್ ತರುವಂತಹ ಕೆಲಸ ಈ ಮಕ್ಕಳು ಇವರು ಮಾಡಬೇಕಿತ್ತು. ವಿದ್ಯಾರ್ಥಿಗಳು ಮಾಡಬೇಕು, ವಿದ್ಯಾರ್ಥಿಗಳೆಲ್ಲ ಭಕ್ತಾದಿಗಳು ಮಾಡಬೇಕು. ಆವಾಗ ಕಟೀಲ್ನಲ್ಲಿ ಪ್ರಾರ್ಥನೆ ಮಾಡಿ ಉಡುಪಿಯವರೆಗೆ ನಡಿಗೆಯಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳು ಒಂದು ವೇಳೆ ಮೂಲಕವಾಗಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ರೆ ಈ ಕೆಲಸ ಸಾರ್ಥಕ. ಕಟೀಲಿಗೆ ಬಂದು ಆ ವಿರೋಧ ವ್ಯಕ್ತಪಡಿಸಿ ನಾವೇನು ಮಾಡುದು? ನಮ್ಗೆ ಏನು ಮಾಡ್ಲಿಕ್ಕೆ ಆಗುವಂತಹ ವಿಚಾರ ಇಲ್ಲ. ಆದ್ದರಿಂದ ಅವರಲ್ಲೂ ನಾವು ಕೇಳ್ಕೊಳ್ಳೋದು, ನೀವು ಸರ್ಕಾರವನ್ನು ಕುರಿತಾಗಿ ಕಂಬಳದಲ್ಲಿ ಆಗಿದೆ, ಅದೇ ರೀತಿಯಲ್ಲಿ ಸರ್ಕಾರವನ್ನು ಕುರಿತಾಗಿ ಪ್ರೆಷರ್ ತನ್ನಿ. ಕೋರ್ಟ್ನಲ್ಲಿ ನೀವೇ ಒಂದು ಪಿಟಿಷನ್ ಹಾಕಿ ಕೋರ್ಟ್ನಲ್ಲಿ ಪ್ರೆಷರ್ ತನ್ನಿ, ವಾದವನ್ನು ಮಂಡಿಸಿ ಇಡೀ ರಾತ್ರಿ ಯಕ್ಷಗಾನಕ್ಕೆ ಒಪ್ಪಿಗೆ ತರಿಸಿ ನಾವು ಸ್ವಾಗತಾರ್ಹ ಅಂತ ಹೇಳಿ ಅದನ್ನು ಸ್ವೀಕರಿಸ್ತೇವೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಹರಿನಾರಾಯಣ ದಾಸರವರ ಮಾತುಗಳು. ನೇರವಾಗಿ ಅವರು ಹೇಳಿದ್ದಾರೆ. ನಮ್ದೇನು ಕಡಾಖಂಡಿತವಾಗಿ ಈ ರೀತಿ ಇರಬೇಕು, ಕಾಲಮಿತಿಯೇ ಬೇಕು ಅನ್ನೋದು ನಾವು ಹೇಳಲಿಲ್ಲ ಅನ್ನುವಂಥದ್ದು. ಅಟ್ ದ ಸೇಮ್ ಟೈಮ್ ಸಮನ್ವಯ ಸಮಿತಿಯವರ ಒಂದು ಪಾದಯಾತ್ರೆ ಏನಿದೆ ಅದಕ್ಕೂ ಕೂಡ ಸ್ವಾಗತ. ಯಾಕಂದ್ರೆ ದೇವಿಯ ಮುಂದೆ ಆ ಪ್ರಾರ್ಥನೆಯನ್ನು ಇಡುವಂತಹ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ಅನ್ನೋದು ಒಂದು ಅರ್ಥಪೂರ್ಣವಾಗಿರುವಂತಹ ತೂಕಬದ್ಧವಾಗಿರುವಂತಹ ಮಾತುಗಳು. ಇವೆಲ್ಲದರ ಜೊತೆಗೆ ಒಂದು ಮಾತನ್ನು ಅವರು ಹೇಳಿದ್ರು. ಈ ವಿಚಾರವನ್ನ ದೇವಿಗೆ ಪ್ರಾರ್ಥನೆಯನ್ನ ಮಾಡಿದ ನಂತರ ತದನಂತರ ಸರ್ಕಾರಕ್ಕೆ ಹೋಗಿ ಸರ್ಕಾರದ ಗಮನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡಿ ಅನ್ನೋದು ಆಕ್ಚುಲಿ ಮಾಡಬೇಕಾಗಿರುವಂತದ್ದು ಈ ಒಂದು ವಿಚಾರವನ್ನ. ಯಾಕಂದ್ರೆ ಸರ್ಕಾರದ ಒಂದು ಆದೇಶದ ಹಿನ್ನೆಲೆ ಕಾಲಮಿತಿ ಯಕ್ಷಗಾನವನ್ನ ಕಟೀಲು ಕ್ಷೇತ್ರದ ಬೇಡ ಮಾಡ್ತಾ ಇರುವಂತದ್ದು. ಹಾಗಾಗಿ ಕಟೀಲು ದೇವಿಯ ಜೊತೆ ಪ್ರಾರ್ಥನೆಯನ್ನ ಮಾಡಿ ತದನಂತರ ಸರ್ಕಾರಕ್ಕೆ ಮುಟ್ಟಿಸಿ ಈ ಚರ್ಚೆ ಪ್ರಾರಂಭದಲ್ಲೇ ಫಸ್ಟ್ ರಿಯಾಕ್ಷನ್ ಅಲ್ಲೇ ಬಹುಶಃ ನನಗೆ ಹೇಳಿರುವಂತದ್ದು ಹರಿನಾರಾಯಣ ದಾಸರವರು, ನಮ್ದು ಯಾವುದೇ ರೀತಿಯ ಅಭ್ಯಂತರ ಇಲ್ಲ, ನಾನು ಕಡಾಖಂಡಿತವಾಗಿ ಇದಕ್ಕೆ ಹಠಕ್ಕೆ ಬಿದ್ದಿಲ್ಲ, ಸರ್ಕಾರದ ಒಂದು ಆದೇಶವನ್ನ ಪಾಲನೆ ಮಾಡಬೇಕು, ಹಾಗಾಗಿ ನಾವುಗಳು ಇದನ್ನ ಮಾಡ್ತಾ ಇದೀವಿ ಹೊರತು ಯಾವುದೇ ರೀತಿಯ ನಮ್ಗೆ ಈ ವಿಚಾರದಲ್ಲಿ ಕಡಾಖಂಡಿತವಾಗಿರುವಂತಹ ಹಠ ಇಲ್ಲ ಅನ್ನುವಂಥದ್ದು. ಆದ್ರೂ ಕೂಡ ನನಗೆ ಇವತ್ತು ಬಂದಿರುವಂತಹ ಪ್ರಥಮ ಕರೆ ಒಬ್ರು ಹೇಳಿರುವಂತಹ ವಿಚಾರವನ್ನ ನಾನು ಗಮನಿಸಿದಾಗ ತದನಂತರ ಬಂದಿರುವಂತಹ ಎಲ್ಲಾ ಕರೆಗಳು ಕೂಡ ಕಾಲಮಿತಿಯ ವಿಚಾರವಾಗಿ ಮಾತನಾಡಿದೆ. ನಾನು ಕರೆಯಲ್ಲೂ ಕೂಡ ಹೇಳಿದೆ ಕಾಲಮಿತಿಯ ವಿಚಾರವನ್ನ ಮಾತನಾಡಿ ಅದನ್ನ ಬಿಟ್ಟು ಔಟ್ ಆಫ್ ದ ಬಾಕ್ಸ್ ಯಾವತ್ತೂ ಕೂಡ ಬೇಡ ಅನ್ನೋದಂದ್ರೆ ಔಟ್ ಆಫ್ ದ ಬಾಕ್ಸ್ ಹೇಳಿದಾಗ್ಲೂ ಕೂಡ ನೇರವಾಗಿರುವ ಸ್ಪಷ್ಟ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಹರಿನಾರಾಯಣ ದಾಸರವರು. ಯಾವ ರೀತಿ ಅಂತ ಬಂದಾಗ ಇದು ನಮ್ಮ ಆಶಯ ಅಲ್ಲ, ನಮ್ಮ ಹಠ ಅಲ್ವೇ ಅಲ್ಲ, ಇದನ್ನೇ ಹೇಳಿರುವಂತಹ ಸುಣ್ಣಂಬಲ ಅವರು ಕೂಡ. ಯಾಕಂದ್ರೆ ಸರ್ಕಾರದ ಆಜ್ಞೆ ಬಹುಶಃ ತಾವು ಕೂಡ ನೋಡಿದ್ದೀರಾ, ಬಜ್ಪೆ ಸ್ಟೇಷನ್ ಇಂದ ಒಂದು ನೋಟಿಸ್ ಅನ್ನ ನೋಡಿದ್ದೀರಾ. ಇದು ಬಜ್ಪೆ ಪೊಲೀಸ್ ಸ್ಟೇಷನ್ ಇಂದ ಬಂದಿರುವಂತಹ ನೋಟಿಸ್. ಅಂದ್ರೆ 10ವರೆಯಿಂದ ಇಷ್ಟಿಷ್ಟೇ ಡೆಸಿಮಲ್ ಗಳನ್ನ ನಾವು ಬಳಕೆ ಮಾಡಬೇಕು, ತದನಂತರ ಧ್ವನಿವರ್ಧಕಗಳನ್ನ ನಾವು ಬಳಕೆ ಮಾಡುವಂತಿಲ್ಲ. ಇದು ಸರ್ಕಾರದಿಂದ ಬಂದಿರುವಂತದ್ದು. ಜೊತೆಗೆ ಸರ್ಕಾರದಿಂದ ಬಂದಿರುವಂತಹ ಆಜ್ಞೆಗಳು ಕೂಡ ತಮಗೆ ಗೊತ್ತಿದೆ. ಜೊತೆಗೆ ಕಲಾವಿದರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪ್ರೇಕ್ಷಕ ವರ್ಗ ಕಡಿಮೆ ಇದ್ರೆ ಪಾಪ ಅವರು ಯಾವ ರೀತಿ ಕಲಾವಿದರಾಗಿ ರಂಗಸ್ಥಳದಲ್ಲಿ ಅವರ ಒಂದು ಪ್ರದರ್ಶನವನ್ನ ಮಾಡ್ತಾರೆ. ಜೊತೆಗೆ ಭಾಗವತರ ವಿಚಾರವಾಗಿ, ಜೊತೆಗೆ ಸೇವಾಕರ್ತರ ವಿಚಾರವಾಗಿ ಕೂಡ ನಾವು ಮಾತನಾಡಿದಾಗ 10 ವರ್ಷದಿಂದ ಅನೇಕ ವರ್ಷಗಳಿಂದ ಸೇವಾಕರ್ತರು ಆಟವನ್ನು ಆಡಿಸ್ತಾ ಇದ್ದಾರೆ. ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅವರ ಅಭಿಪ್ರಾಯವನ್ನ ನಾವು ಸಂಗ್ರಹ ಮಾಡಿದಾಗ ಅವರು ಕೂಡ ಇದನ್ನ ಸ್ವಾಗತ ಮಾಡ್ತಾರೆ ಅಂತ ಬಂದಾಗ, ವೀಳ್ಯದ ವಿಚಾರವಾಗಿ ಮಾತನಾಡಿದಾಗ ಇಷ್ಟು ವರ್ಷಗಳಿಂದ ಆ ಒಂದು ಮೇಳದಲ್ಲಿ ಪ್ರಾಮಾಣಿಕವಾಗಿ ಶ್ರದ್ಧಾಭಕ್ತಿಯಿಂದ ಆ ಒಂದು ಮೇಳದಲ್ಲಿ ಅವರ ಪಾತ್ರವನ್ನು ನಿರ್ವಹಿಸಿಕೊಂಡು ಬರ್ತಾ ಇರುವವರು ಅವರ ಒಂದು ಬಾಳು ಹಸನಾಗ್ಬೇಕಲ್ವಾ? ಈ ಒಂದು ವಿಚಾರದಲ್ಲಿ ನಾವು ನೋಡಿದಾಗ ಎಲ್ಲಾ ವಿಚಾರವನ್ನು ನಾವು ಗಮನಿಸಿದಾಗ ಬಹಳಷ್ಟು ಜನರು ಇವತ್ತಿನ ಒಂದು ಚರ್ಚೆ ಏನಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇಷ್ಟು ದಿನ ಪರ ವಿರೋಧವಾಗಿರುವ ಚರ್ಚೆಗಳು ಏನಿದೆ ಅದಕ್ಕೆ ಬಹಳಷ್ಟು ಗೊಂದಲಗಳಿಗೆ ಉತ್ತರ ಸಿಕ್ಕಿದೆ ಅನ್ನುವಂಥದ್ದು ನನ್ನ ಭಾವನೆ. ಜೊತೆಗೆ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಇದಕ್ಕಿಂತ ಮಿಗಿಲಾಗಿ ನಾನು ಹೇಳಬೇಕಂತ ಹೇಳಿದ್ರೆ ಒಂದೇ ಒಂದು ಮಾತು, ಅಸರಣರವರು ಅಂತ ಬಂದಾಗ ಇಲ್ಲಿ ಯಾವುದೇ ರೀತಿ ಅತಿಶಯೋಕ್ತಿ ಮಾತಾಡ್ತಿಲ್ಲ ಅಥವಾ ಮುಖಸ್ತುತಿ ಅನ್ನುವಂಥದ್ದು ಇಲ್ವೇ ಇಲ್ಲ. ಇವೆಲ್ಲದರ ಜೊತೆಗಾಗಿ ನಮ್ಮ ಕರಾವಳಿ ಭಾಗದಲ್ಲಿ ತುಳುನಾಡಿನಲ್ಲಿ ಅತ್ಯಂತ ಪರಮ ಪವಿತ್ರ ಪುಣ್ಯಕ್ಷೇತ್ರ ಕಟೀಲು ಮಾತೆಯ ಕ್ಷೇತ್ರ.
ಆ ಮಾತೆಯ ಕ್ಷೇತ್ರದಲ್ಲಿ ಇಷ್ಟು ವರ್ಷಗಳಿಂದ, ಹಲವಾರು ವರ್ಷಗಳಿಂದ ಅವರ ಒಂದು ಮನೆತನ ಶ್ರದ್ಧಾಭಕ್ತಿಯಿಂದ ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡ್ತಾ ಇದೆ. ಈ ಕಾಲಮಿತಿ ಯಕ್ಷಗಾನ ಅಂತ ಬಂದಾಗ ಅವರುಗಳು ತೀರ್ಮಾನ ಮಾಡಿದ್ದಲ್ಲ ಇದು. ಕಟೀಲು ಮಾತೆಯ ಮುಂದೆ ಪ್ರಾರ್ಥನೆಯನ್ನ ಮಾಡ್ತಾರೆ. ಆ ಪ್ರಾರ್ಥನೆಯನ್ನ ಮಾಡಿ ಕಟೀಲು ಮಾತೆ ನೀಡಿದಂತಹ ಒಂದು ಅನುಗ್ರಹ ಏನಿದೆ, ಆ ಅನುಗ್ರಹದಿಂದ, ಆಶೀರ್ವಾದದಿಂದ, ಆಜ್ಞೆಯಂತೆ ಈ ಒಂದು ಕಾಲಮಿತಿ ಯಕ್ಷಗಾನ ಮಾಡಬೇಕು ಅನ್ನುವಂಥದ್ದು ಹೊರಟಿದ್ದಾರೆ. ಹಾಗಾಗಿ ನಿಜವಾಗಿರುವಂತಹ ಭಕ್ತರು ಕಟೀಲು ಮಾತೆಯ ಆಜ್ಞೆಗಿಂತ ಬೇರೇನಿಲ್ಲ ಅನ್ನುವಂಥದ್ದು ನಂಬುವವರು. ಹಾಗಾಗಿ ಇವತ್ತಿನ ಚರ್ಚೆ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀವಿ. ಅಂಡ್ ಕಟೀಲು ಮಾತೆಯ ಅನುಗ್ರಹ ಪ್ರತಿಯೊಬ್ಬರಿಗೂ ಕೂಡ ಇರಲಿ ಅನ್ನುವಂಥದ್ದು ನಮ್ಮ ಆಶಯ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಂದಿರುವಂತಹ ಗಣ್ಯ ವ್ಯಕ್ತಿಗಳು ವೇದಮೂರ್ತಿ ಶ್ರೀ ಹರಿನಾರಾಯಣ ದಾಸ ಅಸ್ರಣ್ಣರು ಸರ್, ಧನ್ಯವಾದಗಳು ಸರ್. ಅದೇ ರೀತಿ ವೇದಮೂರ್ತಿ ಅನಂತ ಪದ್ಮನಾಭ ಸರ್ ಅಸ್ರಣ್ಣರು ಸರ್, ಧನ್ಯವಾದಗಳು ಸರ್ ತಮಗೂ ಕೂಡ. ಅದೇ ರೀತಿ ನಮ್ಮ ಜೊತೆ ಸುಣ್ಣೆಂಬಳ ವಿಶ್ವೇಶ್ವರ ಭಟ್ ಕಟೀಲು ಮೇಳದ ಹಿರಿಯ ಕಲಾವಿದರು ಸರ್, ಧನ್ಯವಾದಗಳು ಸರ್. ಅದೇ ರೀತಿ ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟಿ ಅವರು ಆಳು ಮೇಳದ ಸಂಚಾಲಕರು ಸರ್, ಧನ್ಯವಾದ ಸರ್, ಧನ್ಯವಾದ. ಇದು 4 ಗಣ್ಯ ವ್ಯಕ್ತಿಗಳ ಜೊತೆಗೆ ಇಷ್ಟು ದಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಜನರ ಮನಸ್ಸಿನಲ್ಲಿ ಅಥವಾ ಇವತ್ತು ಬೆಳಿಗ್ಗೆಯಿಂದ ನಡೆದಿರುವಂತಹ ಒಂದು ಕೆಲವು ಪ್ರೆಸ್ ಮೀಟ್ಗಳು, ಇವೆಲ್ಲದರ ಜೊತೆಗೆ ಬಂದಿರುವಂತಹ ಕೆಲವು ಪ್ರಶ್ನೆಗಳು, ಗೊಂದಲಗಳು, ಅವೆಲ್ಲದಕ್ಕೂ ಕೂಡ ನೇರವಾಗಿರುವಂತಹ ಉತ್ತರ ಸಿಕ್ಕಿದೆ ಅನ್ನುವಂಥದ್ದು. ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಭಿಪ್ರಾಯವನ್ನ ಸಂಗ್ರಹಿಸುವಂತಹ ವಿಚಾರವನ್ನ ಮಾಡಿದ್ದೇವೆ. ಅನೇಕ ಜನರು ಕರೆ ಮಾಡಿದ್ದೀರಾ, ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದೀರಾ. ಅಂಡ್ ಕೊನೆಯದಾಗಿ ಕ್ಷಮೆ ಇರಲಿ, ಯಾಕಂದ್ರೆ ಅನೇಕ ಕರೆಗಳು ಬರ್ತಾ ಇದೆ, ಸಮಯದ ಅಭಾವ ತುಂಬಾನೇ ಇದೆ. ಧನ್ಯವಾದಗಳು, ಎಲ್ಲರೂ ಕೂಡ ಒಳ್ಳೆದಾಗ್ಲಿ. ಧನ್ಯವಾದಗಳು. ಎಲ್ಲೇ ಮೀರಿದಂತಹ